भक्तवृंदा। जय श्री कृष्ण चैतन्य प्रभु नित्यानंदा। श्री अद्वैता गदाधरा श्रीवासादि गौर भक्तवृंदा। हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम
Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. श्रीला प्रभुपाद की जय, श्री श्री राधा गोविंद की जय, अनंत कोटि वैष्णव भक्त वृंद की जय, नाम ಸಂಕೀರ್ತನ की जय. ಇಷ್ಟೇ ಕಲಿಯುಗದಲ್ಲಿ ಯಜ್ಞ ಮಾಡೋದು ಇಷ್ಟು ಸುಲಭ. ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಗೆ ಮಗು ತಾಯಿನ ಕರೀತಾರೋ ಅಷ್ಟೇ ಪ್ರೀತಿಯಿಂದ ಮನಸ್ಸಿಂದ ಕೃಷ್ಣನ್ ಕರೆದ್ರೆ ಕಲಿಯುಗದಲ್ಲಿ ಯಜ್ಞ ಮಾಡಿದಷ್ಟು ಲೆಕ್ಕ ಬರುತ್ತೆ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಕಾವ್ಯ ಮಾತಾಜಿ, ಹರೇ ಕೃಷ್ಣ ಗೀತಾ ಮೋಹನ್ ಮಾತಾಜಿ. ಸೊ ಇವತ್ ನಾವು 6ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀವಿ. ಸೊ 6ನೇ ಅಧ್ಯಾಯ ನಾನ್ ನಿಮ್ಗೆ ಇಂದಿನ ಕ್ಲಾಸ್ಗಳಲ್ಲೇ ತಿಳಿಸ್ಕೊಟ್ಟೆ, ಅಂದ್ರೆ ಮೊದಲನೇ ಕ್ಲಾಸಲ್ಲೇ ತಿಳಿಸ್ಕೊಟ್ಟೆ ಎಷ್ಟು ಅಧ್ಯಾಯಗಳಿದ್ದಾವೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟು, ಈ ಭಗವದ್ಗೀತೆನ ನಾವು ಭಾಗಗಳಾಗಿ ಮಾಡಿದ್ರೆ ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಭಗವಂತ ಕರ್ಮಯೋಗದ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ. ಸೊ ನಾವು ಕೊನೆ ಅಧ್ಯಾಯ ಈ ಕರ್ಮಯೋಗದ ಬಗ್ಗೆ ತಿಳ್ಕೊಳ್ಳೋದು ಅದು 6ನೇ ಅಧ್ಯಾಯ. 6ನೇ ಅಧ್ಯಾಯ ತುಂಬಾ ದೊಡ್ಡ ಅಧ್ಯಾಯ, ತಿಳ್ಕೊಳ್ಳೋದು ತುಂಬಾ ಇದೆ. ಅದ್ರಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯದ ಮೇಲೆ ಕೃಷ್ಣ ಮಾತಾಡ್ತಾರೆ. ಅದ್ ಯಾವ್ದು ಅಂದ್ರೆ ನಮ್ ಮನಸ್ಸು. ನಮ್ಗೆಲ್ಲ ಗೊತ್ತು ನಮ್ ಮನ್ಸು ಹೇಗೆ ಅಂತ, ಎಲ್ಲ ಒಪ್ಕೊಳ್ಳೇಬೇಕು. ನಮ್ ಮನ್ಸು ಕೋತಿ ತರ ಅಲ್ವಾ, ಒಂದ್ ಕಡೆ ಇರೋದೇ ಇಲ್ಲ. ನಾವು ಒಂದು ರೂಮಲ್ಲಿ ಕುತ್ಕೊಂಡಿರ್ತೀವಿ, ಆದ್ರೆ ನಮ್ ಮನ್ಸು ವರ್ಲ್ಡ್ ಟೂರ್ನ ಒಂದ್ 10-20 ಸರಿ ರೌಂಡ್ ಹೊಡ್ಕೊಂಡ್ ಬಂದ್ಬಿಟ್ಟಿರುತ್ತೆ ಅಲ್ವಾ. ಸೊ ಅಂತಹ ಮನಸ್ಸಿನ ಬಗ್ಗೆ ಭಗವಂತ ಈ ಅಧ್ಯಾಯದಲ್ಲಿ ಮಾತಾಡ್ತಾರೆ. ಹಿಂದೆ ಕ್ಲಾಸ್ ಅಟೆಂಡ್ ಮಾಡಿರೋರು, ಈ ಬ್ಯಾಚಲ್ಲಿ ಅಟೆಂಡ್ ಮಾಡ್ತಿರೋರು ತುಂಬಾ ಜನ ಈ ಅಧ್ಯಾಯನ ಇನ್ನೊಂದ್ ಸ್ವಲ್ಪ ಆಳವಾಗಿ ತಿಳಿಸ್ಕೊಡ್ಬೇಕು ಫಸ್ಟ್ ಸೆಷನ್ ಅಲ್ಲಿ ಅಂತ ಹೇಳಿ ಕೇಳ್ಕೊಂಡಿದಾರಂತೆ. ಸೊ ಹಾಗಾಗಿ ನಿನ್ನೆ ಅಷ್ಟೇ ನಮ್ಗೆ ಇನ್ಸ್ಟ್ರಕ್ಷನ್ ಬಂತು, ಈ 6ನೇ ಅಧ್ಯಾಯವನ್ನ 2 ದಿನ ತಗೋಬೇಕು ಅಂತ ಹೇಳಿ. ಸೊ ಈ ಅಧ್ಯಾಯನ ಅರ್ಧ ಭಾಗ ಮಾಡಿ ಇವತ್ತು ಅರ್ಧ ಮಾತಾಡ್ತಾನೆ, ಮತ್ತೆ ನಾಳೆ ಅರ್ಧ ಮಾತಾಡ್ತಾನೆ. ಸೊ ಹಾಗಾಗಿ 6ನೇ ಅಧ್ಯಾಯನ 2 ದಿನ ಡಿಸ್ಕಸ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ. ಅದ್ರಲ್ಲೂ ಮೊದಲನೇ ಲೆವೆಲ್ ಅಲ್ಲೇ ಮನ್ಸಿನ ಬಗ್ಗೆ ತಿಳ್ಕೊಂಡಾಗ ನೀವ್ 2ನೇ ಲೆವೆಲ್ಗೆ ಹೋದಾಗ ಇನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಸೊ ಹಾಗಾಗಿ ನಾವು 6ನೇ ಅಧ್ಯಾಯದ ಮೊದಲ ಭಾಗವನ್ನ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಪ್ರತಿದಿನದ ಹಾಗೆ ಇವತ್ತು ಅಷ್ಟೇ. ನೆನೆ ನಾವೇನ್ ತಿಳ್ಕೊಂಡ್ವಿ ಅಂತ ಯಾರಾದ್ರೂ ಹೇಳ್ತೀರಾ? ಯಾರು ಮಾತಾಡ್ಲಿಕ್ಕೆ ರೆಡಿ ಇಲ್ಲಪ್ಪ. ಚಾಟ್ ವಿಂಡೋದಲ್ಲಿ ಎಲ್ಲಾರು ಮೆಸೇಜ್ ಹಾಕ್ತಾರೆ, ಮಾತಾಡಕ್ಕೆನೆ ಯಾರು ಕೈ ರೇಸ್ ಮಾಡಲ್ಲ. ಯಾಕೆ ಅಂತಾನೆ ಗೊತ್ತಿಲ್ಲ. ಆನ್ಸರ್ ಎಲ್ಲ ಕರೆಕ್ಟ್ ಆಗಿರುತ್ತೆ, ಚಾಟ್ ವಿಂಡೋದಲ್ಲಿ ಹಾಕಿರೋ ಪ್ರತಿಯೊಂದು ಆನ್ಸರ್ಸ್ ಕರೆಕ್ಟ್ ಆಗಿರುತ್ತೆ, ಮಾತಾಡಕ್ ಕೈಯೇ ರೇಸ್ ಮಾಡೋದಿಲ್ಲ ಯಾರು. ಪ್ರಯತ್ನ ಪಡಿ, ತಪ್ಪಾದ್ರೆ ನಾನ್ 0 ಕೊಡೋದಿಲ್ಲ. ಯಾರು ಇವ್ರು ಏನ್ ತಪ್ಪ ಆನ್ಸರ್ ಹೇಳ್ಬಿಟ್ರಲ್ಲಪ್ಪ ಕೃಷ್ಣ ಕೃಷ್ಣ ಅಂತ ನಿಮ್ಗೆ ಯಾರು ಬೈಕೊಳ್ಳೋದಿಲ್ಲ. ಯಾರು ಹೇಳ್ತೀರಾ ನಿನ್ನೆ ಅಧ್ಯಾಯದಲ್ಲಿ ಏನಾಯ್ತು ಅಂತ? ದ್ವಾರಕನಾಥ್ ಪ್ರಭುಜಿ ಕೈ ರೇಸ್ ಮಾಡಿದ್ರು, ತುಂಬಾ ಸಂತೋಷ. ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ.
5ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಮೋಕ್ಷ ಸನ್ಯಾಸ ಕರ್ಮಯೋಗ ಮುಖ್ಯ, ಸನ್ಯಾಸ ಯೋಗಕ್ಕಿಂತ ಅದು ಮುಖ್ಯವಾದ ವಿಷಯ. ಸೊ ನಾವು ಏನೇ ಈ ಭೂಮಿಯಲ್ಲಿ ಹುಟ್ಟಿದ್ಮೇಲೆ ನಾವು ಏನೇ ಸಾಧನೆ ಮಾಡ್ಬೇಕಾದ್ರೂ ಕರ್ಮಯೋಗದಿಂದ ಬಹಳ ಬೇಗನೆ ಸಾಧನೆ ಮಾಡಬಹುದು. ಹೌದು ಹೌದು, ಸಂತೋಷ ದ್ವಾರಕನಾಥ್ ಪ್ರಭುಜಿ, ತುಂಬಾ ಸಂತೋಷ. ಹರೇ ಕೃಷ್ಣ. ನವ್ಯ ಮಾತಾಜಿ ಮೆಸೇಜ್ ಹಾಕಿದ್ದಾರೆ, ಸನ್ಯಾಸ ಕರ್ಮ ಅಂಡ್ ಡೂಯಿಂಗ್ ಕರ್ಮ. ಸನ್ಯಾಸ ಕರ್ಮವನ್ನ ಅಂದ್ರೆ ತ್ಯಾಗ ಮಾಡೋದು ಅಥವಾ ಕರ್ಮ ಮಾಡೋದು ವಿತ್ ಭಕ್ತಿ, ಬೋತ್ ಲೀಡ್ಸ್ ಟು ದ ಪಾತ್ ಆಫ್ ಮುಕ್ತಿ. 100% ನವ್ಯ ಮಾತಾಜಿ ಕೃಷ್ಣ ಹಾಗಂತ ತಿಳಿಸ್ಕೊಟ್ರು. ಮತ್ತೆ ಅದರಲ್ಲಿ ಅವೆರಡರಲ್ಲಿ ಶ್ರೇಷ್ಠವಾದದ್ದು ಕರ್ಮವನ್ನ ಭಕ್ತಿ ಸೇವೆಯಾಗಿ ಮಾಡುವುದು ಅಂತ ಹೇಳಿ. ಹರೇ ಕೃಷ್ಣ ವೇಣು ಪ್ರಭುಜಿ, ಹರೇ ಕೃಷ್ಣ. ಸೊ ನಾವು ನಿನ್ನೆ ಅಧ್ಯಾಯದಲ್ಲಿ ಭಗವಂತ ಇಷ್ಟು ಚೆನ್ನಾಗಿ ನಮ್ಗೆ ತಿಳಿಸ್ಕೊಟ್ರು. ನಾವು ಒಂದೊಂದು ಅಧ್ಯಾಯದಲ್ಲೂ ಸಹ ಭಗವಂತ ನಮ್ಮ ಜೀವನವನ್ನ ಹೇಗ್ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ತುಂಬಾ ತುಂಬಾ ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಅದನ್ನ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೋತಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಒಂದೇ ಸರಿಗೆ ನಮ್ ಜೀವನವನ್ನ ಬದಲಾಯಿಸ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆತರ ಏನಾದ್ರೂ ನಾವು ಪ್ರಯತ್ನ ಪಟ್ಟಾಗ ಏನಾಗುತ್ತೆ, ನಾವು ತುಂಬಾ ಜಾಸ್ತಿ ಟಾರ್ಗೆಟ್ ಇಟ್ಕೊಂಡ್ಬಿಡ್ತೇವೆ. ಆ ರೀತಿ ನಾವು ಬದಲಾಗ್ಲಿಲ್ಲ, ನಮ್ ಜೀವನ ಹಾಗೆ ನಡ್ಸ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ಏನಾಗುತ್ತೆ, ನಿಮಗ್ ಬೇಜಾರಾಗುತ್ತೆ. ಸೊ ಆ ತರ ಜೀವನವನ್ನ ಬದುಕೋ ದಾರಿಯನ್ನೇ ಬಿಟ್ಬಿಡ್ತೇವೆ. ಯಾಕಂದ್ರೆ ನೀವು ನನ್ ಕೈಲಿ ಆಗೋದಿಲ್ಲ, ನಂಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾವು ಬಿಟ್ಬಿಡ್ತೇವೆ. ಆದ್ರೆ ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನಿಡ್ತಾ ದಿನ ಸ್ವಲ್ಪ ಸ್ವಲ್ಪ ಪ್ರಗತಿಯನ್ನ ಸಾಗಿಸ್ತಾ ನಮ್ ಜೀವನದಲ್ಲಿ ಬದಲಾವಣೆಗಳನ್ನ ತಂದ್ಕೋಬಹುದು. ಭಗವಂತ ಹೇಳಿರೋದ್ನೆಲ್ಲ ನಾವು ಸರಿಯಾಗಿ ತಿಳ್ಕೊಂಡು ಎಷ್ಟಾಗುತ್ತೋ ನಮ್ ಪರಿಸ್ಥಿತಿಗೆ ತಕ್ಕಂತೆ ಎಷ್ಟಾಗುತ್ತೋ ಅಷ್ಟನ್ನ ನಿಧಾನವಾಗಿ ಕ್ರಮೇಣವಾಗಿ ಒಂದು ಹಂತವಾಗಿ ನಮ್ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮಲ್ಲಿ ಬದಲಾವಣೆ ಕಾಣಿಸುತ್ತೆ. ಸೊ ನಿನ್ನೆ ಭಗವಂತ 5ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಏನಂತ ತಿಳಿಸ್ಕೊಟ್ರು, ಭಗವಂತನ ಬಗ್ಗೆ ಭೋಕ್ತಾರಂ ಯಜ್ಞ ತಪಸಾಂ, ಅಂದ್ರೆ ನಾವು ಮಾಡುವ ಜಪಕ್ಕೆ, ತಪಕ್ಕೆ, ಯಜ್ಞಕ್ಕೆ ಎಲ್ಲವನ್ನ ಸ್ವೀಕರಿಸೋನು ಅವನೊಬ್ಬನೇ. ಭೋಕ್ತಾರಂ ಸರ್ವಲೋಕ ಮಹೇಶ್ವರಂ, ಎಲ್ಲಾ ಲೋಕಗಳ ದೇವಾನ್ ದೇವತೆಗಳ ಮಹೇಶ್ವರಂ ಈಶ್ವರ ಪ್ರಭು ಅವನೇ. ಎಲ್ಲಾ ಜೀವಿಗಳ ಉಪಕಾರಿಯು ಹಿತೇಶಿಯು ನಾನೇ ಎಂದು ಅರಿತು ಮನುಷ್ಯನು ಏನ್ ಮಾಡ್ಬೇಕಂತ ಹೇಳಿದ್ರು, ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ. ಸೊ ಯಾವಾಗ ನಮ್ಗೆ ಈ ಸತ್ಯ ತಿಳಿಯುತ್ತೋ, ಅದನ್ನ ತಿಳಿದು ನಾವು ಜೀವನವನ್ನ ನಡೆಸ್ತೀವೋ, ಆಗ ಈ ಐಹಿಕ ಜಗತ್ತಿನ ಯಾತನೆಗಳು ಯಾವುದು ಯಾತನೆ ನಮ್ಮ ಐಹಿಕ ಜಗತ್ತಲ್ಲಿ ಸುಖ ದುಃಖ. ಸುಖ ಯಾತನೆ ಆಗುತ್ತಾ ನಮ್ಗೆ? ಇಲ್ಲ. ದುಃಖ, ಮುಪ್ಪು, ಕಾಯಿಲೆ, ಸಾವು ಇವೆಲ್ಲ ಯಾತನೆ ಅಲ್ವಾ ನಮ್ಗೆ. ಕಾಯಿಲೆ ಬರೋದು, ಮುಪ್ಪಾಗೋದು, ಸಾವಾಗೋದು, ಮತ್ತೆ ದುಃಖ ಆಗೋದು, ಇವೆಲ್ಲ ಯಾತನೆ ನಮ್ಗೆ. ನಾವ್ ಇಷ್ಟಪಟ್ಟಿದ್ ನಮ್ಗೆ ಸಿಗದೆ ಹೋದಾಗ ನಮ್ ಜೀವನದಲ್ಲಿ ಎಲ್ಲ ಇದ್ರೂನು ನಮಗ್ ಬೇಜಾರು ಅಲ್ವಾ. ನಮ್ಗೆ ಭಗವಂತ ಕಣ್ಣು ಮೂಗು ಕೈ ಕಾಲು ಎಲ್ಲ ಚೆನ್ನಾಗ್ ಕೊಟ್ಟಿದ್ದು, 3 ಹೊತ್ತು ತಿನ್ನಕ್ ಊಟ ಕೊಟ್ಟಿದ್ರು, ನಮ್ಮಲ್ಲಿ ಏನಾದ್ರೂ ಒಂದ್ ವಸ್ತಿಲ್ಲ ಅಂತ ಇದ್ರೆ ರಾತ್ರಿ ನಿದ್ದೆನೆ ಬರಲ್ಲ. ಮನೆ ಇದ್ದು ಬೆಡ್ ಇದ್ದು ಆರಾಮಾಗಿ ಎಸಿನೋ ಫ್ಯಾನೋ ಹಾಕೊಂಡ್ ಮಲ್ಕೊಂಡಿದ್ರು ಸಹ ನಮಗ್ ನಿದ್ದೆ ಬರೋದಿಲ್ಲ. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಮನುಷ್ಯ ಶಾಂತಿಯನ್ನ ಹುಡುಕ್ತಾನೆ. ಆ ಶಾಂತಿಯನ್ನ ಹೇಗೆ ಪಡ್ಕೋಬಹುದು? ಭಗವಂತನೇ ಭೋಕ್ತಾರ, ಅವನೇ ಸರ್ವ ಲೋಕಕ್ಕೂ ಮಹೇಶ್ವರ, ನಮ್ಮೆಲ್ಲರ ಹಿತೇಶಿ ಅವನೇ, ಉಪಕಾರಿಯೂ ಸಹ ಅವನೇ ಅಂತ ಯಾವಾಗ ನಾವು ತಿಳ್ಕೊಂತೀವೋ ಆಗ ನಾವೆಲ್ಲಾ ಯಾತನೆಗಳಿಂದ ಮುಕ್ತರಾಗಿ ಶಾಂತಿಯನ್ನ ಪಡ್ಕೋಬಹುದು ಅಂತ ಹೇಳಿ ಇಂದಿನ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ. ಸೊ ಈ ಅಧ್ಯಾಯದಲ್ಲಿ ಭಗವಂತ ಏನ್ ಮಾತಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಳ್ಳೋಣ. ಕ್ರೋಧ, ಹರೇ ಕೃಷ್ಣ. ಸಾರಿ, ಒಂದು ನಿಮಿಷ.
ಸೊ ಇವತ್ತಿನ ಅಧ್ಯಾಯ 6ನೇ ಅಧ್ಯಾಯ. 6ನೇ ಅಧ್ಯಾಯದಲ್ಲಿ ಭಗವಂತ ನಮ್ಗೆ ಇನ್ನೇನ್ ತಿಳಿಸ್ಕೊಡ್ತಾರೆ ಅನ್ನೋದನ್ನ ನೋಡೋಣ. ಸೊ 6ನೇ ಅಧ್ಯಾಯಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ಪ್ರತಿ ಸಲದ ಹಾಗೆ ಇವತ್ತು ಸಹ ಭಗವಂತನನ್ನ ಪ್ರಾರ್ಥಿಸಿ ನಮ್ಮ ಗುರುಗಳ ಆಶೀರ್ವಾದ ಪಡ್ಕೊಂಡು ಕ್ಲಾಸನ್ನ ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾಮಯಂ ದದಾತಿ ಸ್ವಪದಾನಿತಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. हे कृष्णा करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभय एव च पतितानां पावनेभ्यो वैष्णवेभ्यो नमो नमः. नमः विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिन् इति नामिने. नमस्ते सार्वसते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा. हरे कृष्णा 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 हरे 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 राम 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 हरे हरे. ನನ್ನ ಶಿಕ್ಷಾ ಗುರುಗಳಾದ ನಾಮನಿಷ್ಠದಾಸರ ಆಶೀರ್ವಾದ ಪಡ್ಕೊಂಡು ಶ್ರೀ ಶ್ರೀ ರಾಧಾ ಗೋವಿಂದನ ಸೇವೆಗೋಸ್ಕರ ಇವತ್ತಿನ ಕ್ಲಾಸ್ನ ಶುರು ಮಾಡೋಣ. ಇವತ್ತಿನ ಅಧ್ಯಾಯ 6 ಧ್ಯಾನ ಯೋಗ. ಧ್ಯಾನವನ್ನ ಮಾಡ್ತಾ ಹೇಗೆ ನಮ್ಮ ಮನಸ್ಸನ್ನ ಭಗವಂತನ ಮೇಲೆ ಇಡ್ಬೋದು. ಮಾಡುವ ಪ್ರತಿಯೊಂದು ಕರ್ಮವನ್ನ ಮಾಡ್ತಿರ್ಬೇಕಾದ್ರೆ ಭಗವಂತನನ್ನ ಮನಸ್ಸಲ್ಲಿಟ್ಟು ಅವನಿಗೋಸ್ಕರ ಮಾಡಿದಾಗ ಕರ್ಮಯೋಗ ಆಗುತ್ತೆ. ಸೊ ಧ್ಯಾನವನ್ನ ಮಾಡ್ತಾ ಯೋಗ ಹೇಗೆ ಮಾಡೋದು ಅನ್ನೋದನ್ನ ಭಗವಂತ ಈ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ. ಈ ಅಧ್ಯಾಯದ ಮೊದಲನೇ ಶ್ಲೋಕ ಗೀತಾ ಎಂ ಮಾತಾಜಿ ಹೇಳಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯ. ಹರೇ ಕೃಷ್ಣ. ಏನಂತ ಹೇಳ್ತಾ ಇದ್ದಾರೆ? ಶ್ರೀ ಭಗವಾನು ವಾಚ, ದೇವೋತ್ತಮ ಪರಮ ಪುರುಷನು ಹೇಳಿದನು, ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ. ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಕೃಷ್ಣ. ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯನ್ಗೂ ಸಹ ಅರ್ಥ ಆಗ್ಬೇಕು, ಅಷ್ಟು ಪ್ರೀತಿಯಿಂದ ಅಷ್ಟು ಸರಳವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾರು ಸನ್ಯಾಸಿ? ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ. ನಮ್ಗೆಲ್ಲ ಪ್ರಶ್ನೆ ಬಂದ್ಬಿಡುತ್ತೆ, ಅಯ್ಯೋ ಹೆಂಗಪ್ಪ ಫಲದ ಮೇಲೆ ಇಂಟ್ರೆಸ್ಟ್ ಇಲ್ದೇನೆ ಕೆಲ್ಸ ಹೆಂಗಪ್ಪ ಮಾಡೋದು ನಾವು ಅಂತ ಹೇಳಿ ನಮ್ಗೆಲ್ಲ ಡೌಟ್ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ ಮನೇಲಿ ಕಸ ಗುಡಿಸ್ತಾ ಇದ್ದೀರಾ ಅನ್ಕೊಳ್ಳಿ. ಅಪ್ಪ ನಾನು ನೀಟಾಗಿ ಕಸ ಗುಡಿಸ್ಬೇಕು ಅಂತ ಹೇಳಿ ಕಸ ಗುಡಿಸ್ತಾರೆ. ಕಸ ಗುಡಿಸ್ಬೇಕಾದ್ರೂ ಸಕ್ಸಸ್ಫುಲ್ ಆಗ್ಬೇಕು ನಾವು ಕಸ ಗುಡಿಸೋದು. ಒಂದು ಗ್ಲಾಸ್ ಟೀ ಮಾಡ್ಬೇಕಾದ್ರೂ ಟೀ ಚೆನ್ನಾಗಿರ್ಬೇಕು ಅಲ್ವಾ?
ನಾವೇನೇ ಒಂದ್ ಕೆಲಸ ಮಾಡಿದ್ರು ಅದ್ರಿಂದ ನಮ್ಗೆ ಒಳ್ಳೆ ಫಲನೇ ಬರ್ಬೇಕು ಅನ್ನೋ ತರ ನಮ್ ಮನ್ಸು, ನಮ್ ತಲೆ, ನಮ್ ಬುದ್ಧಿಶಕ್ತಿ ಎಲ್ಲಾ ಟ್ರೈನಿಂಗ್ ಹಂಗೆ ಆಗ್ಬಿಟ್ಟಿದೆ ನಮ್ ಸುತ್ತಮುತ್ತ. ಸೊ ಹಾಗಾದ್ರೆ ನಾವ್ ಮಾಡೋದೆಲ್ಲ ಸರಿಯಾಗಿ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪಾ? ಆತರ ನಾವ್ ಬಯಸೋದೇ ತಪ್ಪಾ ಅಂತ ಪ್ರಶ್ನೆ ಬಂದ್ಬಿಡತ್ತೆ. ನಿಮ್ಗೆ ಒಂದು ಪುಟ್ಟ ಉದಾಹರಣೆ ಕೊಡ್ತೇವೆ. ಈ ತರ ಬದುಕ್ಲಿಕ್ಕೆ ಆಗತ್ತಾ? ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ನಾವ್ ಮಾಡೋ ಕೆಲ್ಸವನ್ನ ಮಾಡೋದು ಆಗತ್ತ ನಮ್ ಕೈಯಲ್ಲಿ ಅಂತ. ಈಗ ಒಲಿಂಪಿಕ್ಸ್ ಇರುತ್ತೆ, ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಎಲ್ಲಾರ್ಗು ಚೆನ್ನಾಗ್ ಗೊತ್ತು. ಇವತ್ ಭಾನುವಾರ ಬೇರೆ, ಜನ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಆಮೇಲೆ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾರೆ, ಯೂಟ್ಯೂಬ್ ಅಲ್ಲಿ ವ್ಯೂಸ್ ಜಾಸ್ತಿ ಆಗುತ್ತೆ ವಿಡಿಯೋ, ಯಾಕಂದ್ರೆ ಭಾನುವಾರ ಅಲ್ಲ. ಸೊ ನೀವು ನೋಡ್ಬೋದು, ಒಬ್ಬ ಕ್ರೀಡಾಪಟು ಒಲಿಂಪಿಕ್ಸ್ ನ ತಗೋಬಹುದು. ಪ್ರತಿ ವರ್ಷ ನಡೆಯೋದಿಲ್ಲ ಅದು ಅಲ್ವಾ. ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ ವರ್ಷಾನ್ಗಟ್ಲೆಯಿಂದ ಅಭ್ಯಾಸ ಮಾಡ್ತಾರೆ ಜನ, ತುಂಬಾ ವರ್ಷಾನ್ಗಟ್ಲೆಯಿಂದ ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡೋ ಪ್ರತಿಯೊಬ್ರು ಸಹ ಮೆಡಲ್ ಅನ್ನ ಗೆಲ್ಬೇಕು ಅಂತಾನೆ ಅಭ್ಯಾಸ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಯಾರಾದ್ರೂ ಏನೋ ಅಪ್ಪ ಬೈ ಚಾನ್ಸ್ ಆಗಿ ನಾನು ಆಯ್ಕೆ ಮಾಡ್ಬಿಟ್ಟಿದ್ದಾರೆ, ಸುಮ್ನೆ ಹೋಗಿ ಅಲ್ಲಿ ಒಂಚೂರ್ ಏನೋ ನಿಂತು ಬರೋಣ, ಟಿವಿಯಲ್ಲಿ ನಾನು ಬರ್ತೀನಿ, ನನ್ನ ಫ್ಲಾಗ್ ಹಿಡ್ಕೊಂಡಿರ್ತೀನಿ, ಅಥವಾ ನನ್ನನ್ನ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾರೆ, ಎಲ್ಲರಿಗೂ ಗೊತ್ತಾಗುತ್ತೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಒಲಿಂಪಿಕ್ಸ್ ಅಲ್ಲಿ ಅಂತ ಹೇಳಿ ಯಾರು ಹೋಗ್ತಾರಾ? ಇಲ್ಲ. ಎಲ್ಲಾರು ವರ್ಷಾನ್ಗಟ್ಲೆ ಅಭ್ಯಾಸ ಮಾಡಿ 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 ತಾವು ಶ್ರೇಷ್ಠವಾಗಿ ಪ್ರದರ್ಶನವನ್ನ ಕೊಡ್ಬೇಕು ಅಂತ ಹೇಳಿ ತಮ್ಮ ಜೀವನದಲ್ಲಿ ಆ ಗುರಿಯನ್ನ ಇಟ್ಕೊಂಡೇನೆ ಒಲಿಂಪಿಕ್ಸ್ಗೆ ಬರ್ತಾರೆ. ಆದ್ರೆ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಗೆಲ್ಲೋದಕ್ಕೆ ಒಬ್ರ ಕೈಲೇ ಸಾಧ್ಯ, ಅಮ್ಮಮ್ಮ ಅಂದ್ರೆ ಇಬ್ರು ಹಂಚ್ಕೋಬಹುದು ಅಲ್ವಾ. ಹಾಗಿದ್ರೆ ಯಾರ್ಯಾರು ಮೆಡಲ್ ಗೆಲ್ಲಿಲ್ವೋ ಅವರೆಲ್ಲ ತಮ್ಮ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅರ್ಥನಾ? ಇಲ್ಲ. ಅವರಲ್ಲಿ ಯಾರು ಶ್ರೇಷ್ಠವಾಗಿದ್ರೋ, ಯಾರಿಗೆ ಸರಿಯಾದ ಸಮಯಕ್ಕೆ ತಾವು ಮಾಡಿದ ಪ್ರಯತ್ನಗಳ ಫಲ ಸಿಕ್ತೋ ಅವರಿಗೆ ಜಯ ಆಗತ್ತೆ. ಹಂಗಂತ ನಾವೇನಾದ್ರೂ 10 ಜನದಲ್ಲಿ ಒಬ್ರಿಗೆ ಅಪ್ಪ ಗೋಲ್ಡ್ ಮೆಡಲ್ ಸಿಗೋದು, ಸುಮ್ನೆ ನಾನು ಯಾಕೆ ಟ್ರೈ ಮಾಡ್ಬೇಕು ಅಂತ ಹೇಳಿ ಯಾರು ಒಲಿಂಪಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವ ಕ್ರೀಡಾಪಟುಗಳು ಆರಾಮಾಗಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾರ? ಇಲ್ಲ. ನಾವು ಸಹ ಅಷ್ಟೇ, ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನ ಶ್ರದ್ಧೆಯಿಂದ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟ್ರ ಮಟ್ಟಿಗೆ ನಾವು ಮಾಡ್ಬೇಕು. ನೀವು ನೋಡಿರ್ಬೋದು, ಎಷ್ಟೋ ಸರಿ ನಾವ್ ಯಾರಿಗೂ ಕೆಟ್ಟದ್ ಮಾಡ್ಬಾರ್ದು ಅಂತ ಒಳ್ಳೆ ರೀತಿಯಲ್ಲೇ ಕೆಲಸ ಮಾಡ್ತಿರ್ತೀವಿ, ಯಾರಾದ್ರೂ ಒಬ್ರು ಬೇಜಾರಾಗ್ಬಿಡ್ತಾರೆ. ನೀವೆಷ್ಟು ಒಳ್ಳೇದ್ ಮಾಡಿದ್ರು ಅದ್ರಲ್ಲಿ ತಪ್ಪು ಕಂಡು ಹಿಡಿದ್ಬಿಡ್ತಾರೆ. ನೀವೆಲ್ಲ ಅದನ್ನ ನಿಮ್ ಜೀವನದಲ್ಲಿ ನೋಡ್ಬೋದು ಅಲ್ವಾ. ಅಂದ್ರೆ ನಿಮ್ ಕೈಯಲ್ಲಿ ಆದಷ್ಟು ಮಾಡಿರ್ತೀರಾ, ಆದ್ರೂ ನಿಮ್ಗೆ ಒಂದೊಂದ್ಸರಿ ಸಕ್ಸಸ್ ಸಿಕ್ಕಿರಲ್ಲ. ಬೇರೆಯವ್ರು ಏನೂ ಮಾಡಿರಲ್ಲ, ಸಕ್ಸಸ್ ಸಿಕ್ಬಿಟ್ಟಿರುತ್ತೆ, ನಿಮ್ಗೆ ಅದೊಂದು ಬೇಜಾರು, ಛೆ ಇಷ್ಟು ಕಷ್ಟಪಟ್ಟೆ ನಾನು ಆದ್ರೂ ನನಗ್ ಸಿಕ್ಕಿಲ್ಲ, ಅವ್ರಿಗೆ ಹೆಂಗ್ ಸಿಕ್ತು? ಸೊ ಇದ್ರಲ್ಲೆಲ್ಲ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದೇನು, ನಾವು ಕೆಲಸ ಮಾಡುವುದಷ್ಟೇ ನಮ್ಮ ಕೈಯಲ್ಲಿ ಇರೋದು. ನೀವು ಒಂದು ತಂದೆಯಾಗಿ ನಿಮ್ಮ ಹೆಂಡತಿಯನ್ನ, ಮಕ್ಕಳನ್ನ, ನಿಮ್ಮ ಅಪ್ಪ ಅಮ್ಮನನ್ನ, ನೀವು ಆಫೀಸಲ್ಲಿ ಒಬ್ಬ ಉದ್ಯೋಗಿಯಾಗಿ, ದೇಶದ ಒಂದು ಪ್ರಜೆಯಾಗಿ ಅಲ್ವಾ, ಅನುಭವ ಇರುವ ಒಬ್ಬ ಹಿರಿಯ ವ್ಯಕ್ತಿಯಾಗಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾಡ್ಬೇಕು. ಅದ್ರ ಫಲವನ್ನ ನಾವು ಯೋಚನೆ ಮಾಡ್ಬಾರ್ದು. ಭಗವಂತ ನಮ್ಗಾಗ್ಲೇ ತಿಳಿಸ್ಕೊಟ್ಬಿಟ್ಟಿದ್ದಾರೆ, ಯಾರ್ಯಾರು ಪ್ರತಿಯೊಂದು ಕರ್ಮವನ್ನ ಭಗವಂತನ ಸೇವೆ ಅಂತ ಮಾಡ್ತೀವೋ ಅದಕ್ಕೆ ಪಾಪ ಫಲದ ಅಥವಾ ಕರ್ಮ ಫಲದ ಲೇಪ ಇಲ್ಲ. ನಿನ್ನೆನೂ ಹೇಳಿದ್ರು, ನಿನ್ನೆ ಅಧ್ಯಾಯದಲ್ಲೂ ಏನಂತ, ಹೇಗೆ ಈ ಕಮಲದ ಹೂವಿನ ಎಲೆ ಇದೆಯಲ್ಲ ಅದ್ರ ಮೇಲೆ ನೀರು ನಿಲ್ಲಲ್ವೋ, ಹಾಗೆ ಯಾರು ಭಗವಂತನಲ್ಲಿ ಮನಸ್ಸಿಟ್ಟು ಎಲ್ಲಾ ಕರ್ಮಗಳನ್ನ ಮಾಡ್ತಾನೋ ಅವನ ಜೀವನಕ್ಕೆ ಪಾಪ ಎನ್ನುವ ಲೇಪ ಇಲ್ಲ. ಎಷ್ಟೇ ಜನ್ಮ ಎತ್ತು ಬಂದ್ರು ಆ ಪಾಪದ ಲೇಪ ನಮ್ಗೆ ಆಗೋದಿಲ್ಲ ಅಂತ. ಇನ್ನೊಂದು ಪುಟ್ಟ ಉದಾಹರಣೆ ನಿಮ್ಗೆ ಕೊಡ್ಬೇಕಂದ್ರೆ, ನಿಮ್ ಮನೇಲಿ ಚೆನ್ನಾಗೆ ಅಡ್ಗೆ ಮಾಡ್ತೀರಾ, ನಿಮ್ ಮನೆ ಪರವಾಗಿಲ್ಲ ನೀಟಾಗೆ ಇರುತ್ತೆ, ಆದ್ರೆ ಯಾರಾದ್ರೂ ನಿಮ್ ಮನೆಗೆ ಬರ್ತಾರೆ, ಗೆಸ್ಟ್ ನೆಂಟ್ರೋ ಯಾರೋ ಫ್ರೆಂಡ್ಸೋ ಬರ್ತಾರೆ ಅಂದಾಗ ಏನ್ ಮಾಡ್ತೀವಿ, ಮನೆ ಒಂದ್ ರೌಂಡ್ ಫುಲ್ ಕ್ಲೀನ್ ಮಾಡ್ತೀವಿ ಅಲ್ವಾ. ಮತ್ತೆ ಮಾಡೋ ಅಡ್ಗೆನೆ ಇನ್ನೂ ಸ್ವಲ್ಪ ರುಚಿಕರಿಯಾಗಿ ಮಾಡಿ ಒಂದ್ 4-5 ಎಕ್ಸ್ಟ್ರಾ ಐಟಮ್ಸ್ಗಳು ಬಂದ್ಬಿಡತ್ತೆ. ಮತ್ತೆ ಎಲ್ಲಾರ್ಗು ಕೊಟ್ಟಿ ಟೇಸ್ಟ್ ಮಾಡುದು, ರೀ ಅದ್ ಚೆನ್ನಾಗಿದ್ಯಾ ನೋಡಿ, ಟೇಸ್ಟ್ ಚೆನ್ನಾಗಿದ್ಯಾ, ಇದು ಓಕೆನಾ, ಅದು ಓಕೆನಾ ಅಂತ ಹೇಳಿ ಅವ್ರು ಬಂದಾಗ ಅವ್ರಿಗೆಲ್ಲಾ ಸೌಕರ್ಯಗಳನ್ನ ಮಾಡ್ಕೊಡ್ತೇವೆ. ಮಾಡ್ತಿರೋ ಅಡ್ಗೆಯನ್ನೇ ಇನ್ನೂ ಅಚ್ಚುಕಟ್ಟಾಗಿ, ಇರುವ ಮನೆಯನ್ನೇ ಇನ್ನೂ ಶುಚಿಯಾಗಿ ಇಡ್ತೇವೆ.
ಯಾರೋ ನೆಂಟ್ರು ಬರ್ತಾರೆ, ಹಿತೈಷಿಗಳು ಬರ್ತಾರೆ, ಗೊತ್ತಿರೋರು ಬೇಕಾಗಿರೋರು ಬರ್ತಾರೆ ಅಂತ. ಅದೇ ಕೆಲ್ಸವನ್ನ ಭಗವಂತನ ಭಕ್ತರು ಸಹ ಮಾಡ್ತಾರೆ. ನಾವ್ ಯಾರೋ ನಮ್ಮ ಮನೆಗ್ ನೆಂಟ್ರು ಬರ್ತಾರೆ ಅಂದಾಗ್ಲೇ ನಾವ್ ಅಷ್ಟು ಇಂಟ್ರೆಸ್ಟ್ ತಗೊಂಡು ಎಲ್ಲಾ ಕೆಲ್ಸವನ್ನ ಮಾಡ್ತೇವೆ. ಮಾಡೋ ಕೆಲ್ಸನೆಲ್ಲ ಕೃಷ್ಣನಿಗೆ ಮಾಡ್ತಾ ಇದೀವಿ ಅಂತ ಅಂದ್ಮೇಲೆ ಇನ್ನೆಷ್ಟು ಇಂಟ್ರೆಸ್ಟ್ ಇಂದ ಮಾಡ್ಬೇಕು ನಾವು, ಇನ್ನೆಷ್ಟು ಪ್ರೀತಿಯಿಂದ ಮಾಡ್ಬೇಕು ನಾವು ಅಲ್ವಾ? ದಿನನಿತ್ಯ ನಾವು ಮಾಡುವ ಪ್ರತಿಯೊಂದು ಕರ್ಮ ನಮ್ಮ ಈ ಜನ್ಮಕ್ಕೆ ನಾವು ಪಡ್ಕೊಂಡಿರೋ ಈ ದೇಹದ ಅನುಗುಣವಾಗಿ, ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಮಗೆ ಏನೇನು ಕರ್ಮ ಇದೆಯೋ ಆ ಕರ್ಮವನ್ನ ನಮ್ಮ ಕೈಲಾದಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಬೇಕು. ಅದನ್ನೇ ಭಗವಂತ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಯಾವಾಗ ನಾವು ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ಏನ್ ಬಂದ್ರೂ ಸಹ ಅದರಿಂದ ನಮ್ಗೆ ಒಳ್ಳೇದಾಗುತ್ತೋ ಅಥವಾ ಕೆಟ್ಟದಾಗುತ್ತೋ ಪ್ರತಿಯೊಂದನ್ನ ಸ್ವೀಕರಿಸ್ಕೊಂಡು ನಾವು ಜೀವನವನ್ನ ಸಾಗಿಸಿದಾಗ ಸನ್ಯಾಸಿಗಳಾಗ್ತೀವಿ, ನಿತ್ಯ ಸನ್ಯಾಸಿಗಳಾಗ್ತೇವೆ ನಾವು. ಅವನೇ ನಿಜವಾದ ಅನುಭವಿ, ಅವನೇ ನಿಜವಾದ ಅನುಭವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿಯಲ್ಲ, ಯೋಗಿ ಅಲ್ಲ. ಅಗ್ನಿಹೋತ್ರ ಅಂತ ಒಂದು ಯಜ್ಞವನ್ನ ಮಾಡ್ತೇವೆ, ಎಲ್ಲಾರ ಮನೆಯಲ್ಲೂ ಅಗ್ನಿಹೋತ್ರವನ್ನ ಮಾಡ್ಬೇಕು. ಆ ಪುಟ್ಟ ಹೋಮ ಒಂದು ಮಾಡ್ತಾರೆ. ಅದನ್ನ ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು, ತನ್ನ ಜೀವನದಲ್ಲಿ ಇರುವ ಕರ್ಮಗಳನ್ನ ಮಾಡದೇ ಇರೋನು, ಯಜ್ಞವನ್ನ ಮಾಡದೇ ಇರೋನು, ಅವನು ಸನ್ಯಾಸಿನೂ ಆಗೋದಿಲ್ಲ, ಯೋಗಿನೂ ಆಗೋದಿಲ್ಲ. ಇದು ಭಗವಂತ ನಮ್ಗೆ ತಿಳಿಸ್ಕೊಡ್ತಿರುವ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಎಲ್ಲರೂ ತಮ್ಮ ತಮ್ಮ ಕರ್ಮಗಳನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು. ಅವಾಗ ನೀವು ಸನ್ಯಾಸಿಗಳಾಗ್ತೀರಾ. ಅದನ್ನ ಮಾಡುವ ಕೆಲಸವನ್ನ ಭಗವಂತನಿಗೆ ಅಂತ ಮಾಡಿದಾಗ ಯೋಗಿಗಳಾಗ್ತೇವೆ. ಸೊ ಇದನ್ನ ಭಗವಂತ ಮೊದಲನೇ ಶ್ಲೋಕದಲ್ಲಿ ತುಂಬಾ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ದ್ವಾರಕನಾಥ್ ಪ್ರಭುಜಿ 2 ಶ್ಲೋಕಗಳನ್ನು ಹೇಳ್ಬಿಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಂ ಸನ್ಯಾಸಮಿತಿ ಪ್ರಾಹುರ್ಯೋಗಂ ತಂ ವಿದ್ಧಿ ಪಾಂಡವ ನಹ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ ಉದ್ಧಾರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ. ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ ಭಗವಂತ ನಮ್ಗೆ? ಪಾಂಡುಪುತ್ರನಾದ ಅರ್ಜುನನೇ, ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದೇ ಯೋಗ, ಅಥವಾ ಪರಮ ಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ. ಸೊ ಯೋಗ ಅಂದ್ರೆ ಏನು? ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದೇ ಯೋಗ. ಸನ್ಯಾಸಿ ಯಾರು? ಸನ್ಯಾಸ ಯಾವುದು? ಫಲದ ಅಪೇಕ್ಷೆ, ಫಲ ಏನ್ ಬೇಕು ನಮ್ಗೆ ಅಂತ ಆಸೆ ಪಡ್ದನೆ ಬರುವ ಫಲಗಳನ್ನ ಸ್ವೀಕರಿಸುವುದೇ ಸನ್ಯಾಸ ಅಂತ ಹಿಂದಿನ ಅಧ್ಯಾಯದಲ್ಲಿ ಭಗವಂತ ತಿಳಿಸ್ಕೊಟ್ರು. ಇವತ್ತು ಸನ್ಯಾಸಿ ಯಾರು ಅಂತಾನು ತಿಳಿಸ್ಕೊಟ್ರು ನಮ್ಗೆ. ಸೊ ಹೀಗೆ ನಮ್ ಜೀವನವನ್ನ ಸಾಗಿಸ್ದಾಗ ನಾವು ಯೋಗಿಗಳಾಗ್ತೇವೆ, ಅದೇ ಯೋಗ. ಸೊ ನಾವೆಲ್ಲ ಏನ್ ತಿಳ್ಕೊಂಡಿದ್ವಿ? ಯೋಗ ಅಂದ್ರೆ ಆಸನ ಮಾಡೋದು, ಯೋಗ ಡೇ, ಯೋಗ ಇಂಟರ್ನ್ಯಾಷನಲ್ ಡೇ ಅಂತೆಲ್ಲ ಇದೆ ಅಲ್ವಾ? ಅದು ಒಂದು ಕ್ರಿಯೆ, ಯೋಗಗಳಲ್ಲಿ ಅದೊಂದು ಭಾಗ ಅಷ್ಟೆ. ಆ ಭಾಗದ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ. ಈ ಅಧ್ಯಾಯದಲ್ಲಿ ಭಗವಂತ ಆ ಯೋಗದ ಒಂದು ಅಂಗದ ಬಗ್ಗೆನೆ ತಿಳಿಸ್ಕೊಡ್ತಾ ಇರೋದು ನಮ್ಗೆ. ಸೊ ಯೋಗ ಅಂದ್ರೆ ಇನ್ನೊಂದು ಅರ್ಥ ಏನು? ಪರಮ ಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ. ಏಕೆಂದರೆ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ ಯಾರು ಯೋಗಿಯಾಗಲಾರರು. ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ, ಇಂದ್ರಿಯ ತೃಪ್ತಿಯನ್ನ ನಾವ್ ಯಾಕೆ ತ್ಯಾಗ ಮಾಡ್ಬೇಕು? ಹಾಗಿದ್ಮೇಲೆ ಕೃಷ್ಣ ಯಾಕೆ ನಮ್ಗೆ ಇಂದ್ರಿಯಗಳನ್ನ ಕೊಟ್ಟ ಅನ್ನೋ ಪ್ರಶ್ನೆ ಎಲ್ಲರಿಗೂ ಬರುತ್ತೆ. ಎಲ್ಲ ಕೇಳೋದೇ ಹಾಗೆ. ನಮಗ್ ತಪ್ಪು ಮಾಡೋ ತರ ದಾರಿನೆಲ್ಲ ಕೊಟ್ಬಿಟ್ಟಿದಾನೆ ಕೃಷ್ಣ. ಕೊಟ್ಬಿಟ್ಟು ತಪ್ಪು ಮಾಡ್ಬೇಡ ಅಂದ್ರೆ ಹೆಂಗಪ್ಪ ಇದು? ಸ್ವಲ್ಪ ಜನ ಬುದ್ಧಿವಂತರಾಗಿ ಪ್ರಶ್ನೆ ಕೇಳ್ತಾರೆ ಅಲ್ವಾ? ಎಲ್ಲರೂ ಹೇಳ್ತಾರೆ, ತಪ್ಪು ಮಾಡಕ್ಕೆ ಅಂತ ಅವಕಾಶ ಮಾಡ್ಕೊಟ್ರಿ, ಅದಕ್ಕೆ ನಾವ್ ತಪ್ಪು ಮಾಡಿದ್ವಿ. ಅವಕಾಶನೇ ಇರ್ಲಿಲ್ಲ ಅಂದ್ರೆ ತಪ್ಪೇ ಮಾಡ್ತಿರ್ಲಿಲ್ಲ. ಕಣ್ಣಿದೆ ಅಂದ್ಮೇಲೆ ಕಣ್ಣು ಎಲ್ಲಾ ನೋಡುತ್ತೆ, ನಾಲ್ಗೆ ಇದೆ ಅಂದ್ಮೇಲೆ ನಾಲ್ಗೆಗೆಲ್ಲ ತಿನ್ಬೇಕು ಅನ್ಸುತ್ತೆ. ಸೊ ಹಾಗಿದ್ರೆ ನಮ್ಮ ಮುಂದೆ ಯಾರಾದ್ರೂ ಪರಮಾನವನ್ನ ತಂದಿಟ್ಟು ಇನ್ನೊಂದು ಕೈಲಿ ವಿಷವನ್ನ ಕೊಟ್ಟು ತಿನ್ನಿ ಅಂತ ಹೇಳಿದ್ರೆ ನಾವ್ ವಿಷವನ್ನ ಆಯ್ಕೆ ಮಾಡ್ತೀವಾ? ಇಲ್ವಾ?
ಪರಮಾನ್ನವನ್ನೇ ಆಯ್ಕೆ ಮಾಡ್ತೇವೆ. ಹಾಗೇನೆ ಭಗವಂತ ನಮ್ಗೆಲ್ಲ ಇಂದ್ರಿಯಗಳನ್ನ ಕೊಟ್ಟಿದ್ದಾನೆ. ಮತ್ತೆ ಈ ಭೌತಿಕ ಜಗತ್ತಲ್ಲಿ ಒಳ್ಳೇದು ಕೆಟ್ಟದು ಎಲ್ಲವನ್ನ ಕೊಟ್ಟಿದ್ದಾನೆ. ಬುದ್ಧಿವಂತನಾದವನು ಒಳ್ಳೇದನ್ನ ಆಯ್ಕೆ ಮಾಡ್ಕೊಂತಾನೆ, ಅವಿವೇಕಿಯಾದವನು ಕೆಟ್ಟದನ್ನೇ ಆಯ್ಕೆ ಮಾಡ್ಕೊಂತಾನೆ, ಮತ್ತೆ ಭಗವಂತನನ್ನ ದೂಷಿಸುತ್ತಾನೆ. ಇಲ್ಲಿ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ, ಯಾಕೆ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡ್ಬೇಕು? ಇದಕ್ಕೆ ತುಂಬಾ ಸುಲಭ ಉತ್ತರ. ನಿಮ್ಮ ಇಂದ್ರಿಯಗಳು ನೀವೆಷ್ಟು ತೃಪ್ತಿ ಪಡಿಸಿದ್ರು ತೃಪ್ತಿ ಆಗೋದಿಲ್ಲ. ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ ನಿಮ್ ಇಂದ್ರಿಯಗಳ ಬಗ್ಗೆ. ಎಲ್ಲಾದ್ರೂ ತೃಪ್ತಿ ಆಗೋದಿದ್ಯಾ? ಒಂದ್ರ ಮೇಲೆ ಆಸೆ ಹೋದ್ರೆ ಇನ್ನೊಂದ್ರ ಮೇಲೆ ನಮ್ಗೆ ಆಸೆ ಬಂದೇ ಬರುತ್ತೆ. ಚಿಕ್ಕ ಮಕ್ಳಿದ್ದಾಗ ಆಟ ಸಾಮಾನು ಅಂದ್ರೇನೆ ಪ್ರಾಣ ಇರ್ತಾ ಇತ್ತು. ದೊಡ್ಡವ್ರ ಆಗ್ತಾ ಆಗ್ತಾ ಇನ್ನೇನೋ ಸೈಕಲ್ಲು, ಬುಕ್ಕು, ಪೆನ್ನು, ಬ್ಯಾಗು, ಬಟ್ಟೆ ಅಂತ. ಇನ್ನೊಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ ಕೆಲ್ಸ, ದುಡ್ಡು ಅಂತ. ಆಮೇಲೆ ಹೆಂಡತಿ, ಬಾಯ್ ಫ್ರೆಂಡು, ಗಂಡ, ಹಾಗೆ ಆಮೇಲೆ ಮಕ್ಳ ಆಸೆ ಅಲ್ವಾ? ಹೀಗೆ ನಮ್ಮ ಇಂದ್ರಿಯಗಳಿಗೆ ತೃಪ್ತಿನೇ ಇಲ್ಲ. ಸೊ ಒಬ್ಬ ಮನುಷ್ಯ ಯಾರು ಇಂದ್ರಿಯ ತೃಪ್ತಿಯ ಆಸೆಯನ್ನ ತ್ಯಾಗ ಮಾಡ್ತಾನೋ ಅವಾಗ್ಲೇ ಅವನು ಜೀವನದಲ್ಲಿ ಶಾಂತಿನ ಪಡ್ಕೊಂತಾನೆ. ಯಾಕಂದ್ರೆ ಅದು ಹಿಂಗದೇ ಇರುವಂತಹ ಏನಂತ ಹೇಳ್ಬೋದು, ಒಂದು ಬಾವಿ ತರ. ನೀವೆಷ್ಟು ಸುರಿದ್ರು ಆ ಬಾವಿ ತುಂಬೋದೇ ಇಲ್ಲ. ಯಾವಾಗ ನೀವು ಈ ಇಂದ್ರಿಯ ತೃಪ್ತಿಯ ಆಸೆಯನ್ನ ತ್ಯಾಗ ಮಾಡ್ತಿರೋ ಅವಾಗ್ಲೇ ಯೋಗಿ ಆಗೋಕೆ ಸಾಧ್ಯ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು. ನಿಮ್ಮ ಮನಸ್ಸೇ ನಿಮ್ಮನ್ನ ಉದ್ಧಾರ ಮಾಡೋದು. ಮನಸ್ಸನ್ನ ಉಪಯೋಗಿಸ್ಕೊಂಡೆ ನಿಮ್ಮನ್ನ ನೀವು ಉದ್ಧಾರ ಮಾಡ್ಕೋಬಹುದು. ತನ್ನನ್ನು ಹೀನೈಸಿಕೊಳ್ಳಬಾರದು. ಏನ್ ಮಾಡೋದಪ್ಪ, ನನ್ ಏನ್ ಮಾಡಿದ್ರು ನನ್ ಮನ್ಸು ಕೇಳೋದೇ ಇಲ್ಲ. ಎಷ್ಟೊಂದ್ ಕಂಟ್ರೋಲ್ ಮಾಡ್ಕೊಂತೀನಿ. ನನ್ ಮನ್ಸು ಯಾವಾಗ್ಲೂ ಅಲ್ಲೇ ಹೋಗೋಣ ಅನ್ನತ್ತೆ. ಏನ್ ಮಾಡೋದು ಗೊತ್ತಿಲ್ಲ. ಸ್ವಲ್ಪ ಜನ ಇರ್ತಾರೆ, ಸ್ಪೆಷಲಿ ಯಾರು ಈ ಮದ್ಯಪಾನ ಮಾಡ್ತಾರೋ ಅವರಿಗೆಲ್ಲ ಪಾಪ ತುಂಬಾ ಕಷ್ಟ ಆಗುತ್ತೆ. ಅಭ್ಯಾಸ ಇರೋರಿಗೆ ಬಿಟ್ಬಿಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅವ್ರು ಹೇಳ್ತಾರೆ, ಕಂಟ್ರೋಲ್ ಮಾಡ್ತಿದ್ದೆ ಮಾತಾಜಿ, ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡ್ತಿದ್ವಿ, ಆದ್ರೆ ಏನೋ ಗೊತ್ತಿಲ್ಲ, ಸಾಯಂಕಾಲ ಆಗ್ತಿದ್ದಂಗೆ ನನ್ ಗಾಡಿ ಹಂಗೇನೆ ಆ ಅಂಗಡಿ ಮುಂದೆನೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ ನನ್ ಗಾಡಿ ಅಂತ. ಅಂದ್ರೆ ನಮ್ ಮನಸ್ಸು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಭಗವಂತ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಆತ್ಮ ಅಂದ್ರೆ ನಾವು ಎಲ್ಲದಕ್ಕಿಂತ ಶ್ರೇಷ್ಠ. ಆದ್ರೆ ನಾವೆಲ್ಲ ಏನಾಗ್ಬಿಟ್ಟಿದೀವಿ, ನಮ್ಮ ಇಂದ್ರಿಯಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಈ ದೇಹಕ್ಕೆ ದಾಸರಾಗ್ಬಿಟ್ಟಿದ್ದೇವೆ. ಇವೆಲ್ಲ ನಮಗ್ ದಾಸ ಆಗ್ಬೇಕಾಗಿತ್ತು, ಆದ್ರೆ ನಾವು ಅದಕ್ಕೆ ದಾಸರಾಗ್ಬಿಟ್ಟಿದ್ದೇವೆ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾರೆ, ಮನಸ್ಸನ್ನ ಉಪಯೋಗಿಸ್ಕೊಂಡು, ನಮ್ಮ ಮನಸ್ಸನ್ನ ನಾವೇ ಉಪಯೋಗಿಸ್ಕೊಂಡು ಉದ್ಧಾರ ಆಗ್ಬೇಕು. ನಮ್ಮನ್ನ ನಾವು ಹೀನೈಸಿಕೊಳ್ಳಬಾರದು. ಬುದ್ಧಿ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಬುದ್ಧಿಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಸೊ ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ, ನೀವಿಬ್ರು ಫ್ರೆಂಡ್ಸ್ ಆಗಿದ್ರೆ ಅದು ನಿಮ್ಗೆ ಒಳ್ಳೆ ಬಂಧು. ನಿಮ್ಮ ಜೀವನವನ್ನ ಆರಾಮಾಗಿ ಶಾಂತಿಯಿಂದ ಸಾಗಿಸ್ಬೋದು. ಇಲ್ಲಾಂದ್ರೆ ನಿಮ್ಗೆ ಬೇರೆ ಎಲ್ಲೂ ಹೊರಗಡೆ ಯಾರು ಶತ್ರು ಇಲ್ಲ, ನಿಮಗೆ ನಿಮ್ಮೊಳಗಡೆನೆ ಶತ್ರು ಇದ್ದಾನೆ. ಯಾರದು? ನಿಮ್ಮ ಮನಸ್ಸು. ಅದನ್ನ ಭಗವಂತ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಯೋಗ ಎಂದರೇನು? ನಾವೆಲ್ಲ ಈಗ ನೋಡ್ತಾ ಇದೀವಲ್ಲ, ಯೋಗ ಏನು? ಹಿಮಾಲಯಕ್ಕೆ ಹೋಗಿ ಕಠಿಣವಾದ ಆಸನವನ್ನ ಮಾಡೋದಾ, ಅಥವಾ ನೀರೇ ಕುಡಿಯೋದಿಲ್ಲ, ಗಾಳಿಯನ್ನ ತಗೊಂಡು ಜೀವನ ಸಾಗಿಸ್ತಾರೆ, ಎಲ್ಲವನ್ನ ಬಿಟ್ಬಿಡ್ತಾರೆ, ಬೆತ್ತಲೆ ಆಗಿ ಚಳಿ, ಬಿಸಿಲು, ಗಾಳಿ ದೇಹವನ್ನ ದಂಡಿಸ್ತಾರೆ, ಅದು ಯೋಗನಾ? ನೀವು ನೋಡ್ಬೋದು ಇಲ್ಲಿ ತರತರವಾದ ಯೋಗಾಭ್ಯಾಸಗಳನ್ನ ಮಾಡ್ತಾರೆ. ಅದಾದ್ಮೇಲೆ ಇವಾಗಂತೂ ವೆರೈಟಿಯಾಗಿ ಯೋಗ ಬಂದ್ಬಿಟ್ಟಿದೆ. ಆ ಯೋಗಗಳ ಹೆಸರನ್ನ ಜ್ಞಾಪನ ಇಟ್ಕೊಳ್ಳಿಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನೋಡಿದ್ರೆ ಕುಡಿತಾ ಮದ್ಯಪಾನ ಮಾಡ್ತಾ ಯೋಗ ಮಾಡ್ತಾರೆ, ಅದು ಒಂದು ಯೋಗ. ಪ್ರಾಣಿಗಳ ಜೊತೆಗೆ ಯೋಗ ಮಾಡ್ಬೋದು, ಅನಿಮಲ್ ಯೋಗ ಅಂತ ಕರೀತಾರೆ, ಪೆಟ್ ಯೋಗ ಅಂತ ಕರೀತಾರೆ. ಆಮೇಲೆ ಆಫೀಸಲ್ಲಿ ಚೇರ್ ಮೇಲೆ ಕುತ್ಕೊಂಡೇ ಯೋಗ ಮಾಡೋದ್ ಬೇರೆ ಇದೆ. ಮತ್ತೆ ಗರ್ಭಿಣಿಯರಿಗೊಂದು ಯೋಗ ಇದೆ, ಬಿಸ್ನೆಸ್ ಮ್ಯಾನ್ಗಳಿಗೊಂದು ಯೋಗ ಇದೆ, ಮತ್ತೆ ವೇಟ್ ಲಾಸ್ಗೊಂದು ಯೋಗ ಇದೆ, ಶಾಂತಿಗೋಸ್ಕರ ಒಂದು ಯೋಗ ಇದೆ. ಏನೇನೋ ಒಂದೊಂದ್ ಭಾಗಕ್ಕೆ ಒಂದೊಂದು ಯೋಗಗಳನ್ನ ಮಾಡ್ಬಿಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಯೋಗಗಳಿದಾವೆ, ಹೆಸರು ಹೇಳಲಿಕ್ಕಿಲ್ಲ, ಅಷ್ಟೆಲ್ಲ ಯೋಗವಿದೆ. ನೋಡಿ ಇಲ್ಲಿ ಡೆಸ್ಕ್ಟಾಪ್ ಯೋಗ, ಆಫೀಸಲ್ಲಿ ಕುತ್ಕೊಂಡೇ ಯೋಗ ಮಾಡ್ಬೋದು ನಾವು. ಟೆನ್ನಿಸ್ ಆಡ್ಲಿಕ್ಕೆ ಅವ್ರಿಗೆ ಯೋಗ ಯಾವ್ದು? ಹೀಗೆ ಹಲವಾರು ರೀತಿಯ
ಯೋಗಗಳಿದ್ದಾರೆ. ಹಾಗಾದ್ರೆ ಭಗವಂತನ ಪ್ರಕಾರ ಅಷ್ಟಾಂಗ ಯೋಗ ಎಂದರೇನು? ಅಷ್ಟಾಂಗ ಯೋಗ, ಈಗ ನಾವೆಲ್ಲ ಯೋಗ ಅಂತ ಹೇಳ್ತಾ ಇದೀವಲ್ಲ, ನಮ್ಮ ಈಗ ಕಲಿಯುಗದಲ್ಲಿ ನಾವು ಮಾಡ್ತಿದೀವಲ್ಲ ಆಸನಗಳೆಲ್ಲ, ಅದನ್ನೇ ಅಷ್ಟಾಂಗ ಯೋಗ ಅಂತ ಭಗವಂತ ಈ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಷ್ಟ ಅಂದರೆ 8, ಅಂಗ ಬಾಡಿಲಿ ಪಾರ್ಟ್ಸ್, ಡಿಫ್ರೆಂಟ್ ಪಾರ್ಟ್ಸ್, ಅಂಗಗಳು, ಬೇರೆ ಬೇರೆ ಅಂಗಗಳು. ಅಷ್ಟಾಂಗ ಯೋಗ, ಈ ಅಷ್ಟ ಅಂಗಗಳನ್ನು ಉಪಯೋಗಿಸ್ಕೊಂಡು ಯೋಗ ಹೇಗೆ ಮಾಡುವುದು, ಭಗವಂತನ ಸೇವೆ ಮಾಡೋದು ಹೇಗೆ, ನಮ್ಮ ಇಂದ್ರಿಯಗಳನ್ನ ಮನಸ್ಸಿನಿಂದ ಕಂಟ್ರೋಲ್ ಮಾಡ್ಕೊಂಡು ಭಗವಂತನನ್ನ ನಾವು ಪಡ್ಕೊಳ್ಳೋದು ಹೇಗೆ, ಅದುವೇ ಅಷ್ಟಾಂಗ ಯೋಗ. ಯಾವುದದು ಅಂಗಗಳು? ಸಮಾಧಿ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ. ಸಮಾಧಿ ಏಕೀಕರಣ, ಒಂದಾಗೋದು. ಯಮ ಬಾಹ್ಯ ಶಿಸ್ತು, ಹೊರಗಡೆ ದೇಹವನ್ನ ಶಿಸ್ತಾಗಿ ಇಟ್ಕೊಳ್ಳೋದು. ನಿಯಮ ಒಳಗಡೆ ನಮ್ಮ ದೇಹದ ಒಳಗಡೆ ಇರುವ ಎಲ್ಲವನ್ನ ಶಿಸ್ತಲ್ಲಿ ಇಟ್ಕೊಳ್ಳೋದು, ಆಂತರಿಕ ಶಿಸ್ತು. ಆಸನ ಈ ದೇಹವನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಭಂಗಿಯಲ್ಲಿ ದೇಹವನ್ನ ದಂಡಿಸಿ ದೇಹವನ್ನ ನಿಯಂತ್ರಿಸೋದು. ಪ್ರಾಣಾಯಾಮ ಉಸಿರಾಟದ ನಿಯಂತ್ರಣವನ್ನ ಮಾಡೋದು. ಪ್ರತ್ಯಾಹಾರ ಇಂದ್ರಿಯಗಳನ್ನು ಹಿಂದಕ್ಕೆ ಸೆಳೆಯುವುದು. ನಮ್ಮ ಇಂದ್ರಿಯಗಳು ಆ ಕಡೆ ಈ ಕಡೆ ಹೋಗ್ತಿರುತ್ತಲ್ಲ, ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಹೇಗೆ, ಅದು ಪ್ರತ್ಯಾಹಾರ. ಧಾರಣ ಏಕಾಗ್ರತೆ, ಕಾನ್ಸಂಟ್ರೇಷನ್, ಮೆಡಿಟೇಷನ್ ಎಲ್ಲ ಮಾಡ್ತಾರಲ್ವಾ, ಧ್ಯಾನ, ಧಾರಣ ಏಕಾಗ್ರತೆನ ಬರ್ಸ್ಕೊಳ್ಳೋದು. ಕೊನೆಯದಾಗಿ ಧ್ಯಾನ, ನಮ್ಮ ಮನಸ್ಸನ್ನ ಎಲ್ಲವನ್ನ ಶಾಂತಿಯುತವಾಗಿ ಸ್ವಲ್ಪ ಸಮಯ ರೆಸ್ಟ್ ಕೊಡೋದು. ಧ್ಯಾನ ಹೀರುವಿಕೆ, ಇವೆಲ್ಲ ಸೇರಿದ್ರೆ ಅಷ್ಟಾಂಗ ಯೋಗ ಆಗತ್ತೆ. ಆದ್ರೆ ನಾವ್ ಈ ಆಸನ ಭಂಗಿಯನ್ನ ಮಾಡೋದು ಯೋಗ ಅಂತೇವೆ, ಪ್ರಾಣಾಯಾಮ ಮಾಡುವುದನ್ನು ಯೋಗ ಅಂತೇವೆ, ಧ್ಯಾನ ಜೊತೆಗೆ ಬೇರೆ ಎಲ್ಲ ಮಿಕ್ಸ್ ಮಾಡಿ ಸಹ ಯೋಗ ಅಂತ ಕರಿತೇವೆ. ಇದು ಯೋಗ ಅಲ್ಲ, ಅಷ್ಟಾಂಗ ಯೋಗ, ಯೋಗದಲ್ಲಿ ಒಂದು ವಿಧ. ಸೊ ಭಗವಂತ ಈ ಅಧ್ಯಾಯದಲ್ಲಿ ಈ ಅಷ್ಟಾಂಗ ಯೋಗದ ಬಗ್ಗೆ ತಿಳಿಸ್ಕೊಡ್ತಾರೆ. ಮೊದಲು ಯಮ. ಏನ್ ಮಾಡ್ಬೇಕು ಈ ಪರಿಸ್ಥಿತಿಯಲ್ಲಿ? ಅವನು ಏಕಾಂತ ಸ್ಥಳದಲ್ಲಿ ಏಕಾಂಗಿಯಾಗಿ ವಾಸಿಸಬೇಕು ಮತ್ತು ಯಾವಾಗಲೂ ತನ್ನ ಮನಸ್ಸನ್ನು ಎಚ್ಚರಿಕೆಯಿಂದ ನಿಯಂತ್ರಿಸಬೇಕು. ಅವಾಗ ನೀವು ಯೋಗ ಮಾಡ್ದ ಹಾಗೆ. ಮತ್ತೆ ಆಸನ ಹೇಗೆ? ಕುಶ ಹುಲ್ಲುಗಳನ್ನು ನೆಲದ ಮೇಲೆ ಇರಿಸಿ ಮತ್ತು ನಂತರ ಅದನ್ನು ಜಿಂಕೆಯ ಚರ್ಮದಿಂದ ಮುಚ್ಚಬೇಕು. ಆಸನವು ತುಂಬಾ ಎತ್ತರವಾಗಿರಬಾರದು ಮತ್ತು ಪವಿತ್ರವಾದ ಸ್ಥಳದಲ್ಲಿರಬೇಕು. ಒಬ್ಬರು ತಮ್ಮ ದೇಹ, ಕುತ್ತಿಗೆ ಮತ್ತು ತಲೆಯನ್ನು ನೇರ ಸಾಲಿನಲ್ಲಿ ಹಿಡಿಯಬೇಕು ಮತ್ತು ಮೂಗಿನ ತುದಿಯಲ್ಲಿ ಸ್ಥಿರವಾಗಿ ನೋಡಬೇಕು. ಅಂದ್ರೆ ಕಣ್ಣನ್ನ ಕಂಪ್ಲೀಟ್ ಆಗಿ ಮುಚ್ಚಬಾರ್ದು, ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ರೆ ನಿದ್ದೆ ಬಂದ್ಬಿಡತ್ತೆ. ಮೂಗಿನ ತುದಿಯಲ್ಲಿ ಕೇಂದ್ರೀಕರಿಸ್ಬೇಕು ಕಣ್ಣುಗಳನ್ನ. ಹೀಗೆ ಒಗ್ಗದ ನಿಗ್ರಹಿಸಿದ ಮನಸ್ಸಿನಿಂದ ಭಯವಿಲ್ಲದೆ ಲೈಂಗಿಕ ಜೀವನದಿಂದ ಸಂಪೂರ್ಣ ಮುಕ್ತನಾಗಿ ನನ್ನನ್ನು ಧ್ಯಾನಿಸಬೇಕು. ಇದೇ ಆಸನ. ಆದ್ರೆ ನಾವೀಗ ಮಾಡೋ ಆಸನ ಹೇಗಿರುತ್ತೆ? ನಾವು ಏನೋ ಒಂದ್ ಮಾಡ್ತಾ ಇರ್ತೀವಿ, ನಮ್ಮ ಮನ್ಸು ಎಲ್ಲ ಕಡೆ ಒಂದ್ ರೌಂಡ್ ಮಾಡ್ಕೊಂಡು ಬಂದಿರುತ್ತೆ. ಸೊ ಹೀಗೆ ಆಸನ ಮಾಡ್ಬೇಕು. ಅಷ್ಟಾಂಗ ಯೋಗದ ಒಂದು ಅಂಗ ಆಸನ. ಮತ್ತೆ ಪ್ರತ್ಯಾಹಾರ, ವಸ್ತು ಅಸ್ತಿತ್ವವನ್ನು ನಿಲ್ಲಿಸುವುದು. ಅಂದ್ರೆ ನಮ್ ಸುತ್ತಮುತ್ತ ಏನ್ ನಡೀತಿದ್ಯೋ ಅದ್ರ ಮೇಲೆ ನಮ್ ಕಾನ್ಸಂಟ್ರೇಷನ್ ಇರಬಾರ್ದು. ನಾವೆಲ್ಲಿದೀವೋ, ಏನ್ ಮಾಡ್ತಾ ಇದೀವೋ ಅನ್ನೋದನ್ನ ತಲೆ ಕೆಡಿಸ್ಕೊಳ್ದೇನೆ ಕಂಟಿನ್ಯೂಸ್ ಆಗಿ ನಮ್ಮ ಮನಸ್ಸನ್ನ ಭಗವಂತನ ಮೇಲೆ ನಿಲ್ಸಿರ್ಬೇಕು. ನಿಯಮ, ಅವನು ತಿನ್ನುವ, ಮಲಗುವ, ಕೆಲಸ ಮಾಡುವ ಮತ್ತು ಮನರಂಜನೆಯ ಅಭ್ಯಾಸಗಳಲ್ಲಿ ಹಿತಮಿತವಾಗಿರಬೇಕು. ಒಬ್ಬ ಯೋಗಿ ಜಾಸ್ತಿನೂ ತಿನ್ಬಾರ್ದು, ತಿಂದೇನೆ ಇರಬಾರ್ದು, ಜಾಸ್ತಿನೂ ಮಲಗಬಾರ್ದು, ಮಲಗ್ದೇನೆ ಇರಬಾರ್ದು. ಕಂಪ್ಲೀಟ್ ಆಗಿ ಹಿತಮಿತವಾಗಿರ್ಬೇಕು. ಎಲ್ಲವೂ ಮಾಡುವ ಪ್ರತಿಯೊಂದಲ್ಲೂ ಹಿತಮಿತವಾಗಿರ್ಬೇಕು. ಅದು ನಿಯಮ. ಧಾರಣ, ಅವನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತುಬದ್ಧಗೊಳಿಸುತ್ತಾನೆ ಮತ್ತು ಅತೀಂದ್ರಿಯತೆಯಲ್ಲಿ ನೆಲೆಸುತ್ತಾನೆ. ಪ್ರತಿಯೊಂದನ್ನು ಸಹ ಶಿಸ್ತಿನಿಂದ ಮನಸ್ಸನ್ನ ಕಂಟ್ರೋಲ್ ಮಾಡಿರ್ತಾರೆ. ಯಾವ ಭೌತಿಕ ಬಯಕೆಗಳಿಲ್ಲದೆ ಅವನು ಯೋಗವನ್ನು ಸಾಧಿಸಿದನೆಂದು ಹೇಳಲಾಗುತ್ತದೆ. ಸೊ ನೀವೀಗೆಲ್ಲ ಮಾಡ್ದಾಗ್ಲೇನೆ ಅಷ್ಟಾಂಗ ಯೋಗವನ್ನ ಸಾಧಿಸ್ಕೊಂಡಿದ್ದೀರಾ, ಯೋಗಿ ಆಗಿದ್ದೀರಾ
ಅಂತ ಹೇಳ್ಬೋದು. ಮತ್ತೆ ಧ್ಯಾನ. ಹೇಗ್ ಧ್ಯಾನ ಮಾಡ್ಬೇಕು? ಗಾಳಿ ಬೀಸದ ಸ್ಥಳದಲ್ಲಿ ದೀಪವು ಹೇಗೆ ನಿಶ್ಚಲವಾಗಿರುವುದೋ ಹಾಗೆಯೇ ಮನಸ್ಸನ್ನು ನಿಯಂತ್ರಿಸುವ ಆಧ್ಯಾತ್ಮಿಕವಾದಿಯು ಆಧ್ಯಾತ್ಮಿಕ ಆತ್ಮದ ಧ್ಯಾನದಲ್ಲಿ ನಿಶ್ಚಲವಾಗಿರುತ್ತಾನೆ. ಗಾಳಿ ಇಲ್ದೋಗಿರೋ ಜಾಗದಲ್ಲಿ ನೀವು ದೀಪ ಇಟ್ಟಾಗ ಆ ದೀಪ ಎಷ್ಟು ಚೆನ್ನಾಗಿ ಉರಿಯುತ್ತೆ, ಒಂಚೂರು ಅದು ಆ ಕಡೆ ಈ ಕಡೆ ಅಲ್ಗಡಲ್ಲ ಅಲ್ವಾ? ಅದೇ ತರ ನಿಮ್ ಮನ್ಸನ್ನ ಕಾನ್ಸಂಟ್ರೇಟ್ ಮಾಡಿ ಒಂದ್ ಕಡೆ ಇಡ್ಬೇಕು, ಆ ಕಡೆ ಈ ಕಡೆ ಎಲ್ಲೂ ಹೋಗ್ಕೂಡ್ದು. ಅದುವೇ ಧ್ಯಾನ. ಸಮಾಧಿ. ಅತ್ಯಂತ ಕಷ್ಟದ ನಡುವೆಯೂ ಒಬ್ಬ ಅಲಗಾಡುವುದಿಲ್ಲ. ಇದು ವಸ್ತು ಸಂಪರ್ಕದಿಂದ ಉದ್ಭವಿಸುವ ಎಲ್ಲಾ ದುಃಖಗಳಿಂದ ನಿಜವಾದ ಸ್ವಾತಂತ್ರ್ಯವಾಗಿದೆ. ಸಮಾಧಿ ನೀವು ನೋಡ್ಬೋದು, ಯಾರು ಸತ್ತಾಗ ಅವರನ್ನ ಮಣ್ಣು ಮಾಡ್ಬಿಟ್ಟು ಸಮಾಧಿ ಅಂತ ಹೇಳ್ತಾರೆ. ಅಂದ್ರೆ ದೇಹ ಇದೆ, ಅಲ್ಲಿ ಏನು ಮಾಡ್ತಾ ಇಲ್ಲ ಆ ದೇಹ. ಮಳೆ ಬರ್ಲಿ, ಬಿಸಿಲಿರ್ಲಿ, ಪಕ್ಕದಲ್ಲಿ ಯಾರು ಜಗಳ ಆಡ್ಲಿ, ಯಾರು ಮಾತಾಡ್ತಾರ, ಜಗಳ ಮಾಡ್ತಾರ, ಕೋಪ ಮಾಡ್ಕೊಂತಾರ? ಇಲ್ಲ, ಸಮಾಧಿ. ನಾವು ಸಹ ಜೀವನದಲ್ಲಿ ಹಾಗೆ ಅತ್ಯಂತ ಕಷ್ಟದ ನಡುವೆಯೂ ಒಬ್ಬನು ಅಲುಗಾಡುವುದಿಲ್ಲ. ಏನ್ ಪರಿಸ್ಥಿತಿ ಬಂದ್ರು ನೋ ರಿಯಾಕ್ಷನ್. ನೀವೇನು ಅದಕ್ಕೆ ಉತ್ತರ ಕೊಡೋದು ಇಲ್ಲ, ಬೇಜಾರು ಆಗೋದಿಲ್ಲ, ಖುಷಿನೂ ಪಡೋದಿಲ್ಲ. ಹಾಗಿದ್ದಾಗ ಸಮಾಧಿ ಸ್ಥಿತಿಗೆ ಹೋಗ್ತೀರಾ. ಹೊರ ಹೋಗುವ ಪ್ರಾಣಾಯಾಮ ಅಂದ್ರೆ ಹೊರ ಹೋಗುವ ಉಸಿರಾಟವನ್ನು ಒಳಬರುವಲ್ಲಿ ಮತ್ತು ಒಳಬರುವ ಉಸಿರಾಟವನ್ನು ಹೊರ ಹೋಗುವಲ್ಲಿ ನಿಲ್ಲಿಸುವುದನ್ನು ಅಭ್ಯಾಸ ಮಾಡಿ ಮತ್ತು ಕೊನೆಗೆ ಸಮಾಧಿ ಸ್ಥಿತಿಯಲ್ಲಿ ಉಳಿಯುವುದು. ಇದು ಪ್ರಾಣಾಯಾಮ. ಸೊ ನಾವು ಹೀಗೆ ಮಾಡಿದಾಗ ಅಷ್ಟಾಂಗ ಯೋಗ ಆಗತ್ತೆ. ಆದ್ರೆ ನಾವು ಈಗಿನ ಕಾಲದಲ್ಲಿ ಮಾಡ್ತಿರುವ ಯೋಗ ದೇಹ ಸುಖಕ್ಕೋಸ್ಕರ, ದೇಹ ಚೆನ್ನಾಗಿರ್ಬೇಕು, ನಾವ್ ಫಿಟ್ ಆಗಿರ್ಬೇಕು ಅಲ್ವಾ? ನನ್ ಮನ್ಸಿಗೆ ಶಾಂತಿ ಬೇಕು, ದಿನ ಎಲ್ಲ ಕೆಲಸ ಮಾಡ್ತೀನಿ, ಟಾರ್ಗೆಟ್ ನಾವು ಓದ್ತಾ ಇರ್ತೀವಿ, ನಮ್ಗೆ ಫಸ್ಟ್ ರ್ಯಾಂಕ್ ಬೇಕು, ತುಂಬಾ ಟೆನ್ಷನ್ ಇದೆಪ್ಪ, ರಿಲ್ಯಾಕ್ಸ್ ಆಗಕ್ಕೋಸ್ಕರ ಮೆಡಿಟೇಷನ್ ಮಾಡ್ತೀನಿ. 10 ನಿಮಿಷ ಮೆಡಿಟೇಷನ್ ಮಾಡ್ತೀರಾ, ಮತ್ತೆ ತಲೆ ತುಂಬಾ ಯೋಚನೆ, ನಾಳೆ ಏನ್ ಮಾಡೋದು, ನಾಳೆ ತಿಂಡಿ ಏನ್ ಮಾಡೋದು, ನಾಳೆ ಕೆಲ್ಸದಲ್ಲಿ ಆಫೀಸಲ್ಲಿ ಏನ್ ಹೇಳೋದು ಇವ್ರಿಗೆ ಉತ್ತರ, ನಾಳೆ ಟೀಚರ್ ಕೊಟ್ಟೆ ಕ್ವಶನ್ ಪೇಪರ್ ಕೊಟ್ರೆ ಏನ್ ಆನ್ಸರ್ ಬರೆಯೋದು, ಮತ್ತೆ ಮನಸ್ಸು ಅದೇ ಪರಿಸ್ಥಿತಿ. ಅದು ಯೋಗ ಅಲ್ಲ. ಭಗವಂತ ತಿಳಿಸ್ಕೊಟ್ಟಿದಾರಲ್ಲ, ಅದು ಅಷ್ಟಾಂಗ ಯೋಗ, ಅದುವೇ ಸರಿಯಾದ ಯೋಗ. ಇಷ್ಟು ಜನ ಯೋಗಿಗಳಿದ್ದಾರೆ. ಈಗಲೂ ಹಿಮಾಲಯದಲ್ಲಿ ನೋಡ್ಬೋದು ನೀವು, ತುಂಬಾ ಜನ ಯೋಗಿಗಳು ಈ ತರ ಮಾಡಿ ಜೀವನವನ್ನ ಸಾಧಿಸಿದ್ದಾರೆ. ಅಂದ್ರೆ ಯೋಗಿಗಳಾಗಿ ಜೀವನವನ್ನ, ತಮ್ಮ ಅಂಗಗಳನ್ನ, ಇಂದ್ರಿಯಗಳನ್ನ, ಮನಸ್ಸನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಭಗವಂತನನ್ನ ಪಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಆದ್ರೆ ನಾವು ಮಾಡ್ತಿರೋ ಯೋಗ ಯಾವುದು ನಮ್ಮ ಸಮಾಧಾನಕ್ಕೋಸ್ಕರ ಇಲ್ಲಿ ಮಾಡ್ಕೊಂತಾರೋ ಯೋಗ ಭಗವಂತನನ್ನ ಪಡ್ಕೊಳ್ಳಿಕ್ಕಾಗ್ಲಿ, ನಮ್ಮ ಇಂದ್ರಿಯಗಳನ್ನ, ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗಿ ಇಲ್ಲ. ಅದ್ ಜಸ್ಟ್ ಟೈಮ್ ವೇಸ್ಟ್ ಅಷ್ಟೇ. ಆದ್ರೆ ನೀವೇನಾದ್ರೂ ಭಗವಂತ ಹೇಳಿರೋ ರೀತಿಯಲ್ಲಿ ಗುರಿಯನ್ನ ತಲುಪೋ ತರ ನೀವು ಯೋಗವನ್ನ ಮಾಡಿದಾಗ ಅದು ನಿಜವಾಗಲೂ ಅಷ್ಟಾಂಗ ಯೋಗವೇ ಆಗುತ್ತದೆ. ಸೊ ಮತ್ತೆ ಭಗವಂತ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಹೇಳ್ತಾ ಇದಾರೆ ವಿಷಯ, ದಯವಿಟ್ಟು ತಿಳ್ಕೊಳ್ಳಿ. ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದೆಸೆಯಿಂದ, ಮನಸ್ಸಿನ ಲಕ್ಷಣ ಏನು? ಚಂಚಲ, ಎಲ್ಲಂದ್ರಲ್ಲಿ ಓಡಾಡುತ್ತೆ. ಅಸ್ಥಿರವಾದ ಸ್ವಭಾವ, ಒಂದ್ ಕಡೆ ಇರೋದೇ ಇಲ್ಲ, ಸ್ಥಿರವಾಗಿ ಒಂದ್ ಕಡೆ ಇರೋದೇ ಇಲ್ಲ, ಒಂದು ಕ್ಷಣನೂ ಇರೋದಿಲ್ಲ ನಮ್ಮ ಮನಸ್ಸು. ಅದು ಅದರ ಸ್ವಭಾವ. ಆ ಸ್ವಭಾವದ ಕಾರಣ ಎಲ್ಲಂದ್ರಲ್ಲಿ ಓಡಾಡುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಸೊ ನಾವೇನ್ ಮಾಡ್ಬೇಕು? ಮನಸ್ಸಿನಿಂದ ನಾವು ಹೋಗ್ಬಾರ್ದು, ಮನಸ್ಸನ್ನ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿಂದ ಇಟ್ಕೊಂಡ್ಬಂದು ವಾಪಸ್ ಕರ್ಕೊಂಡು ನಮ್ಮ ಕಂಟ್ರೋಲ್, ನಾವು ಆತ್ಮದ ಕಂಟ್ರೋಲ್ ಅಲ್ಲಿ ನಾವ್ ಇಟ್ಕೋಬೇಕು. ನನ್ನಲ್ಲಿ, ದಯವಿಟ್ಟು ಈ ಶ್ಲೋಕ 27ನೇ ಶ್ಲೋಕ, ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿದ ಯೋಗಿಯು. ನಾವ್ ಹೇಳ್ಕೊಂಡ್ ಬರ್ತೀವಲ್ಲ ನಮ್ಮ ಮನಸ್ಸನ್ನ, ವಾಪಸ್ ಎಳ್ಕೊಂಡ್ ಬರ್ತೀವಲ್ಲ, ಎಳ್ಕೊಂಡ್ ಬಂದಾದ್ಮೇಲೆ ಸುಮ್ನೆ ಇರು ಅಂದ್ರೆ ಮನಸ್ಸು ಸುಮ್ನೆ ಇರುತ್ತಾ? ಇಲ್ಲ. ಅದ್ರ ಗುಣನೇ ಏನು? ಎಲ್ಲಂದ್ರಲ್ಲಿ ಹೋಗೋದು. ಹಾಗಾಗಿ ಏನ್ ಮಾಡ್ಬೇಕು? ನಮ್ಮ ಮನಸ್ಸನ್ನ ನಾವು ಒಂದು ವಿಷಯದಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಮಾಡ್ಬೇಕು, ಎಂಗೇಜ್ ಮಾಡ್ಬೇಕು.
ಅಲ್ವಾ? ಏನ್ ಮಾಡ್ಬೇಕು? ಕೃಷ್ಣ ಏನಂತ ಹೇಳ್ತಾ ಇದ್ದಾರೆ? ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿದ ಯೋಗಿಯು. ಸೊ ನಮ್ಮ ಮನಸ್ಸನ್ನ ಲೌಕಿಕ ಸುಖ ಕಡೆಲ್ಲ ಬಿಡದೆ ಅದನ್ನ ಇಳ್ಕೊಂಬಂದು ಏನ್ ಮಾಡ್ಬೇಕು? ಭಗವಂತನಲ್ಲಿ ನಿಲ್ಲಿಸಬೇಕು. ನಮ್ಮ ಮನಸ್ಸು ಕೃಷ್ಣನ್ ಬಗ್ಗೆ ಯೋಚನೆ ಮಾಡ್ಬೇಕು, ಕೃಷ್ಣನಿಗೋಸ್ಕರ ಸೇವೆ ಮಾಡ್ಬೇಕು, ಕೃಷ್ಣನಲ್ಲೇ ನೆಲೆಸಿರಬೇಕು. ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿದ ಯೋಗಿಯು ನಿಶ್ಚಯವಾಗಿಯೂ ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆಯನ್ನು ಮುಟ್ಟುತ್ತಾನೆ. ಆತನು ರಜೋಗುಣವನ್ನು ಮೀರಿದವನು. ರಜೋಗುಣ ಅಂದ್ರೆ ಏನು? ರಜೋಗುಣ ಅಂದ್ರೆ ಏನು? ನಾನು ಆಗ್ಲೇ ಹೇಳ್ದೆ ನಿಮ್ಗೆ. ರಜೋ ಅಂದ್ರೆ ಇಂದಿನ ಅಧ್ಯಾಯದಲ್ಲೇ ರಜೋಗುಣ ಅಂದ್ರೆ ಒಬ್ಬ ಮನುಷ್ಯ ಫಲದ ಆಸೆ. ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಆಲ್ಮೋಸ್ಟ್ ರಜೋಗುಣದಲ್ಲೇ ಇರೋದು ಅಲ್ವಾ? ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಮ್ಗೆ ಸಂಬಳ ಸಿಗುತ್ತೆ. ನಾನು ಸ್ಕೂಲಿಗೆ ಸೇರಿ ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ತಗೊಂಡಾಗ ನನಗೆ ಒಳ್ಳೆ ಸರ್ಟಿಫಿಕೇಟ್ ಸಿಗುತ್ತೆ, ಮುಂದೆ ಒಂದು ಕೆಲಸ ಸಿಗುತ್ತೆ. ಅಂದ್ರೆ ನಾವು ಫಲದ ಆಸೆ ಇಟ್ಟು ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ, ನಾವು ಫಲಕ್ಕೋಸ್ಕರ ಕಾಯ್ತಾ ಇರ್ತೀವಿ. ರಜೋಗುಣದವರು. ಸೊ ಯಾರು ಮನಸ್ಸನ್ನ ಈ ಎಲ್ಲ ಚಂಚಲವಾದ ಪರಿಸ್ಥಿತಿಯಿಂದ ಎಳೆದು ಕಂಟ್ರೋಲ್ ಮಾಡಿ, ಯಾವುದರಿಂದ? ತಮ್ಮಿಂದ ಅಂದ್ರೆ ತಾವು ಆತ್ಮ ಕಂಟ್ರೋಲ್ ಮಾಡಿ ಕೃಷ್ಣನಲ್ಲಿ ಮನಸ್ಸನ್ನ ನಿಲ್ಲಿಸ್ತಾರೋ ಅವರು ರಜೋಗುಣವನ್ನ ಮೀರ್ತಾರೆ. ರಜೋಗುಣದ ಮೇಲಿರುವುದು ಯಾವುದು? ಸತ್ವಗುಣ. ಆದಷ್ಟು ಬೇಗ ಭಗವಂತ ಒಂದು ಪೂರ್ತಿ ಅಧ್ಯಾಯ ಈ ಗುಣಗಳ ಮೇಲೆ ಹೇಳಿದ್ದಾರೆ. ಮತ್ತೆ ನಾನು ನಿಮ್ಗೆ ಅಲ್ಲಿ ಇನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆತನು ಪರಮೋನ್ನತನೊಂದಿಗೆ ಅಂದ್ರೆ ಭಗವಂತ ತನ್ನ ಗುಣಾತ್ಮಕ ಏಕತ್ವವನ್ನು ಸಾಧಿಸುತ್ತಾನೆ. ಯಾವಾಗ ನಾವು ನಮ್ಮ ಮನಸ್ಸನ್ನ ಭಗವಂತನಲ್ಲಿ ನಿಲ್ಲಿಸ್ತೇವೋ ಅವಾಗ ಪರಮ ಉನ್ನತನಾದ ಯಾರವನು? ಕೃಷ್ಣ. ಅವನಲ್ಲಿ ನಾವು ಏಕತ್ವವನ್ನ ಸಾಧಿಸ್ತೇವೆ, ಅವನ ಜೊತೆಗೆ ನಾವು ಒಂದಾಗ್ತೇವೆ. ಹೀಗೆ ಅವನು ಹಿಂದಿನ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದುತ್ತಾನೆ. ಮೊನ್ನೆ ಯಾರೋ ಪ್ರಶ್ನೆ ಕೇಳಿದ್ರು, ಹಿಂದಿನ ಜನ್ಮದಲ್ಲೆಲ್ಲ ಮಾಡಿರೋ ಪಾಪನೆಲ್ಲ ಹೆಂಗಪ್ಪ ಕಳ್ಕೊಳ್ಳೋದು? ಈಗ ಮಾಡ್ತಿರೋ ಜನ್ಮದಲ್ಲಿ ಬರೋ ಪಾಪಗಳನ್ನೆಲ್ಲ ಹೇಗ್ ಕಳ್ಕೊಳ್ಳೋದು? ಯಜ್ಞ ಮಾಡಿದ್ರೆ ಪಾಪ ಕಳ್ಕೊಬಹುದು ಅಂತ ತಿಳಿಸ್ಕೊಟ್ವಿ. ಹಿಂದೆ ಮಾಡಿರೋ ಪಾಪ ಹೇಗ್ ಕಳ್ಕೊಳ್ಳೋದು? ಕೃಷ್ಣ ಇಲ್ಲೇ ನಮ್ಗೆ ಉತ್ತರವನ್ನ ಕೊಟ್ರು. ಹೀಗೆ ಅವನು ಇಂದಿನ ಕರ್ಮಗಳ ಫಲದಿಂದ ಬಿಡುಗಡೆ ಹೊಂದುತ್ತಾನೆ. ಪಾಪ ಒಂದೇ ಅಲ್ಲ, ಪುಣ್ಯ ಮಾಡಿದ್ರು ಅದನ್ನೂ ಸಹ ಕಳ್ಕೊಂತೇವೆ. ಯಾಕೆ ಮಾತಾಜಿ? ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೇವಿ, ಒಳ್ಳೆ ಜೀವನ ಸಿಗುತ್ತೆ. ಯಾರಿಗೊತ್ತು ನೆಕ್ಸ್ಟ್ ಜನ್ಮದಲ್ಲಿ ನಾನು ರಾಜ ಆಗ್ಬಿಡ್ತೀನೇನೋ, ರಾಣಿ ಆಗ್ಬಿಡ್ತೀನೇನೋ, ಶ್ರೀಮಂತ ಆಗ್ಬಿಡ್ತೀನೇನೋ, ಯಾಕೆ ಕಳ್ಕೋಬೇಕು ನಾವು? ಅದನ್ನು ಸಹ ನಿಮ್ಗೆ ಮುಂದಿನ ಅಧ್ಯಾಯದಲ್ಲಿ ತುಂಬಾ ಡೀಟೇಲ್ ಆಗಿ ತಿಳಿಸ್ಕೊಡ್ತೇವೆ. ಯಾಕೆ ಒಬ್ಬ ಭಕ್ತ, ಭಗವಂತನ ಭಕ್ತ ಸ್ವರ್ಗಕ್ಕೆ ಹೋಗೋದಲ್ವಾ, ಪುಣ್ಯ ಮಾಡೋದು ಬೇಡ, ನನಗೆ ಸುಖನೂ ಬೇಡ, ಪುಣ್ಯನೂ ಬೇಡ, ಸುಖನೂ ಬೇಡ ಅಂತ ಯಾಕಿರ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೇವೆ. ದಯವಿಟ್ಟು ಕಾಯ್ತಾ ಇರಿ. ಸೊ ಹಾಗಾಗಿ 28ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಸದಾ ಯೋಗಾಭ್ಯಾಸದಲ್ಲಿ ನಿರತನಾದ ಆತ್ಮ ಸಂಯಮಿಯಾದ ಯೋಗಿಯು ಎಲ್ಲಾ ಐಹಿಕ ಕಲ್ಮಶದಿಂದ ಮುಕ್ತನಾಗಿ ಸದಾ ಯೋಗಾಭ್ಯಾಸದಲ್ಲಿ, ಸದಾ ಯಾವಾಗಲೂ ಮನಸ್ಸನ್ನ ಯಾವಾಗ್ಲೂ ಕಂಟ್ರೋಲ್ ಮಾಡ್ಬೇಕು. ಒಂದ್ 10 ನಿಮಿಷ ಕಂಟ್ರೋಲ್ ಮಾಡ್ತೀನಿ ಆಮೇಲೆ ಬಿಟ್ಬಿಡ್ತೀನಿ ಅಂದ್ರೆ ವೇಸ್ಟ್ ಅದು. ನೀವು ಸಮುದ್ರಕ್ಕೆ ಹೋಗ್ಬಿಟ್ಟು ಒಂದು ಗ್ಲಾಸ್ ನೀರ್ ತಗೊಂಡು ಬಿಟ್ರೆ ನಾನು ಸಮುದ್ರ ಖಾಲಿ ಮಾಡ್ದೆ ಅನ್ನೋ ತರ ನಮ್ಗೆ ಲೆಕ್ಕ ಬರೋದಿಲ್ಲ ಅಲ್ವಾ? ಹಾಗೇನೆ ಮನಸ್ಸನ್ನ ಒಂದ್ 5 ನಿಮಿಷ ಕಂಟ್ರೋಲ್ ಮಾಡ್ತೀನಿ ಅಂತ ನಾವ್ ಅನ್ಕೊಂಡ್ರೆ ನಾವು ದಡ್ಡರಾಗ್ತೇವೆ. ಸದಾ ಯೋಗಾಭ್ಯಾಸದಲ್ಲಿ ನಿರತನಾದ ಆತ್ಮ ಸಂಯಮಿಯಾದ ಯೋಗಿಯು ಎಲ್ಲ ಐಹಿಕ ಕಲ್ಮಶದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ ಅತ್ಯುನ್ನತ ಹಂತವನ್ನು ತಲುಪುತ್ತಾನೆ. ನಾವೆಲ್ಲಿಗೆ ಹೋಗ್ತೇವೆ? ಈ ಭೌತಿಕ ಜಗತ್ತಿನ ಈ ಸಂಸಾರ ಎನ್ನುವ ಸಾಗರದಲ್ಲಿ ಮುಳುಗೋದೇ ಇಲ್ಲ ನಾವು. ಎಲ್ಲಿಗೆ ಹೋಗ್ತೀವಿ? ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ ಅತ್ಯುನ್ನತ ಹಂತವನ್ನ ತಲುಪುತ್ತೇವೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಸದಾ ಯೋಗಾಭ್ಯಾಸವನ್ನ ಮಾಡ್ಬೇಕು. ನೆನೆ ಅಮೋಘ್ ಪ್ರಭು ಕೇಳಿದ್ರು, ಎಲ್ಲರೂ ಹೇಳ್ತಾರೆ ಮಾತಾಜಿ ಯಾವ್ದನ್ನೂ ಸಹ ಅತಿಯಾಗಿ ಮಾಡ್ಬಾರ್ದು ಅಂತ.
ಆದ್ರೆ ಕೃಷ್ಣ ಇಲ್ಲಿ ಉಲ್ಟಾ ಹೇಳ್ತಾ ಇದಾರೆ. ಅಮೋಘ್ ಪ್ರಭು, ನಾನು ಹೇಳ್ದೆ ನಿಮ್ಗೆ, ಮುಂದೆ ಕೃಷ್ಣ ಹೇಳ್ತಾರೆ, ಅವಾಗ ನಾನ್ ನಿಮ್ಗೆ ಒತ್ತಿ ಹೇಳ್ತೀನಂತ. ನೋಡಿ, ಸದಾ ಯೋಗಾಭ್ಯಾಸ ಮಾಡೋದ್ರಲ್ಲಿ ನೀವು ದಿನಾ ಕೆಲಸ ಮಾಡ್ಬೇಕಾದ್ರೆ ಕೃಷ್ಣ ಕೃಷ್ಣ ಅಂತ ಹೇಳ್ಕೊಂಡ್ ಕೆಲಸ ಮಾಡ್ತಿದ್ದಾಗ್ಲೇನೆ ನೀವ್ ಬೇರೆ ಟೈಮಲ್ಲಿ ಕೃಷ್ಣನ್ ನೆನೆಸ್ಕೋಬೇಕಪ್ಪ ಅನ್ನೋ ಪರಿಸ್ಥಿತಿನೇ ಬರೋದಿಲ್ಲ. ಪ್ರತಿ ಕ್ಷಣ ನೀವು ಕೃಷ್ಣ ನೆನ್ಸ್ಕೊಂತಿದ್ದಾಗ ಒಂದ್ ಸ್ವಲ್ಪ ದಿನ ಆದ್ಮೇಲೆ ತಾನಾಗೆ ಮನಸ್ಸು ಕೃಷ್ಣನ ನೆನ್ಸ್ಕೊಂತಾ ಇರುತ್ತೆ, ನಿಮ್ಮ ದೇಹ ಕೆಲಸ ಮಾಡ್ತಾ ಇರುತ್ತೆ. ಸೊ ಸದಾ ಯೋಗಾಭ್ಯಾಸ ಮಾಡ್ದಾಗ್ಲೇನೆ ನಮ್ಮಲ್ಲಿ ಆ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಲ್ವಾ? ಸ್ವಲ್ಪ ಜನ ಹೇಳ್ತಾರೆ, ವಯಸ್ಸಾದ್ಮೇಲೆ ಕೃಷ್ಣ ನೆನ್ಸ್ಕೊಂಡ್ರೆ ಆಯ್ತಪ್ಪ, ಅವಾಗ ಸೇವೆ ಮಾಡಿದ್ರೆ ಆಯ್ತಪ್ಪ, ಅವಾಗ ನಮ್ ಕೈಲಿ ಮಾತಾಡಕ್ ಆಗುತ್ತೋ ಇಲ್ವೋ, ನಡಿಯಕ್ ಆಗುತ್ತೋ ಇಲ್ವೋ, ಸರಿಯಾಗಿ ಕಿವಿ ಕೇಳ್ಸುತ್ತೋ ಇಲ್ವೋ, ಕಣ್ ಸರಿಯಾಗಿ ಕಾಣಿಸುತ್ತೋ ಇಲ್ವೋ, ಯಾರೇನ್ ಹೇಳ್ತಾ ಇದಾರೋ ಅದು ಅರ್ಥ ಆಗುತ್ತೋ ಇಲ್ವೋ, ಎಂತ ಪರಿಸ್ಥಿತಿ, ಭಗವಂತನ ಪ್ರಸಾದ ತಿನ್ನಕ್ಕಾಗುತ್ತೋ ಇಲ್ವೋ ಅಂತ ಟೈಮ್ ವರ್ಗೂ ಕಾಯೋದ್ ಬೇಡ. ನಾವು ಸದಾ ಯೋಗಾಭ್ಯಾಸ ಮಾಡ್ತಾ ಆ ಅತ್ಯುನ್ನತ ಹಂತವನ್ನ ತಲುಪೋಣ. ನಾನು ಮತ್ತು ಪರಮಾತ್ಮನು ಒಂದೇ ಎಂದು ತಿಳಿದು, ಪರಮಾತ್ಮ ಯಾರು? ನಮ್ಮ ಜೊತೆಗೆ ಈ ದೇಹದಲ್ಲಿರೋರು ಪರಮಾತ್ಮ, ಭಗವಂತ ನಾನು ಅಂತ ಹೇಳ್ತಾ ಇದ್ದಾನೆ. ಯಾರು? ಪರಮಾತ್ಮ, ನಮ್ಮ ದೇಹದಲ್ಲಿರುವ ಭಗವಂತನ ರೂಪ ಪರಮಾತ್ಮ ಮತ್ತೆ ಶ್ರೀಕೃಷ್ಣ ಭಗವಂತ, ಅವರಿಬ್ಬರು ಒಂದೇ. ಸೊ ನಾ ನಿಮ್ಗೆ ಹಿಂದಿನ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟೆ, ಬ್ರಹ್ಮನ್, ಪರಮಾತ್ಮ, ಭಗವಂತ. ಎರಡನೇ ಅಧ್ಯಾಯದ ಮೊದಲನೇ ಶ್ಲೋಕ ಹೇಳ್ತಿರ್ಬೇಕಾರೆ ಭಗವಂತ ಯಾರು ಅಂತ ಹೇಳ್ಬೇಕಾರೆ ನಾನು ಹೇಳಿದ್ರೆ, ಭಗವಂತ ಪರಮ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ 3 ಲೆವೆಲ್ ಇದೆ. ಬ್ರಹ್ಮನ್, ಪರಮಾತ್ಮ, ಭಗವಂತ, ಭಗವಾನ್. ಸೊ ಪರಮಾತ್ಮ ಯಾರು? ನಮ್ಮ ಹೃದಯದಲ್ಲಿರುವ ಭಗವಂತ, ಭಗವಂತನ ರೂಪ ಅವನು, ಮತ್ತೆ ಭಗವಂತ ಇಬ್ರು ಒಂದೇ ಎಂದು ತಿಳಿದು ಸದಾ ಪರಮಾತ್ಮನ ಭಕ್ತಿ ಪೂರ್ವಕ ಸೇವೆಯಲ್ಲಿ ತೊಡಗಿರುವ ಯೋಗಿಯು ಎಲ್ಲಾ ಸನ್ನಿವೇಶಗಳಲ್ಲಿಯೂ ನನ್ನಲ್ಲಿಯೇ ಇರುತ್ತಾನೆ. ಮತ್ತೆ ಭಗವಂತ ಹೇಳ್ತಿದ್ದಾನೆ, ಸದಾ ಯಾವಾಗಲೂ ಪ್ರತಿ ನಿಮಿಷ ಪ್ರತಿ ಗಳಿಗೆ ಸಹ ನಾವು ನಮ್ಮ ಜೀವನದಲ್ಲಿ ಪರಮಾತ್ಮನಿಗೆ ಭಕ್ತಿ ಪೂರ್ವಕ ಸೇವೆಯನ್ನ ಮಾಡ್ಬೇಕು. ಅವಾಗ ಎಂತ ಸನ್ನಿವೇಶ ಬಂದ್ರೂ ಸಹ ನಾವು ಕಷ್ಟದಲ್ಲೇ ಇರ್ಲಿ, ಸುಖದಲ್ಲೇ ಇರ್ಲಿ, ಭಯದಲ್ಲೇ ಇರ್ಲಿ, ಭೀತಿನೇ ತುಂಬಿಕೊಂಡಿರ್ಲಿ, ನಮ್ಮ ಮನಸ್ಸಲ್ಲಿ ಭಗವಂತನ ಜೊತೆಗೆ ಇರ್ತೇವೆ ನಾವು ಅಂತ ಹೇಳಿ ಕೃಷ್ಣ ಈ ಅಧ್ಯಾಯದ 31ನೇ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಭಕ್ತರಾದ ನಾವೆಲ್ಲ ಈ ಸ್ಲೈಡ್ ಅನ್ನ ನಿಮ್ಗೆ ನೆನ್ನೆನೂ ತೋರಿಸಿದ್ದೆ, ಇವತ್ತು ತೋರಿಸ್ತಾ ಇದ್ದೇವೆ. ನಾ ಮಾಡುವ ಪ್ರತಿಯೊಂದು ಕೆಲಸನು ಪ್ರತಿಯೊಂದನ್ನು ಭಗವಂತನನ್ನ ನೆನೆದೆ ಭಗವಂತನಿಗೋಸ್ಕರನೇ ಮಾಡ್ತೇವೆ. ಕೃಷ್ಣ ಹೇಳಿದ್ದನ್ನೇ ಕೃಷ್ಣ ಭಕ್ತರು ಮಾಡುತ್ತಾರೆ. ಹಾಗಾಗಿ ನಾವೆಲ್ಲ ಸುಖವಾಗಿರ್ತೇವೆ, ಸಂತೋಷವಾಗಿರ್ತೇವೆ, ಶಾಂತಿ ಅನ್ನೋದು ನಮ್ಮ ಮನಸ್ಸಲ್ಲಿ ನೆಲೆಸಿರುತ್ತೆ. ಹಾಗಿದ್ರೆ ನೀವು ಈ ಯೋಗ ವ್ಯವಸ್ಥೆಯನ್ನು ಪ್ರಯತ್ನಿಸಲು ಸಿದ್ಧರಾಗಿದ್ದೀರಾ? ಟ್ರೈ ಮಾಡ್ತೀರಾ? ಸೊ ಎಂಥದಿದು, ನೀವು ಫಸ್ಟ್ ಆಫ್ ಆಲ್ ಮನಸ್ಸನ್ನ ಕೇಂದ್ರೀಕರಿಸ್ಬೇಕು. ಅದಾದ್ಮೇಲೆ ನೀವು ನಿಯಮಗಳನ್ನೆಲ್ಲ ತಿಳ್ಕೋಬೇಕು. ಅದಾದ್ಮೇಲೆ ಬೇರೆ ಬೇರೆ ಗುರುಗಳನ್ನ ಭೇಟಿಯಾಗಿ ಅಥವಾ ನಿಮ್ಮ ಗುರುಗಳಿಂದನೇ ಬೇರೆ ಬೇರೆ ವಿದ್ಯೆಗಳನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ನಿಮ್ಮ ಪ್ರಶ್ನೆಗಳೆಲ್ಲ ಅಂದ್ರೆ ನಿಮ್ಮ ಸಂದೇಹಗಳನ್ನೆಲ್ಲ ದೂರ ಮಾಡಿಕೊಂಡು ಅಭ್ಯಾಸ ಮಾಡ್ತಾ ಆದಷ್ಟು ನಮ್ಮ ಜೀವನವನ್ನ ಸೇವೆಯಲ್ಲಿ, ಭಗವಂತನ ಸೇವೆಯಲ್ಲಿ ಇಟ್ಟುಕೊಂಡು ಯೋಗವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಇದನ್ನೆಲ್ಲ ಕೃಷ್ಣ ಹೇಳ್ದಾಗ ಅರ್ಜುನ ಏನ್ ಹೇಳಿದ್ರು ಗೊತ್ತಾ? ತುಂಬಾ ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ನಾವೆಲ್ಲರೂ ನಾವು ಅರ್ಥ ಮಾಡ್ಕೊಳ್ಳುವಂತಹ ಶ್ಲೋಕ. ಅರ್ಜುನ 6ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಈ ಮಾತನ್ನ ಹೇಳ್ತಾರೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಧಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಎಷ್ಟು ಕಷ್ಟ ಅಂದ್ರೆ ಅಬ್ಬಬ್ಬಾ, ಏನಂತ ಹೇಳ್ತಾ ಇದಾರೆ ಅರ್ಜುನ ಇಲ್ಲಿ ಕೃಷ್ಣನಿಗೆ? ಕೃಷ್ಣ, ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ
ಕಷ್ಟ ಎಂದು ನನಗೆ ತೋರುತ್ತದೆ. ಅಂದ್ರೆ ಅರ್ಥ ಏನು? ಅರ್ಜುನ, ಅಷ್ಟಾಂಗ ಯೋಗ ನನ್ ಕೈಲಿ ಮಾಡಕ್ ಆಗೋದಿಲ್ಲ ಕೃಷ್ಣ. ಕಾರಣ ಏನು? ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನನ್ ಮನ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನನ್ ಕೈಲಿ ಆಗೋದಿಲ್ಲ. ಗಾಳಿನ್ ಬೇಕಾದ್ರೂ ನಾವು ಕಂಟ್ರೋಲ್ ಮಾಡ್ಬೋದು, ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದ್ರಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಈ ಅಷ್ಟಾಂಗ ಯೋಗವನ್ನ ಸಾಧಿಸಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯ ಈ ಇಂದ್ರಿಯಗಳನ್ನೆಲ್ಲ ಇಟ್ಕೊಂಡು, ಮನಸ್ಸನ್ನ ಇಟ್ಕೊಂಡು, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಆ ಅಷ್ಟಾಂಗ ಯೋಗ ಮಾಡಿ ಭಗವಂತನ ಪಡ್ಕೊಳ್ಳೋದು ಕಷ್ಟ. ಆಗೋದಿಲ್ಲ ಅಂತಲ್ಲ, ಕಷ್ಟದ ದಾರಿ. ಅದನ್ನೇ ಅರ್ಜುನ ತಿಳಿಸ್ಕೊಟ್ಟಿದ್ದಾರೆ. ಅದ್ರಲ್ಲೂ ಕಲಿಯುಗ, ದ್ವಾಪರ ಯುಗದಲ್ಲಿ ಅರ್ಜುನ ಈ ಮಾತನ್ನ ಹೇಳಿದ್ದಾರೆ. ಹಾಗಿದ್ರೆ ನಾವೆಲ್ಲ ಕಲಿಯುಗದಲ್ಲಿದ್ದೇವೆ, ನಾವೆಲ್ಲ ಈ ತರ ಅಷ್ಟಾಂಗ ಯೋಗ ಭಗವಂತ ಹೇಳಿರೋ ರೀತಿಯಲ್ಲಿ ನಾವು ಅಷ್ಟಾಂಗ ಯೋಗವನ್ನ ಮಾಡಿ ಭಗವಂತನ ಪಡ್ಕೊಳ್ಳಿಕ್ಕಾಗತ್ತಾ? ಎಷ್ಟೊಂದು ಡಿಸ್ಟರ್ಬೆನ್ಸ್ ನಮ್ಗೆ ಅಲ್ವಾ? ಒಂದು ದೇವಸ್ಥಾನದ ಒಳಗಡೆ ಹೋದ್ರೆ ದೇವ್ರ ಮುಂದೆ ನಿಂತಿದ್ದಾಗ ದೇವ್ರನ್ನ ನೆಂದು ಕೈ ಮುಗಿತಿರ್ಬೇಕಾದ್ರೆ ನಮ್ ಮನ್ಸು ಚಪ್ಪಲಿ ಆಚೆ ಇರುತ್ತೆ, ಪ್ರಸಾದ ಏನು ಅಂತ ಇರುತ್ತೆ. ಮತ್ತೆ ನನ್ನ ಹೆಂಡತಿ ನನ್ನ ಮಕ್ಳೆಲ್ಲ ನನ್ ಸುತ್ತಮುತ್ತ ಇದ್ದಾರಾ ಅನ್ನೋ ಯೋಚನೆ ಇರುತ್ತೆ, ಯಾರ್ ದೇವಸ್ಥಾನಕ್ಕೆ ಬಂದಿದಾರೋ ಇಲ್ಲೋ ಅಂತ ಯೋಚನೆ. ಅಂದ್ರೆ ಮನಸ್ಸು ನೀ ಬೇಡ ಅಂದ್ರೂ ಎಲ್ಲಾ ಕಡೆ ಓಡಾಡುತ್ತೆ. ಸೊ ಹಾಗಾದ್ರೆ ನಮ್ಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಅರ್ಜುನನ್ಗೆ ಕಷ್ಟ ಅಂತ ಹೇಳಿರ್ಬೇಕಾರೆ ನಮ್ ಕೈಲಿ ಹೇಗಾಗಕ್ ಸಾಧ್ಯ? ಅದಕ್ಕೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. ಶ್ರೀಕೃಷ್ಣನು ಹೀಗೆ ಹೇಳಿದನು, ಮಹಾಬಾಹು ಅಂದ್ರೆ ತುಂಬಾ ಸ್ಟ್ರಾಂಗ್ ಮಹಾಬಾಹು. ಅರ್ಜುನ ತುಂಬಾ ಸ್ಟ್ರಾಂಗ್ ಪರ್ಸನಾಲಿಟಿ, ಕ್ಷತ್ರಿಯ ಅಲ್ವಾ, ತುಂಬಾ ಶಕ್ತಿ. ಮಹಾಬಾಹು, ಕುಂತಿಯ ಮಗನೂ ಆದ ಅರ್ಜುನನೇ. ಕುಂತಿಯ ಮಗನು ಅಂದ್ರೆ ಕ್ಷತ್ರಿಯ, ಅದ್ರಲ್ಲೂ ತುಂಬಾ ಸ್ಟ್ರಾಂಗ್ ಪರ್ಸನ್ ಆದ ಅರ್ಜುನನೇ. ಅಂದ್ರೆ ಕೃಷ್ಣ ಇಲ್ಲಿ ಅರ್ಜುನನ್ನ ರೇಗಿಸ್ತಾ ಇದ್ದಾರೆ, ಅಂದ್ರೆ ಹಾಸ್ಯ ಮಾಡೋ ತರ. ಇಂಥ ಶಕ್ತಿಶಾಲಿಯಾದ ಅರ್ಜುನನಿಗೆ ಮನ್ಸು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ, ಅವನ್ ಮನ್ಸನ್ನ ಅವನ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಅನ್ನುವುದನ್ನ ಸೂಚಿಸೋಕ್ಕೋಸ್ಕರ ಭಗವಂತ ಇಲ್ಲಿ ಅರ್ಜುನನ್ನ ಮಹಾಬಾಹು, ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಕೃಷ್ಣ ಒಪ್ಕೊಂತ ಇದ್ದಾರೆ, ಹೌದಪ್ಪ ನೀನ್ ಹೇಳಿದ್ ಕರೆಕ್ಟ್, ಮನಸ್ಸನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಮನಸ್ಸನ್ನ ಕಂಟ್ರೋಲ್ ಮಾಡೋದು ಕಷ್ಟ, ಆದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದಿಲ್ಲ, ಮಾಡ್ಬೋದು. ಹೇಗೆ? ವೈರಾಗ್ಯ, ಯೋಗ್ಯವಾದ ವೈರಾಗ್ಯ. ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನೇನ್ ಬೇಕೋ ಅದನ್ನ ಮಾಡೋದು. ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ತಂದ್ಕೊಡುವ ಸನ್ನಿವೇಶಗಳಿಂದಲ್ಲ ವೈರಾಗ್ಯ, ದೂರ ಇರುವುದು. ಮತ್ತೆ ಇನ್ನೊಂದೇನು? ಅಭ್ಯಾಸದಿಂದ, ಅಭ್ಯಾಸ ಪ್ರಾಕ್ಟೀಸ್ ಮಾಡ್ಬೇಕು, ಅವಾಗ ಮನಸ್ಸನ್ನ ನಿಗ್ರಹಿಸಬಹುದು. ಇದು ಕೃಷ್ಣ ಕೊಡ್ತಿರೋ ಉತ್ತರ ನಮ್ಗೆ. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ನಿಮ್ ಮನಸ್ಸನ್ನ ನೀವು ಕಂಟ್ರೋಲ್ ಮಾಡ್ಲಿಲ್ಲ, ನೀವು ಆತ್ಮ, ಈ ದೇಹ ಅಲ್ಲ. ನಿಮಗೂ ಭಗವಂತನಿಗೂ ಏನ್ ಸಂಬಂಧ? ಅವನಲ್ಲಿ ನಾವು ಐಕ್ಯ ಆಗೋದು, ಅವನನ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ. ಯಾವಾಗ? ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಲಿಲ್ಲ ಅಂದಾಗ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಯಲ್ಲಿ ಪ್ರಯತ್ನಿಸುವರೋ ಅವರಿಗೆ ಯಶಸ್ಸು ಖಂಡಿತ. ಸೊ ನೀವು ಟ್ರೈ ಮಾಡ್ಬೇಕು, ಇದು ನನ್ನ ಅಭಿಪ್ರಾಯ. ಕೃಷ್ಣ ಕ್ಲಿಯರ್ ಇನ್ಸ್ಟ್ರಕ್ಷನ್, ಹೇಗ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಮಾಡಿದ್ರೆ ಏನ್ ಸಿಗುತ್ತೆ, ಮಾಡ್ಲಿಲ್ಲ ಅಂದ್ರೆ ಏನ್ ಸಿಗುತ್ತೆ, ಫುಲ್ ಡೀಟೇಲ್ ಆಗಿ ಭಗವದ್ಗೀತೆಯಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರೂ ಸಕ್ಸಸ್, ಯೋಗಿಗಳಾಗ್ಬೇಕು ಅಂದ್ರೆ ಫಸ್ಟ್ ನಮ್ಮ ಶತ್ರು ಯಾರು? ನಮ್ಮ ಕಾಮ. ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಬುದ್ಧಿವಂತಿಕೆ ಅಂತ. ಬುದ್ಧಿ ಎಲ್ಲಿಂದ ಸಿಗುತ್ತೆ? ಜ್ಞಾನದಿಂದ. ಜ್ಞಾನ ಯಾವುದು? ಕೃಷ್ಣ ಆಲ್ರೆಡಿ ತಿಳಿಸ್ಕೊಟ್ರು. ಸೊ ಅದರಿಂದ ನಾವ್ ಏನ್ ಮಾಡ್ಬೇಕು? ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕು. ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂದಾಗ ಏನ್ ಮಾಡ್ಬೇಕು? ಯೋಗ್ಯವಾದ ವೈರಾಗ್ಯವನ್ನ ಪಾಲಿಸ್ಬೇಕು, ಅಭ್ಯಾಸ ಮಾಡ್ತಾ ಕಂಟ್ರೋಲ್ ಮಾಡ್ಬೇಕು. ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ಆದ್ರೆ ಕಂಟ್ರೋಲ್ ಮಾಡ್ದವನ್ಗೆ ಏನಾಗತ್ತೆ? ಗ್ಯಾರಂಟಿ, ಟ್ರೈ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ ಅಂತ ಕೃಷ್ಣನೇ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ,
ಏನಂತ ಪ್ರಶ್ನೆ ಮಾಡ್ಕೊಂತೀರಾ? ನಿಮ್ಮ ಮನಸ್ಸನ್ನ ನೀವು ಫ್ರೆಂಡ್ ಮಾಡ್ಕೊಂತೀರೋ ಇಲ್ವೋ, ದುಶ್ಮನ್ ಮಾಡ್ಕೊಂತೀರೋ, ಎನಿಮಿ ಮಾಡ್ಕೊಂತೀರೋ ಅಂತ ಹೇಳಿ ನಿಮ್ಗೆ ಆಯ್ಕೆಯನ್ನ ಬಿಟ್ಟಿದ್ದಾರೆ ಭಗವಂತ. ಸೊ ಇದನ್ನ ನಾವು ತಿಳ್ಕೋಬೇಕು. ಈ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಭಗವಂತ ಹೇಳಿದರೆ, ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ. ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಸೊ ನಿಮ್ಮ ಮನಸ್ಸನ್ನ ನೀವೇ ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ವಿಧಾನ ಬೇಕಲ್ವಾ? ಭಗವಂತ ಹೇಳಿದ್ರಲ್ವಾ, ಯಾವುದದು ವಿಧಾನ, ಹೇಗೆ ನಾವು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು? ಯೋಗಿಯಾಗಿ ನಾವು ಜೀವನವನ್ನ ಸಾಗಿಸ್ತಾ ಇದೀವಂತ ಅನ್ಕೊಳ್ಳಿ. ಈ ಶ್ಲೋಕವನ್ನ ನಾಳೆ ಡಿಸ್ಕಸ್ ಮಾಡ್ತೇನೆ. ಯೋಗಿಯಾಗಿ ನಾವು ಇವಾಗ ಪ್ರಯತ್ನ ಪಡ್ತಾ ಇದೀವಪ್ಪ. ಇವತ್ತು ಭಗವದ್ಗೀತೆ ನೋಡಿದ್ವಿ, 6ನೇ ಅಧ್ಯಾಯದಲ್ಲಿ ಕೃಷ್ಣ ಹೀಗೆ ಹೇಳಿದ್ದಾರೆ. ಸೊ ನಾವೇನ್ ಮಾಡ್ತೀವಿ, ಕಲಿಯುಗದಲ್ಲಿ ಭಗವಂತನ ನಾಮ ಹೇಳಿದ್ರೆ ಯಜ್ಞ ಮಾಡ್ದಾಗೆ. ಸೊ ನಮ್ಮ ಮೈಂಡಿನ ನಾವು ಕಂಟ್ರೋಲ್ ಮಾಡೋದು ಹೇಗೆ? ಯಾವಾಗ ನೋಡಿದ್ರು ಫ್ರೀ ಇದ್ದಾಗ ಈ ಸಿಗದೆ ಇರೋ ಬೇಡೋಗಿರಲ್ಲ ಯೋಚನೆ ಮಾಡ್ತೇವೆ. ನಮ್ಮ ದೇಹಕ್ಕಿಂತ ನಮ್ಮ ತಲೆಯ ಭಾರವೇ ಜಾಸ್ತಿ, ಅಷ್ಟು ಯೋಚನೆ. ಅದನ್ನೆಲ್ಲ ದೂರ ಇಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಭಗವಂತನ ನಾಮವನ್ನ ದಿನದಲ್ಲಿ 2 ಗಂಟೆ ಹೇಳ್ತೇವೆ. 24 ಗಂಟೆಲಿ 2 ಅವರು ಕೂತ್ಕೊಂಡು ನಾಮ ಜಪವನ್ನ ಮಾಡ್ತೇವೆ. ಮತ್ತೆ ನಮ್ಮ ಮನಸ್ಸು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಭಗವಂತನಿಗೆ ಅರ್ಪಿಸಿದ ಆಹಾರ ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತೇವೆ. ಅದು ನಮ್ಮ ದೇಹವನ್ನ ಕಂಟ್ರೋಲ್ ಅಲ್ಲಿ ಇಡುತ್ತೆ. ನಾಲ್ಗೆ ತುಂಬಾ ಕಷ್ಟ, ಆ ನಾಲ್ಗೆನ ಕಂಟ್ರೋಲ್ ಮಾಡ್ತೇವೆ. ಈ ನಾಲ್ಗೆಯಿಂದ ನಾವೇನ್ ಮಾಡ್ತೇವೆ, ಸಿಕ್ತಾಗಲ್ಲ ಟೈಮ್ ಪಾಸ್ ಮಾಡ್ತೇವೆ, ಗಾಸಿಪ್ ಮಾಡ್ತೇವೆ. ಅವ್ರ ಮನೇಲಿ ಏನಾಯ್ತು, ಇವ್ರ ಮನೇಲಿ ಏನಾಯ್ತು, ಕ್ರಿಕೆಟ್ ಅಲ್ಲಿ ಏನಾಯ್ತು, ಅಲ್ಲೇನಾಯ್ತು ಅಂದ್ರೆ ಒಬ್ರಿಗೆ ಅದರಿಂದ ಏನು ಫಲ ಸಿಗೋದಿಲ್ಲ, ಸುಮ್ನೆ ಟೈಮ್ ಅನ್ನ ಪಾಸ್ ಮಾಡ್ತೇವೆ. ಅದೇ ಆ ನಾಲ್ಗೆಯನ್ನ ಭಗವಂತನ ನಾಮ ಹೇಳಲಿಕ್ಕೆ, ಭಗವಂತನ ಬಗ್ಗೆ ಇನ್ನೊಬ್ರಿಗೆ ತಿಳಿಸ್ಕೊಡ್ಲಿಕ್ಕೆ, ಭಗವದ್ಗೀತೆ, ಶ್ರೀಮದ್ ಭಾಗವತಂ ಹೀಗೆ ಶ್ಲೋಕಗಳನ್ನ ಉಚ್ಚಾರ ಮಾಡ್ಲಿಕ್ಕೋಸ್ಕರ, ಭಗವಂತನ ಪ್ರಸಾದವನ್ನ ಸ್ವೀಕರಿಸ್ಕೋಸ್ಕರ ನಾಲ್ಗೆಯನ್ನು ಉಪಯೋಗಿಸ್ಕೊಂತೇವೆ. ಕಣ್ಣಿಂದ ಭಗವಂತನ ಭಕ್ತರನ್ನ ನೋಡ್ತೇವೆ, ಭಗವಂತನನ್ನ ನೋಡ್ತೇವೆ. ಭಗವಂತ ಸೃಷ್ಟಿ ಮಾಡಿರೋ ಈ ಭೌತಿಕ ಜಗತ್ತಲ್ಲಿ ನೋಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಆನಂದಿಸ್ತೇವೆ. ಕಿವಿಯಲ್ಲಿ ಭಗವಂತನ ನಾಮಗಳನ್ನ ಕೇಳಿಸ್ತೇವೆ, ಭಗವಂತನ ಕಥೆಗಳ ಬಗ್ಗೆ ತಿಳ್ಕೊಂತೇವೆ, ಭಗವಂತರ ಭಕ್ತರು ಹೇಳುವುದನ್ನ ಕೇಳಿ ಸಂತೋಷ ಪಡ್ತೇವೆ. ಈ ಕೈಗಳಲ್ಲಿ ಭಗವಂತನ ಸೇವೆ ಮಾಡ್ತೇವೆ, ಭಗವಂತನಿಗೆ ಪ್ರಸಾದ ಮಾಡ್ತೇವೆ, ಭಗವಂತನ ಭಕ್ತರ ಸೇವೆ ಮಾಡ್ಲಿಕ್ಕೆ ಈ ಕೈಯನ್ನು ಉಪಯೋಗಿಸ್ತೇವೆ, ಒಳ್ಳೇದ್ ಮಾಡೋದಕ್ಕೋಸ್ಕರ. ಹೀಗೆ ನಮ್ಮ ಪ್ರತಿಯೊಂದು ಅಂಗವನ್ನು, ಇಂದ್ರಿಯಗಳನ್ನ, ಮನಸ್ಸನ್ನ ಕೃಷ್ಣನಲ್ಲಿಟ್ಟು, ಯಾವಾಗ ನಾವು ಭೌತಿಕ ಜಗತ್ತಿನಿಂದ ಮನಸ್ಸನ್ನ ವಾಪಸ್ ಕರ್ಕೊಂಡು ಬಂದು ಕೃಷ್ಣನ ಮೇಲೆ ನಮ್ಮ ಮನಸ್ಸನ್ನ ಇಡ್ತೀವೋ ಅವಾಗ ನಮಗೆ ಸಕ್ಸಸ್ ಗ್ಯಾರಂಟಿ. ಹೀಗ್ ಮಾಡ್ತಿರ್ಬೇಕಾದ್ರೆ ಅಕಸ್ಮಾತ್ ನಾವ್ ಈ ತರ ಯೋಗಿ ಆಗ್ತಾ ಇದ್ದೇವೆ, 1-2-3 ಹೆಜ್ಜೆ ಇಟ್ಟಿದ್ದೇವೆ, ಅಥವಾ 50% ಸಕ್ಸಸ್ ಆಗಿದೆ, ಅಥವಾ 90% ಅಷ್ಟೇ ಕೆಲಸ ಮಾಡಿದ್ದೀವಿ, ಅವಾಗ ಏನಾಗತ್ತೆ ಅಂತ ಹೇಳಿ ಅರ್ಜುನ ಪ್ರಶ್ನೆ ಮಾಡ್ತಾರೆ ಕೃಷ್ಣನಿಗೆ. ಅಂದ್ರೆ ಅಂತವ್ರು ಏನಾಗ್ತಾರೆ, ಮುಂದಿನ ಜನ್ಮ ಏನಾಗತ್ತೆ, ಅವ್ರು ಕಂಪ್ಲೀಟ್ ಆಗಿ ಯೋಗಿ ಆಗಿಲ್ವಲ್ಲ, ಅಲ್ಲೇ ನಿಂತೋಗ್ಬಿಟ್ಟಾಗ ಏನಾಗತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಅದಾದ್ಮೇಲೆ ಕೃಷ್ಣ ಯಾರು ನಿಜವಾದ ಯೋಗಿ ಅಂತ ತಿಳಿಸ್ಕೊಡ್ತಾರೆ. ಯೋಗಿ ಆದವನು ಏನ್ ಮಾಡ್ತಾನೆ, ಶ್ರೇಷ್ಠವಾದ ಯೋಗಿ ಆದವನು ಏನನ್ನ ಮಾಡ್ತಾನೆ, ಏನನ್ನ ಮಾಡಿದ್ರೆ ಅವನು ಶ್ರೇಷ್ಠ ಯೋಗಿ ಅಂತ ಕರ್ಸ್ಕೊಂತಾರೆ. ಇದನ್ನೆಲ್ಲ ಭಗವಂತ ಈ ಅಧ್ಯಾಯದ ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಸೊ ಆ ಮುಂದಿನ ಭಾಗವನ್ನ ನಾಳೆ ನಿಮ್ಗೆ ತಿಳಿಸ್ಕೊಡ್ತಾನೆ. ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೇನೆ. ಸೊ ಈ ಕ್ಲಾಸು ನಿಮ್ಗೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ಲಾಸು, ಯಾಕಂದ್ರೆ ನಮ್ಮೆಲ್ಲರಲ್ಲೂ ಮನಸ್ಸಿದೆ ಅಲ್ವಾ, ನಮ್ಮೆಲ್ಲರಲ್ಲೂ ಮನಸ್ಸಿದೆ. ಆ ಮನಸ್ಸನ್ನ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಮನಸ್ಸಿನ ಬಗ್ಗೆ ಭಗವಂತ ಪೂರ್ತಿ ಅಧ್ಯಾಯನೇ ಇಟ್ಟಿದ್ದಾರೆ. ನಮ್ಮ ಕೈಲಾದಷ್ಟು ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ಪ್ರಯತ್ನ ಪಟ್ಟು ಈ ಅಧ್ಯಾಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ. ಸೊ ಮಿಕ್ಕಿದ ಭಾಗವನ್ನ ನಾಳೆ ತಿಳಿಸ್ಕೊಡ್ತಾನೆ. ಸೊ ದಯವಿಟ್ಟು ಇದನ್ನ ಇನ್ನೂ ತಿಳ್ಕೊಬೇಕಂದ್ರೆ ಭಗವದ್ಗೀತೆಯ ಆಳವಾದ ಅಧ್ಯಯನದಲ್ಲಿ ನೀವೆಲ್ಲ ತೊಡಗ್ಬೇಕು. ಅದಕ್ಕೆ ನಿಮ್ಗೆ ಇನ್ಸ್ಪೈರ್ ಮಾಡ್ಲಿಕ್ಕಂತಾನೆ ನಾವು ಈ 18 ದಿನದ ಕೋರ್ಸ್ ಅನ್ನ ತಗೊಂಡಿರೋದು. ಸೊ ದಯವಿಟ್ಟು ಭಗವದ್ಗೀತೆನ ಓದಿ ಇನ್ನೂ ತಿಳ್ಕೊಂಡು ಹೇಗೆ ನಿಮ್ ಮನ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ಶಾಂತಿಯಿಂದ ಭಗವಂತನನ್ನ ಪಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಯಾರಿಗಾರು ಪ್ರಶ್ನೆ ಇದ್ರೆ ಕೇಳ್ಬೋದು.
ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗೂ ಪ್ರಶ್ನೆ ಇಲ್ವಾ? ಅಮೋಘ್ ಪ್ರಭುಜಿ. ಹರೇ ಕೃಷ್ಣ ಕಾವ್ಯ ಮಾತಾಜಿ. ಮಾಯೆ ಎಂದರೇನು? ವೇಣು ಪ್ರಭುಜಿ ಹೇಳ್ತಾನೆ, ಹೇಳಿ ಅಮೋಘ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇವತ್ತು ಚೆನ್ನಾಗಿತ್ತು ಕ್ಲಾಸು. ನೀವ್ ಹಿಂದಿನ ದಿನ ಕೇಳೋ ಪ್ರಶ್ನೆಗಲ್ಲ ಕೃಷ್ಣ ಮುಂದಿನ ಅಧ್ಯಾಯದಲ್ಲಿ ಉತ್ತರ ಕೊಟ್ಟಿರ್ತಾರಲ್ವಾ, ಯೂಶಲಿ ನೀವ್ ಕೇಳೋ ಪ್ರಶ್ನೆಗಲ್ಲ. ಹೌದು, ಹಂಗೆ ಆಗ್ತದೆ. ಹಂಗೆ ಆಗ್ತದೆ. ಚೆನ್ನಾಗಿತ್ತು, ಚೆನ್ನಾಗಿತ್ತು ಕ್ಲಾಸು. ಅಂದ್ರೆ ಮನ್ಸಿನ ಬಗ್ಗೆ ಹೇಳಿದ್ರಿ, ತುಂಬಾ ಇಷ್ಟ ಆಯ್ತು. ಅಂದ್ರೆ ಇನ್ನ ತಿಳ್ಕೊಳೋದಿದೆ, ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಹೇಗೆ ನಮ್ ಜೀವನನ ಮುಂದೆ ಸಾಗಿಸ್ಬೇಕು ಅನ್ನೋದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್. ಅಂದ್ರೆ ಸುಮಾರು ಜನ ಸೈಕಾಲಜಿ ಎಲ್ಲ ಓದ್ತಾರೆ ಎಷ್ಟೊಂಥರ ತಿಳ್ಕೊಳಕ್ಕೆ, ಮನುಷ್ಯನ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ನನಗನ್ಸೋ ಪ್ರಕಾರ ಭಗವದ್ಗೀತೆ ಯಾವಾಗ್ಲೂ ಕೃಷ್ಣ ಬರ್ದಿರೋ ಸೈಕಾಲಜಿ ಯಾವಾಗ್ಲೂ ಕೊಟ್ಬಿಟ್ಟಿದ್ದಾನೆ, ನಮಗ್ ಗೊತ್ತಿಲ್ಲ ಅಷ್ಟೇ. ಅದನ್ನ ಸ್ಪಿರಿಚುವಲ್ ಆಗಿ ತಿಳ್ಕೊಬೇಕು ಅಂದ್ರೆ ಇದೊಂದು ರೀತಿ. ಐ ಥಿಂಕ್ ಎವ್ರಿಬಡಿ ಶುಡ್ ಕಂಟಿನ್ಯೂ ಲಿಸನಿಂಗ್ ಟು ಯುವರ್ ಕ್ಲಾಸಸ್. ನನಗೆ ಸ್ವಲ್ಪ ಬೇಜಾರಾಗತ್ತೆ, ಜಾಸ್ತಿ ಜನ ಆಲ್ಮೋಸ್ಟ್ 84-88 ಜನ ಇದ್ವಿ ಮೊದಲನೇ ಕ್ಲಾಸ್ ಅಲ್ಲಿ. ಇವತ್ತು 20-21 ಜನ ಇದೀವಿ ಅಷ್ಟೇ. ಬಟ್ ಏನೇ ಆಗ್ಲಿ ಮಾತಾಜಿ, ಏನೇ ಆಗ್ಲಿ ಮಾತಾಜಿ. ಅದೇ ಏಕಾಗ್ರತೆ ಸ್ವಲ್ಪ ಇಡ್ಬೇಕು, ಏನೋ ಒಂದೊಂದು ಕಲಿಬೇಕು ಅಂದ್ರೆ ಅವಾಗ ಮುಂದೆ ಬರ್ತೀವಿ ಅನ್ನೋದೊಂದು ನಂಗೆ ಈ ಪಾಠದಿಂದ ಅರ್ಥ ಆಯ್ತು ಆಕ್ಚುಲಿ. ಅಂದ್ರೆ ಆಸ್ ಯಂಗ್ಸ್ಟರ್ಸ್ ವಿ ಶುಡ್ ಫೋಕಸ್ ಸ್ವಲ್ಪ. ಸೊ ನೀವ್ ಹೇಳಿದ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಇವತ್ತಿನ ಪ್ರಶ್ನೆ ಡೈಲಿ ಕೇಳ್ಬೇಕು ಅಂತಲ್ಲ, ಇವತ್ತಿನ ಪ್ರಶ್ನೆ ಇವಾಗ ನಮ್ಗೆ ಕೋಪ ಬರುತ್ತೆ, ಏನೋ ಒಂದ್ ಕೆಲ್ಸ ಅನ್ಕೊಂಡಿರ್ತೀವಿ, ಪ್ರಯತ್ನನೂ ಪಡ್ತೀವಿ, 100% ಅಂತ ಅನ್ಕೊಂಡ್ ನಾವ್ ಪ್ರಯತ್ನನೂ ಬೀಳ್ತೀವಿ, ಬಟ್ ಆ ಕೆಲ್ಸ ಆಗೋದಿಲ್ಲ. ಸೊ ಅವಾಗ ನಮ್ಮ ಮನಸ್ಸು ಏನ್ ಹೇಳತ್ತೆ, 2 ಮಾರ್ಗ ಹೇಳತ್ತೆ. ತಾಳ್ಮೆ ಕಳ್ಕೊಬೇಡ, ಆಯ್ತು ಆಗಿದ್ದಾಯ್ತು, ಮತ್ತೊಂದ್ಸರಿ ಪ್ರಯತ್ನ ಮಾಡೋಣ, ಮತ್ತೊಂದ್ಸರಿ ಚಾನ್ಸ್ ಸಿಗತ್ತೆ ಜೀವನದಲ್ಲಿ. ಇಲ್ಲ ಇನ್ನೊಂದ್ ಅನ್ಸುತ್ತೆ, ಆಗೋಯ್ತು, ಒಂದ್ ಚಾನ್ಸ್ ಬಂದಿತ್ತು, ಮಾಡಿಲ್ಲ ನೀನು, ಮುಗೀತ್ ಅಷ್ಟ, ಇನ್ನೇನಕ್ಕೂ ನೀನು ಗುಡ್ ಫಾರ್ ನಥಿಂಗ್ ಅಂತ ಅನ್ಸ್ಬಿಡತ್ತೆ. ಸೊ ಆವಾಗ ಏನ್ ಮಾಡಿದ್ರೆ ಅದನ್ನ ಮತ್ತೆ ಏಕಾಗ್ರತೆ ಪಡಿಬೋದು ಅಂತ. ಯಾಕಂದ್ರೆ ಅಲ್ಲೆಲ್ಲಾರು ಕಳ್ಕೊಂಡ್ರೆ ಅದು ಅದೇ ದಾರಿ ಹಿಡಿದು ಬಿಡ್ತೀವಿ ಅಂತ ನನಗೆ ಅನ್ಸೋದು. 100% ಪ್ರಭುಜಿ, ನಿಮ್ಗೆ ಅಂತಲ್ಲ ಎಲ್ಲಾರ್ಗು ಅದೇನೆ. ಫಾರ್ ಎಕ್ಸಾಂಪಲ್ ನಾನು ಮೆಡಿಕಲ್ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ವಿ, ಹಂಗೆ ಇತ್ತು ಪರಿಸ್ಥಿತಿ. ಹೆಂಗ ಆಗ್ಬಿಡ್ತು ಅಂದ್ರೆ ನಾನು ಇಂಜಿನಿಯರಿಂಗ್ ಡಾಕ್ಟರ್ ಆಗ್ಬಿಟ್ಟೆ. ಸೊ ಡಾಕ್ಟರ್ ಆದ್ರೂ ಇಟ್ಸ್ ಡಿಫ್ರೆಂಟ್, ಏನೋ ಅಂದ್ರೆ ನಾವೇನಕ್ಕೋ ಪ್ಲಾನ್ ಹಾಕಿರ್ತೇವೆ, ಪರಿಸ್ಥಿತಿ ನಮ್ಮನ್ನ ಹೇಗೆಗೋ ಕರ್ಕೊಂಡು ಹೋಗ್ಬಿಡುತ್ತೆ. ಇದು ನಿಮ್ ವಿಷಯ ಅಲ್ಲ, ಎಲ್ಲಾರ ವಿಷಯದಲ್ಲೂ ಹೀಗೆ ಆಗತ್ತೆ. ಅದೇ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ತಿಳ್ಸ್ಕೊಟ್ಟೆ ಪ್ರಭುಜಿ, ಪ್ರತಿಯೊಬ್ರು ತಮ್ಗೆ ಸಕ್ಸಸ್ ಸಿಗ್ಲಿ ಅಂತಾನೆ ಮಾಡೋದು, ಯಾರು ಸಹ ಫೇಲಿಯರ್ ಸಿಗ್ಲಿ ಅಂತ ಯಾರು ಯಾವ ಕೆಲ್ಸನೂ ಮಾಡೋದಿಲ್ಲ, ಯಾರು ಮಾಡೋದಿಲ್ಲ, ಎಲ್ಲರೂ ಪ್ರಯತ್ನ ಪಡ್ತಾರೆ. ಆದ್ರೆ ನಾವ್ ಮಾಡಿರೋ ಕರ್ಮ ಫಲಗಳಿದಾವಲ್ಲ, ಅದು ನಮ್ಗೆ ಕಷ್ಟ. ನೀವ್ ನೋಡಿರ್ಬೋದು, ಎಷ್ಟೋ ಜನ ಒಳ್ಳೆಯವ್ರಿಗೇನೆ ಕೆಟ್ಟದಾಗ್ತಿರುತ್ತೆ, ಕೆಟ್ಟೋರು ಕೆಟ್ಟೋದ್ ಮಾಡಿನೇ ರಾಜ್ರ ತರ ಇರ್ತಾರೆ ಅಲ್ವಾ. ಸೊ ನಮಗ್ ಕ್ವೆಶನ್ ಬಂದ್ಬಿಡುತ್ತೆ ಹಾಗೆ, ಅದ್ ಹೆಂಗಪ್ಪ, ನಾವು ಕೆಟ್ಟದೇ ಮಾಡೋದಿಲ್ಲ, ಏನಾರು ಒಂದ್ ಚಿಕ್ಕ ಕೆಟ್ಟದ್ ಮಾಡಿದ್ರೆ ಅವತ್ ನಾವೇ ಸಿಗಾಕೊಳ್ಳೋದು, ಕೆಟ್ಟದ್ ಮಾಡ್ತಿರೋದು ಸಿಗಾಕೊಳ್ಳೋದೇ ಇಲ್ಲ. ಅಂದ್ರೆ ಇದೆಲ್ಲ ನಮ್ಮ ಕರ್ಮ ಫಲದ್ದು ಪ್ರಭುಜಿ, ಆಯ್ತಾ. ಸೊ ಯು ಕೆನ್ ನಾಟ್ ಡಿಸೈಡ್ ಯಾವಾಗ ಏನಾಗುತ್ತೆ ಅಂತ ಹೇಳಿ ಅಲ್ವಾ. ಈಗ ನೀವು ಉದಾಹರಣೆಗೆ ವಾಲ್ಮೀಕಿನ ತಕೊಂಡ್ರೆ ಅವರೊಬ್ಬ ದರೋಡೆಕೋರ ಅದ್ ಹೆಂಗೆ ರಾಮಾಯಣನ ಬರೆಯಕ್ಕಾಗತ್ತೆ, ನೀವು ಒಂದ್ ಕನ್ಸಲ್ಲೂ ನೆನ್ಸ್ಕೊಳ್ಲಿಕ್ಕಾಗಲ್ಲ, ತುಂಬಾ ಕಷ್ಟ ಅಲ್ವಾ. ಸೊ ಹಾಗೆ ನಮ್ಮ ಕರ್ಮ ಫಲದ ಅನುಸಾರವಾಗಿ ಭಗವಂತನ ಇಚ್ಛೆಯಿಂದ ನಾವ್ ಮಾಡುವ ಭಗವಂತನ ಸೇವೆಗೆ ಮೆಚ್ಚಿ, ಭಗವಂತ ನಮ್ಗೆ ನಾವ್ ಹೇಗೆ ಮಾಡ್ತೀವೋ ಸೇವೆ ಹಾಗಾಗಿ ನಮ್ಗೆ ಫಲವನ್ನ ಕೊಡ್ತಾನೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸಿಗುತ್ತೆ ಪ್ರಭುಜಿ. ಆದ್ರೆ ಈಗ ನೀವೇನೋ ಒಂದ್ ಮಾಡಿದ್ರಿ, ಅದ್ರಲ್ಲಿ ನಿಮ್ಗೆ ಸಕ್ಸಸ್ ಸಿಕ್ಕಿಲ್ಲ, ಮತ್ತೆ ನೀವ್ ಪ್ರಯತ್ನ ಪಡ್ತೀರಾ, ನಿಮ್ ಕೆಲ್ಸನೇ ಅದು ಆಗಿದ್ರೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಾನ್ ಭಗವದ್ಗೀತೆನೆಲ್ಲ ಓದ್ತಾ ಇದ್ದೆ, ನಾನು ಲೆಕ್ಚರರ್, ದೊಡ್ಡ ಮಕ್ಳಿಗೆ ಪಾಠ ಮಾಡೋದು ನಾನು ಇಂಜಿನಿಯರಿಂಗ್ ಕಾಲೇಜಲ್ಲೇ.
ಆದ್ರೆ ಯಾವಾಗ ಭಗವದ್ಗೀತೆ ಕ್ಲಾಸ್ ತಗೊಳ್ಳಿ ಅಂದಾಗ ಮೊದಲನೇ ಕ್ಲಾಸ್ ಅಲ್ಲಿ ಎಷ್ಟು ಮಟ್ಟಿಗೆ ನನ್ಗೆ ಟೆನ್ಷನ್ ಆಗ್ಬಿಟ್ಟಿತ್ತು ಅಂದ್ರೆ ಮಕ್ಳಿಗೆ ಬೇರೆ ತಗೊಂತಾ ಇದ್ದೆ. ಐನ್ಸ್ಟೈನ್ ಫೋಟೋ ನೋಡಿ ನನ್ಗೆ ಐನ್ಸ್ಟೈನ್ ಎಷ್ಟೇ ಜ್ಞಾಪನ ಬರ್ತಾ ಇಲ್ಲ. ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿ PhD ಮಾಡಿ ನನಗೆ ಐನ್ಸ್ಟೈನ್ ಎಷ್ಟು ಬರ್ತಾ ಇಲ್ಲ ಅಂದ್ರೆ ಎಷ್ಟು ಮಟ್ಟಿಗೆ ನನ್ಗೆ ಏನೋ ಟೆನ್ಷನ್ ಆಗಿ ಹೇಗಿತ್ತು ಅಂತ ಅಂದ್ರೆ, ಆಗತ್ತಾ ನನ್ ಕೈಲಿ ಭಗವದ್ಗೀತೆ ಕ್ಲಾಸ್ ತಗೊಳ್ಳಿಕ್ಕೆ ಅನ್ನೋ ಮಟ್ಟಿಗಿತ್ತು. ಆದ್ರೆ ನನಗೆ ಭಗವಂತನ ಸೇವೆ ಮಾಡಿ ಈ ಭಗವದ್ಗೀತೆನ ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕು ಅಂತ ಭಗವಂತ ನನ್ನನ್ನು ಆಯ್ಕೆ ಮಾಡಿ ಆ ಕರ್ಮವನ್ನ ನನ್ ಕೊಟ್ಟಿದ್ದಾನೆ. ಸೊ ಪ್ರತಿ ದಿನ ಪ್ರತಿ ಬಾಚು ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ತಿಳಿಸ್ಕೊಡ್ತೀವಿ. ಅಂದ್ರೆ ನಮ್ ಕಡೆಯಿಂದ ಏನಾಗ್ಬೇಕು, ಭಗವಂತ ಕೊಟ್ಟಿರೋ ಈ ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ಮನಸ್ಸನ್ನ, ಬುದ್ಧಿ ಶಕ್ತಿ ಅಂದ್ರೆ ಅವನ್ ಕೊಟ್ಟಿರೋ ಜ್ಞಾನವನ್ನ ಉಪಯೋಗಿಸ್ಕೊಂಡು ನಮ್ ಕೈಲಿ ಬೆಸ್ಟ್ ಏನಾಗುತ್ತೋ ಅದನ್ನ ಮಾಡೋದಷ್ಟೇ ನಮ್ ಕೆಲ್ಸ. ಆದ್ರೆ ಮನುಷ್ಯನ ಜೀವನದಲ್ಲಿ ಒಂದು ಗುರಿ ಇರ್ಬೇಕು. ಅದೇ ಫಲಾನುಫಲಗಳನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದು ಒಳ್ಳೇದಾದ್ರೂ ಸರಿ, ಕೆಟ್ಟದಾದ್ರೂ ಸರಿ. ಮೊದಲನೇ ಕ್ಲಾಸ್ ಇಂದ ಹೇಳ್ತಾ ಬರ್ದಿದೀರಾ. ಅದು ಕರೆಕ್ಟ್ ಅಲ್ಲ ಅಮೋಘ್ ಪ್ರಭುಜಿ. ಈಗ ನೀವೇನಾದ್ರೂ ಸಕ್ಸಸ್ ಸಿಕ್ತು ಅಂತ ಅಂದಾಗ ನಾನ್ ಕಷ್ಟಪಟ್ನಪ್ಪ ಈ ಸಕ್ಸಸ್ ಸಿಗಕ್ಕೆ ಅಂತ ಹೇಳಿ ನೀವು ಪ್ರೌಡ್ ಆಗಿ ಹೇಳ್ಬೋದು. ನಿಮ್ಗೆ ಏನಾದ್ರೂ ಫೇಲಿಯರ್ ಆದಾಗ ಐ ಟ್ರೈಡ್ ಮೈ ಬೆಸ್ಟ್ ಬಟ್ ಐ ಡಿಡ್ ನಾಟ್ ಸಕ್ಸೀಡ್, ಸೊ ಯು ವಿಲ್ ಬಿ ಸ್ಟಿಲ್ ಸ್ಯಾಟಿಸ್ಫೈಡ್ ದರ್ ಅಲ್ವಾ? ಹೌದು, ಕರೆಕ್ಟ್ ಅಲ್ವಾ? ಅಂದ್ರೆ ಕೆಲವ್ರಿಗೆ ನಾನ್ ನೋಡಿದೀನಿ, ಅಂದ್ರೆ ಮನಃಶಾಂತಿ ಸಿಗಲ್ಲ. ಪ್ರಯತ್ನ ಪಟ್ಟೆ ಆದ್ರೂ ಸಿಕ್ಕಿಲ್ಲ ಅನ್ನೋದು ಅಲ್ಲಿಗೆ ನಿಂತ್ಕೊಳಲ್ಲ ಮನಸ್ಸು. ಅದು ಹೋಯ್ತಲ್ಲ ಅನ್ನೋ ಒಂದು ಆ ಪಾಯಿಂಟ್ ಅಲ್ಲೇ ಇರ್ತೀವಿ ಹೊತ್ತು. ಅದನ್ನ ದಾಟಿ ಮುಂದಕ್ಕೆ ಬರ್ಬೇಕು ಅಂದ್ರೆ ತುಂಬಾ ಎನರ್ಜಿ ಬೇಕಂತ ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಇಂದ್ರಿಯವನ್ನ ತೃಪ್ತಿ ಪಡ್ಸಕ್ಕೋಸ್ಕರ ನಾವ್ ಜೀವನದಲ್ಲಿ ಅದು ಟಾರ್ಗೆಟ್ ಆಗಿ ಇಟ್ಕೊಂತೀವಿ. We want to please our senses. That becomes a target. If that is a target, no one can be happy. ಯಾರು ಖುಷಿಯಾಗಿರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ ಇಂದ್ರಿಯಗಳಿಗೆ ಒಂದೊಂದ್ಸರಿ ಒಂದೊಂದರ. ಈಗ ಫಾರ್ ಎಕ್ಸಾಂಪಲ್ iPhone 11 ಬಂತು, 12 ಬಂತು, 13 ಬಂತು, 14 ಬಂದ್ರೆ ನಾಳೆ ತಗೊಳ್ಳೋರು ಇರ್ತಾರೆ. ಫೀಚರ್ಸ್ ಡಿಫ್ರೆಂಟ್ ಇದೆ ಅಂತ ಯಾರು 13 ತಗೊಂಡಿರ್ತಾರೋ ಅವ್ರು 14 ತಗೊಂತಾರೆ, ಗೊತ್ತಾ? 13 ಬಿಟ್ಟು 14 ತಗೊಂತಾರೆ. ದೇರ್ ಇಸ್ ನೋ ಲಿಮಿಟ್. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಅದಕ್ಕೆ ಲಿಮಿಟ್ ಇಲ್ಲ. ನಮ್ಮನ್ನ ಕಂಟ್ರೋಲ್ ಮಾಡ್ಕೋಬೇಕು. ನೀವಿನ್ನು ಎಲ್ಲ ಇನ್ನು ಚಿಕ್ಕ ವಯಸ್ಸು, ನೀವ್ ಈಗ್ಲೇ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಎಕ್ಸೆಲ್ ಇನ್ ಇಟ್ ವೆರಿ ಫಾಸ್ಟ್. ಏನೋ ಅವಾಗ ನೀವು ಬೇರೆಯವ್ರಿಗೆ ಯು ವಿಲ್ ಬಿಕಮ್ ಅನ್ ಎಕ್ಸಾಂಪಲ್. ನಿಮ್ಮನ್ನ ನೋಡಿ ಜನ ಕಲ್ತ್ಕೊಂತಾರೆ. ಏನೋ ಈ ಮನುಷ್ಯ ಹೇಗ್ ಬದುಕ್ತಾ ಇದಾರೆ ನೋಡಿ, he does his he gives us 100% and he's cool with the results. He's a cool person. ಏನೋ ಅದನ್ನೇ ಕೃಷ್ಣ ನಮ್ಗೆ ತಿಳ್ಸ್ಕೊಡ್ತಾ ಇರೋದು. ಅರ್ಜುನನ್ಗೂ ಅಷ್ಟೇನೆ, ಎದ್ದೋಳು ಯುದ್ಧ ಮಾಡು ಅಂದ್ರೆ ತನ್ನ ಕರ್ತವ್ಯ ನೀನ್ ಮಾಡು. ಸೋತ್ಯ ಇಲ್ಲಿ ಜೀವ ನೀನ್ ಕಳ್ಕೊಂಡ್ಯೋ, ನೀನು ಸ್ವರ್ಗಕ್ಕೆ ಹೋಗ್ತೀಯ. ಗೆದ್ರೆ ರಾಜನಾಗಿ ಇಲ್ಲಿ ಸಂತೋಷವಾಗಿ ರಾಜ್ಯಭಾರ ಮಾಡ್ತೀಯ. Is there anything to lose? No. Same with us. ನಮ್ ಡ್ಯೂಟಿ ನಾನು ಅರ್ಥ ಮಾಡ್ಕೊಳ್ಳೋದು, ಪಾರ್ಥನಂತ ಬುದ್ಧಿವಂತನಿಗೆ ಕಷ್ಟ ತಪ್ಪಿಲ್ಲ, ನಾವೆಲ್ಲಿ ಅದ್ರಲ್ಲಿ ಅಂತ. 100% ಯಾರಿಗೂ ಭೌತಿಕ ಜಗತ್ತಿಗೆ ಬಂದಿದೀವಿ ಅಂದ್ರೆ ಎಲ್ಲಾರ್ಗೂ ಕಷ್ಟ ಇದೆ ಪ್ರಭುಜಿ. ನಾನ್ ಇವತ್ ಕೂತ್ ನಿಮಗ್ ಪಾಠ ಮಾಡ್ತಾ ಇದೀನಿ ಅಂದ್ರೆ ನನ್ಗೂ ಸಿಕ್ಕಾಪಟ್ಟೆ ಕಷ್ಟ ಇದೆ, ನಮ್ಗೂ ಪ್ರಾಬ್ಲಮ್ಸ್ ಇದೆ, ಎಲ್ಲಾರ್ಗೂ ಪ್ರಾಬ್ಲಮ್ಸ್ ಇದೆ. ಪ್ರಾಬ್ಲಮ್ಸ್ ಇಲ್ದೋಗಿರೋರು ಯಾರ್ಯಾರು ಇಲ್ಲ. ಬಟ್ ಆ ಪ್ರಾಬ್ಲಮ್ಸ್ ನ ನೀವ್ ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತೀರಾ ಅನ್ನೋದು ನಿಮ್ಮನ್ನ ಬೇರೆ ಮನುಷ್ಯರಿಂದ ಡಿಫ್ರೆಂಟ್. ಅಂದ್ರೆ ವಿ ಕ್ಯಾನ್ differentiate between these kind of peoples. Okay, all have problems. How do you handle that? Makes you a role model for others. adanne krishna namgella agi anta tiliskodtare. Okay na? Thank you mataji. Hare krishna. Hare krishna. Hare krishna. ತುಂಬಾ ಖುಷಿ ಆಗುತ್ತೆ ಹಿಂಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಎಲ್ಲರೂ ಭಗವದ್ಗೀತೆ ಅಂತ ತಿಳ್ಕೊಂತಾ ಇದಾರೆ ಅಂತ. ನಮ್ಮ ಈ ಕೋರ್ಸ್ಗಳನ್ನ ನಾವು ಚಿಕ್ಕ ಮಕ್ಳಿಗೂ ಶುರು ಮಾಡಿದೀವಿ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾದಾಗ ಅವ್ರಿಗೆ ಅವಕಾಶ ಇರುತ್ತೆ ತಿದ್ದುಕೊಂಡು ತಮ್ಮ ಜೀವನವನ್ನ ರೂಪಿಸ್ಕೊಂಡು ಅದು ಕಲಿಯೋಕೆ ತುಂಬಾ ಇಂಟ್ರೆಸ್ಟ್, ಮತ್ತೆ ಅವ್ರ ಮನಸ್ಸಲ್ಲಿ ಬೇರೆ ತರ ಯೋಚನೆಗಳು ಇರೋದಿಲ್ಲ. ತುಂಬಾ ಈಸಿಯಾಗಿ ತಿಳ್ಕೊಂತಾರೆ. ಒಂದು ತಂದೆ ತಾಯಿ ಆಗಿ ಹಿರಿಯರಾಗಿ ನಿಮ್ ಮಕ್ಕಳಿಗೆ ಕೊಡುವ ಒಂದು ಶ್ರೇಷ್ಠವಾದ ಗಿಫ್ಟ್ ಅಂದ್ರೆ ಅವರಿಗೆ ಜೀವನ ನಡೆಸೋದು ಹೇಗೆ ಅಂತ ಹೇಳಿ. ವಿದ್ಯಾಭ್ಯಾಸ ಯಾರ್ ಬೇಕಾದ್ರೂ ಎಲ್ ಬೇಕಾದ್ರೂ ತಗೊಬಹುದು, ಆದ್ರೆ ಈ ತರ ಜೀವನವನ್ನ ಹೇಗ್ ಸಾಕ್ಸೋದು, ಜೀವನದ ಗುರಿ ಏನು ಅನ್ನೋದನ್ನ ಚಿಕ್ಕ ಮಕ್ಳಿಗೆ ನಾವು ಚಿಕ್ಕ ವಯಸ್ಸಲ್ಲೇ ಕೊಡ್ಸ್ಬಿಟ್ರೆ ಅದಕ್ಕಿಂತ ಶ್ರೇಷ್ಠವಾದ ಕೆಲಸ ಏನೂ ಇಲ್ಲ. ಪ್ರಾಣಿ ಪಕ್ಷಿಗಳು ಸಹ ಮಕ್ಕಳನ್ನ ಮಾಡ್ಕೊಂತವೆ. ಅವು ವಿದ್ಯೆಗಳನ್ನ ತಿಳ್ಕೊಡುತ್ತೆ. ಹಾರೋದ್ ಹೆಂಗೆ, ಬೇಟೆ ಮಾಡೋದ್ ಹೆಂಗೆ, ಬೇಟೆ ಆಡೋದ್ ಹೇಗೆ, ಆಹಾರವನ್ನ ಹುಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಪ್ರಾಣಿ ಪಕ್ಷಿಗಳು ಸಹ ಟ್ರೈನಿಂಗ್ ಮಾಡ್ಕೊಡ್ತಾರೆ. ಆದ್ರೆ ನಮ್ಗೆ ಮನುಷ್ಯ ದೇಹ ಸಿಕ್ಕಿದಾಗ ನಾವು ಪ್ರಾಣಿಗಳ ತರ ಬದುಕಬಾರ್ದು.
ತಿನ್ಕೊಂಡು ಉಣ್ಕೊಂಡು ನಿದ್ದೆ ಮಾಡ್ಕೊಂಡು ಸಂಭೋಗ ಮಾಡಿ ಮಕ್ಳುಗಳನ್ನ ಮಾಡ್ಕೊಳ್ಳೋದು ಪ್ರಾಣಿಗಳು ಮಾಡತ್ತೆ, ನಾವು ಮಾಡ್ತೇವೆ. ಹಾಗಿದ್ದಾಗ ನಮ್ಗೆ ಇದು ಮನುಷ್ಯ ದೇಹ ಅಂತ ಯಾಕೆ ಸ್ಪೆಷಲ್ ಆಗಿ ಕೊಡ್ಬೇಕಿತ್ತು ಅಲ್ವಾ? ನಮ್ಮನ್ನ ನಾವೇ ಅನ್ಕೊಂತೀವಿ ಮನುಷ್ಯ ದೇಹ ತುಂಬಾ ಇಂಟೆಲಿಜೆಂಟ್, ವಿ ಆರ್ ಇಂಟೆಲಿಜೆಂಟ್ ಆನಿಮಲ್ ಅಂತ ನಾವ್ ಅನ್ಕೊಂತೇವೆ. ಆದ್ರೆ ನಾವು ಮಾಡ್ತಿರೋದೇನು? ಪ್ರಾಣಿಗಳ ತರಾನೇ ನಾವು ಮಾಡ್ತಾ ಇರೋದು. ಅವು ಸುಖವನ್ನ ಬಯಸ್ತಾ ಇದಾರೆ, ನಾವು ಸುಖಕ್ಕೋಸ್ಕರ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂತ ಇದ್ದೇವೆ. ಸೊ ಭಗವಂತ ನಾವು ಕೊಟ್ಟಿರೋ ಈ ಅವಕಾಶ, ಈ ಮನುಷ್ಯ ಜನ್ಮವನ್ನ ಉಪಯೋಗಿಸ್ಕೋಬೇಕು ಸರಿಯಾಗಿ. ಸೊ ಎಲ್ಲಾರ್ಗು ಭಗವದ್ಗೀತೆ ಓದ್ಲಿಕ್ಕೆ ಹೇಳಿ, ಪ್ರತಿ ಕ್ಲಾಸಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇದನ್ನ ಬಿಟ್ಟು ಬೇರೆ ಏನಿಲ್ಲ. ಕನ್ಕ್ಲೂಷನ್ ಅಟ್ ಲಾಸ್ಟ್ ಇಲ್ಲಿಗೆ ಬರೋದು, ಭಗವದ್ಗೀತೆನ ಓದಿ ಅಂತ. ಹರೇ ಕೃಷ್ಣ. ವೇಣು ಪ್ರಭುಜಿ ಹೇಳಿ. ನಮಸ್ತೆ ಮಾತಾಜಿ. ನಮಸ್ತೆ. ಹರೇ ಕೃಷ್ಣ ಪ್ರಭುಜಿ. ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಜಸ್ಟ್ ಒಂದ್ ಸ್ವಲ್ಪ ಹೇಳ್ತೀನಿ, ಅದು ತಪ್ಪಿದ್ರೆ ಸರಿ ಮಾಡಿ. ನಾವು ನಮ್ ಹ್ಯೂಮನ್ ಬಾಡಿ ಒಂದು ಕಂಪ್ಯೂಟರ್ ಇದ್ದಂಗೆ. ಇದು ನಾವೇನ್ ಇನ್ಪುಟ್ಸ್ ತಗೊಳ್ತೀವೋ ಅದೇ ತರ ಔಟ್ಪುಟ್ ನಾವು ಕೊಡ್ತೀವಿ. ಅಂದ್ರೆ ಇವಾಗ ನಮ್ಮ ಇಂದ್ರಿಯಗಳು ಅದು ನಾವು ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಇನ್ಪುಟ್ ಆಗಿ ತಗೊಳ್ತೀವಿ. ಇವಾಗ ದೊಡ್ಡವರು ಹೇಳಿದ್ದಾರೆ, ಕೆಟ್ಟದ್ದನ್ನ ನೋಡಬಾರದು, ಕೆಟ್ಟದ್ದನ್ನ ಕೇಳಬಾರದು, ಕೆಟ್ಟದ್ದನ್ನ ಮಾತನಾಡಬಾರದು ಅಂತ. ಸೊ ಇವೇ ಇಂದ್ರಿಯಗಳು. ಅಂದ್ರೆ ಇವಾಗ ಇದರಿಂದ ನಮ್ಗೆ ಏನ್ ಇನ್ಪುಟ್ ಆಗಿ ನಾವು ತಗೊಳ್ತೀವಿ, ಒಳ್ಳೇದನ್ನೇ ನಾವ್ ಎಲ್ಲಾನು ತಗೊಂಡ್ರೆ, ಒಳ್ಳೇದನ್ನ ನೋಡಿ ಒಳ್ಳೇದನ್ನ ನಮ್ಮ ಮನ್ಸಿನಲ್ಲಿ ಒಳ್ಳೇದೇ ಇರುತ್ತೆ. ಅದು ನೀವು ಏನೇನ್ ನೀವು ನೋಡ್ತೀರಾ, ಏನೇನ್ ಕೇಳ್ತೀರಾ, ಏನೇನ್ ಕೆಟ್ಟದ್ ಕೇಳ್ತೀರಾ, ಏನೇನ್ ಕೆಟ್ಟದ್ ನೋಡ್ತೀರಾ, ಅದೆಲ್ಲ ಮನಸ್ಸಿನಲ್ಲಿ ಬೇರೆ ಬೇರೆ ತರದ್ ಆಪ್ಷನ್ಸ್ ಕೊಡ್ತಿರುತ್ತೆ ನಮ್ಮ ಮನಸ್ಸಿಗೆ. ಸೊ ನಾವು ಯಾವಾಗ ನಾವು ಒಳ್ಳೇದನ್ನೇ ನೋಡ್ತಿದ್ರೆ ಅವಾಗ ನಮ್ಮಲ್ಲಿ ಒಳ್ಳೆ ಕೆಲಸಗಳು ನಾವು ಮಾಡ್ತೀವಿ, ಒಳ್ಳೆ ಭಾವನೆಗಳು ನಮ್ಮಲ್ಲಿ ಹುಟ್ಟುತ್ತೆ. ಅವಾಗ ನಮ್ಗೆ ಅದು ನೆಮ್ಮದಿ ಇರುತ್ತೆ. ಸೊ ನಾನು ಒಂದು ವಾರ ನಾನು ಬರೀ ಒಳ್ಳೊಳ್ಳೆ ದೇವ್ರದೇ ಚಾನಲ್ಸ್ ಯೂಟ್ಯೂಬ್ಗಳಲ್ಲಿ ನೋಡೋದು, ಬರೀ ಇದನ್ನ ಕೇಳೋದು, ಅದನ್ನೇ ಮಾಡ್ತಿದ್ವಿ. ಸೊ ಒಂದ್ ವಾರದಲ್ಲಿ ನಾನು ನೆಮ್ಮದಿಯಾಗಿ ನಾನು ನಿದ್ದೆ ಮಾಡ್ತಾ ಇದ್ದೀನಿ. ಅಂದ್ರೆ ಎಷ್ಟು ಮನಸ್ಸು ಎಷ್ಟು ತಿಳಿಯಾಗಿದೆ ಅಂತ ಅಂದ್ರೆ ಒಂದು ಒಳ್ಳೆ ಒಂದು ಫೀಲಿಂಗ್ ಕೊಡುತ್ತೆ. ಆಮೇಲೆ ಈ ಮನಸ್ಸು ಮತ್ತೆ ಬುದ್ಧಿ ಮಧ್ಯೆ ಮಾಯೆ ಅನ್ನೋದು ನಮ್ಮನ್ನ ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆದ್ರೆ ನಾವು ಮಾಯೆನ ನಾವು ಕೆಟ್ಟದ್ದು ಅಂತ ನಾವು ಕನ್ಸಿಡರ್ ಮಾಡಬಾರ್ದು. ಯಾಕೆಂದ್ರೆ ನಮ್ಮ ಮಾಯೆ ಇರೋದ್ರಿಂದಾನೇ ನಮ್ಮನ್ನ ದೇವ್ರ ಕಡೆಗೆ ಎಳ್ಕೊಂಡು ಹೋಗೋದಕ್ಕೆ ಒಂದು ಒಳ್ಳೆ ಅಸ್ತ್ರ ಅಂತ ನಾವು ಅನ್ಕೊಳ್ತೀನಿ. ನಿಮ್ಮ ಅಭಿಪ್ರಾಯ ಏನ್ ಮೇಡಮ್, ಮಾಯೆ ಅಂದ್ರೆ? ಹೌದು, ತುಂಬಾ ಸಂತೋಷ ಪ್ರಭುಜಿ, ತುಂಬಾ ಸಂತೋಷ. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಯಾವಾಗ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೋ ಅವಾಗ ನಾವ್ ಏನ್ ಮಾಡ್ತೇವೆ, ಆದಷ್ಟು ನಮ್ಮ ಇಂದ್ರಿಯಗಳಿಗೆ ಮನಸ್ಸಿಗೆ ಒಳ್ಳೇದನ್ನೇ ತೋರಿಸ್ತೇವೆ. ಒಳ್ಳೆಯ ಸಂಘ ಅಂದ್ರೆ ಭಕ್ತರ ಸಂಘ ಮಾಡೋದು, ಒಳ್ಳೇದನ್ನ ಕೇಳಿಸ್ಕೊಳ್ಳೋದು, ಭಗವದ್ಗೀತೆ ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳೋದು. ಹೀಗೆ ನಾವು ಟ್ರೈನಿಂಗ್ ಕೊಡ್ತಾ ಬಂದಾಗ ನಮ್ಮ ಇಂದ್ರಿಯಗಳು ಮನಸ್ಸು ಯಾವ ಮಟ್ಟಿಗೆ ಹೋಗ್ಬಿಡುತ್ತೆ ಅಂದ್ರೆ, ನಿಮ್ ಸುತ್ತಮುತ್ತ ಕೆಟ್ಟದಿದ್ರೂ ಸಹ ನಿಮ್ ಮನಸ್ಸು ಅದಕ್ಕೆ ಚಂಚಲಗೊಳ್ಳೋದಿಲ್ಲ. ಆ ಮಟ್ಟಿಗೆ ನೀವು ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಬೋದು, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೋದು. ನಿಮ್ಗೆ ಉದಾಹರಣೆಗೆ ವಿಭೀಷಣನ ತಗೋಬಹುದು. ವಿಭೀಷಣನ ಇಡೀ ಸಂಸಾರ, ಇಡೀ ರಾಜ್ಯ ಪೂರ್ತಿ ಅವನ ಸುತ್ತಮುತ್ತ ಇದ್ದ ಪ್ರತಿಯೊಬ್ರು ರಾಕ್ಷಸರಾಗಿದ್ರು. ಪ್ರಹ್ಲಾದ್ ಮಹಾರಾಜರನ್ನು ತಗೋಬಹುದು. ಅವ್ರ ತಂದೆ, ಅವ್ರ ಇಡೀ ರಾಜ್ಯದಲ್ಲಿ ಅವ್ರ ಅಮ್ಮನ ಅಟ್ಲೀಸ್ಟ್ ಭಕ್ತ ಇದ್ರು, ಆದ್ರೆ ಇಲ್ಲ, ಅವರೆಲ್ಲರೂ ರಾಕ್ಷಸರಾಗಿದ್ರು. ಅವರೆಲ್ಲ ಅವರಪ್ಪನ್ನೇ ಸರ್ವೋತ್ತಮ ಸರ್ವಶಕ್ತ ಅಂತ ಹೇಳಿ ಅವನ್ನ ಜಪ ಮಾಡ್ತಾ ಇದ್ರು. ಆದ್ರೆ ಅವರನ್ನೆಲ್ಲ ಎದುರು ನಿಲ್ಸಿದ್ದು ಪ್ರಹ್ಲಾದ್ ಮಹಾರಾಜ್. ಅಂದ್ರೆ ನಮ್ಮ ಮನಸ್ಥಿತಿನ ಪ್ರಹ್ಲಾದ್ ಮಹಾರಾಜರ ಮನಸ್ಥಿತಿಗೆ ತಂದಿಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಪ್ರಯತ್ನ ಪಟ್ರೆ ಆಗತ್ತೆ, ಬಟ್ ನಿಜ ಕಷ್ಟ. ಅಂತಹ ಭಕ್ತರೆಲ್ಲ ನಾವ್ ಆಗ್ಲಿಕ್ಕೆ ಕಷ್ಟ ಆಗತ್ತೆ. ಅವ್ರನ್ನೆಲ್ಲ ನಾವು ಅನುಸರಿಸ್ಲಿಕ್ಕೆ ಆಗತ್ತೆ ಹೊರತು ಅನುಕರಿಸ್ಲಿಕ್ಕೆ ಆಗಲ್ಲ. ವಿ ಕೆನಾಟ್ ಡುಪ್ಲಿಕೇಟ್ ದಮ್, ವಿ ಕೆನಾಟ್ ಬಿಹೇವ್ ಅವ್ರ ತರ ನಡ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಆದ್ರೆ ಪ್ರಯತ್ನ ಪಟ್ರೆ ಸಾಧ್ಯ ಅಂತ ಭಗವಂತ ತಿಳಿಸ್ಕೊಡ್ತಾ ಇದೆ. ಸೊ ನೀವ್ ಹೇಳಿದ್ದು 100% ಕರೆಕ್ಟ್. ಸ್ಟಾರ್ಟಿಂಗು ಎಲ್ಲ ಒಳ್ಳೇದೊಳ್ಳೇದನ್ನೇ ನೋಡಿ, ಒಳ್ಳೇದಕ್ಕೇನೆ ಮನ್ಸನ್ನ ಇಟ್ಟಾಗ, ಇಂದ್ರಿಯಗಳನ್ನ ಇಟ್ಟಾಗ ನಿಮ್ಗೆ ಸುಲಭ ಆಗುತ್ತೆ ಕಂಟ್ರೋಲ್ ಮಾಡ್ಲಿಕ್ಕೆ. ಮತ್ತೆ ನೀವೊಂದ್ ಪ್ರಶ್ನೆ ಕೇಳಿದ್ರೆ, ಮಾಯೆ, ಮನಸ್ಸು ಮತ್ತೆ ಇಂದ್ರಿಯಗಳ ಮಧ್ಯೆ ಮಾಯಾದೇವಿ ಬಗ್ಗೆ, ಗುಣಗಳ ಬಗ್ಗೆ ಭಗವಂತ ಒಂದು ಪೂರ್ತಿ ಅಧ್ಯಾಯದಲ್ಲಿ ನಮ್ಗೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೊಂದ್ ಸ್ವಲ್ಪ ಪರಿಚಯ ಮಾಡ್ಕೊಡ್ಲಿಕ್ಕೆ ಹೇಳ್ತಾನೆ. ಮಾಯಾದೇವಿ ಬಂದ್ಬಿಟ್ಟು ಕೃಷ್ಣನ ತಂಗಿ. ಮಾಯಾದೇವಿ ಏನ್ ಮಾಡ್ತಾರೆ, ಈ ಆಧ್ಯಾತ್ಮಿಕ ಜಗತ್ತ ಇಂದ ನಾವು ಭೌತಿಕ ಜಗತ್, 2 ಜಗತ್ತಿದೆಲ್ಲ, ಭೌತಿಕ ಜಗತ್ತಲ್ಲಿ ಯಾವಾಗ ನಾವೆಲ್ಲ ಬರ್ತೇವೋ, ಎಲ್ಲಾ ಜೀವಿಗಳು ಬೇರೆ ಬೇರೆ ತರದ ದೇಹಗಳನ್ನ ಪಡ್ಕೊಂಡು ಯಾವಾಗ ಬರ್ತೀವೋ, ನಮ್ಮನ್ನ ಸತ್ವಗುಣ, ರಜೋಗುಣ, ತಮೋಗುಣ, ಈ 3 ಗುಣಗಳಲ್ಲಿ ನಮ್ಮ ಪ್ರತಿಯೊಂದು ಕಾರ್ಯಗಳನ್ನ, ಈಗ ನಾವೇನಾದ್ರೂ ಕರ್ಮ ಫಲ ಮಾಡಿರ್ತೀವಲ್ವಾ, ಆ ಕರ್ಮ ಫಲಗಳನ್ನ ನಾವು ಅನುಭವಿಸ್ಬೇಕಲ್ವಾ. ನೀವು ಪುಣ್ಯ ಮಾಡಿದ್ರೆ ನೀವು ಪುಣ್ಯನ ಅನುಭವಿಸ್ಬೇಕು, ಪಾಪ ಮಾಡಿದ್ರೆ ಅದಕ್ಕೆ ನಾವು
ಏನ್ ಮಾಡ್ಬೇಕು, ಅದಕ್ಕೆ ನಾವು ಏನಂತ ಹೇಳ್ತಾರೆ, ಆ ಪಾಪವನ್ನ ಮಾಡಿರೋದಕ್ಕೆ ಶಿಕ್ಷೆಗಳನ್ನ ಅಂತ ಅಥವಾ ನೋವುಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಅದನ್ನ ಆ ಸಮಯಕ್ಕೆ ನಾವು ಮಾಡೋ ತರ ಮಾಯಾದೇವಿ ಅವಕಾಶವನ್ನ ಮಾಡ್ಕೊಡ್ತಾರೆ. ಅರ್ಥ ಏನು, ನಾವು ಭೂಮಿ ಮೇಲೆ ಬಂದಿರೋದು ಏನಕ್ಕೆ, ನಾವು ಮಾಡುವ ಪುಣ್ಯ ಪಾಪವನ್ನು ಅನುಭವಿಸಿ ಹೋಗ್ಲಿಕ್ಕೆ, ಮತ್ತೆ ಈಗ ಮಾಡ್ತಿರೋ ಪಾಪ ಪುಣ್ಯಕ್ಕೆ ನೆಕ್ಸ್ಟ್ ದೇಹವನ್ನ ರೆಡಿ ಮಾಡ್ಕೊಳ್ಳಿಕ್ಕೆ, ಇಷ್ಟಕ್ಕೆ ಬರ್ತೇವೆ. ಸೊ ಮಾಯಾದೇವಿ ನಮ್ಮನ್ನ ಪ್ರತಿ ಕ್ಷಣ ಈ ಕೆಲಸಗಳನ್ನ ಮಾಡ್ಲಿಕ್ಕೋಸ್ಕರ ಎಳಿತಾ ಇರ್ತಾರ. ಆದ್ರೆ ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸನ್ನ ಈ ಮಾಯಾದೇವಿ ಸತ್ವಗುಣ, ರಜೋಗುಣ, ತಮೋಗುಣಗಳಲ್ಲಿ ನಮ್ಮ ಮನಸ್ಸನ್ನ ಇಡದೆ ಅದನ್ನ ಹಿಂದಕ್ಕೆ ಹೇಳ್ಕೊಂಡು ಭಗವಂತನಲ್ಲಿ ಇಡ್ಬೇಕು. ಅದನ್ನೇ ಕೃಷ್ಣ ಈ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟಿರೋದು. ಸೊ ಇದು ನೆವರ್ ಎಂಡಿಂಗ್. ನೀವ್ ಮಾಡಿರೋ ಪಾಪ ಎಲ್ಲ ಖಾಲಿ ಆಗೋವರೆಗೂ, ಪುಣ್ಯ ಎಲ್ಲ ಖಾಲಿ ಆಗೋವರೆಗೂ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಹುಡ್ತಾನೆ ಇರ್ತೀವಿ, ಮತ್ತೆ ಮತ್ತೆ ಸಾಯ್ತಾನೆ ಇರ್ತೀವಿ. ಸೊ ಇದನ್ನ ಬ್ರೇಕ್ ಮಾಡ್ಬೇಕಂದ್ರೆ ನಾವು ನಮ್ಮ ಮನಸ್ಸನ್ನ ಇವೆಲ್ಲದ್ರಿಂದ ತೆಗ್ದು, ಈ ಭೌತಿಕ ಆಸಕ್ತಿಯಿಂದಲ್ಲ ತೆಗ್ದು ಕೃಷ್ಣನ ಮೇಲೆ ಇಡ್ಬೇಕು. ಸೊ ಮಾಯಾದೇವಿ ತನ್ನ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಾರೆ. ನಮ್ಗೆ ಏನೇನ್ ಕರ್ಮ ಫಲಗಳಿಗೆ ನಾವ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿಸ್ಲಿಕ್ಕೆ ಅವ್ರು ಸಹಾಯ ಮಾಡ್ತಾರೆ. ಭಗವಂತ ನಮ್ಮನ್ನ ಈ ಬಂಧನದಿಂದ ತೆಗೆದು ಅವನ ಬಳಿಗೆ ಕರ್ಕೊಂಡು ಹೋಗೋದು ಭಗವಂತನ ಕೆಲಸ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಗುಣತ್ರಯ ವಿಭಾಗ ಯೋಗ ಅಂತ ಇದೆ, ಆ ಚಾಪ್ಟರ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ ಪ್ರಭುಜಿ. ನಾವ್ ಎದ್ದೋಳೋದ್ರಿಂದ ನಾವು ಮಾಡುವ ಚಟುವಟಿಕೆಗಳನ್ನ ಹೇಗೆ ನಾವು ಈ 3 ಗುಣಗಳ ಸಪರೇಟ್ ಮಾಡೋದು, ಮಾಯಾದೇವಿ ಹೇಗೆ ನಮ್ಮನ್ನ ಕಂಟ್ರೋಲ್ ಮಾಡ್ತಾರೆ, ಹೇಗೆ ಮಾಯಾದೇವಿಯ ಕಂಟ್ರೋಲ್ ಇಂದ ನಾವು ಆಚೆ ಬರಕ್ಕಾಗತ್ತೆ, ಇದನ್ನೆಲ್ಲ ನಿಮ್ಗೆ ಅಲ್ಲಿ ಡೀಟೇಲ್ ಆಗಿ ಹೇಳ್ತೇವೇನು ಪ್ರಭು. ಓಕೆನಾ? ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನಂದೇನು ಕ್ವಶನ್ ಅಂತದೇನಿಲ್ಲ, ಮತ್ತೆ ಕ್ಲಾಸ್ ತಗೊಂಡಿದ್ದೀರಲ್ಲ ಅದೇ ಒಂದು ಖುಷಿ ನನ್ಗೆ. ಹೌದು ಮಾತಾಜಿ, ನನ್ ಪುಣ್ಯ. ನಂಗೆ ಗೊತ್ತಿಲ್ಲ ಹೇಗೆ ಭಗವಂತ ಇಷ್ಟೆಲ್ಲಾ ಟೈಮಲ್ಲೂ ನನಗೆ ಕ್ಲಾಸ್ ತಗೊಳಕ್ಕೆ ಅವಕಾಶ ಮಾಡಿ ನನ್ ಫಿಟ್ ಮಾಡ್ತಾ ಇದ್ದಾನೋ ನನ್ಗಂತೂ ಗೊತ್ತಿಲ್ಲ. ನನ್ಗೂ ತುಂಬಾ ಸಂತೋಷ ಮಾತಾಜಿ. ಕ್ಲಾಸ್ ತಗೊಂತ ಇದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ, ಭಗವಂತ ಸೇವೆ ಮಾಡಕ್ಕೆ ಈ ಪಾಪಿ ಜೀವಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದಾನಲ್ಲ ಭಗವಂತ ಅಂತ. ಖಂಡಿತ ನಿಮ್ದೆಲ್ಲ 3 ಕ್ಲಾಸ್ ಇದು ನಾನು ಕೇಳ್ತಾ ಇದ್ದೀನಿ, ಪದೇ ಪದೇ ಕೇಳ್ತಾ ಇರ್ತೀನಿ. ಆಕ್ಚುಲಿ ನಾನು ತುಳು ಲ್ಯಾಂಗ್ವೇಜ್ ಅಲ್ಲಿ ಆಲ್ರೆಡಿ ಸೇರಿದ್ದೀನಲ್ವಾ, ಅದ್ರಲ್ಲಿ ಭಕ್ತಿ ರಕ್ಷಾ ಕ್ಲಾಸ್ ಅಂತ ಮಾಡ್ತಾರೆ. ಹೌದು ಹೌದು ಹೌದು. ನಮ್ಗೆ ಹೇಳೋಕಿರತ್ತಲ್ಲ, ಸೊ ಅವಾಗ ನಾನ್ ನಿಮ್ ಕ್ಲಾಸ್ ಎಷ್ಟು ಸಲ ಕೇಳ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ ಕ್ಲಾಸ್ ತಿಳ್ಕೊಳಕ್ಕೆ. ತುಂಬಾ ನನ್ಗೂ ತುಳು ಒಂತೆ ಬರ್ಕೊಂಡು ನೀವ್ ಹೇಳಿದ್ರಲ್ಲ ಮಾತಾಜಿ ಲಾಸ್ಟ್ ಅಂತ. ನಿಮ್ದೊಂದ್ಸಲ ಮೀಟ್ ಆಗ್ಬೇಕು, ಲಾಸ್ಟ್ ಟೈಮ್ ಮೀಟ್ ಆಗಕ್ ಆಗಿಲ್ಲ. ಇನ್ನೊಂದ್ಸಲ ಮಂಗ್ಳೂರ್ಗೆ ಬಂದಾಗ ಹೇಳಿ, ಖಂಡಿತ ಮಾತಾಜಿ. ಶಾರ್ ಬಂದಾಗ ಭೇಟಿ ಆಗೋಣ ಮಾತಾಜಿ. ಮತ್ತೆ ಲಿಂಕ್ ಎಲ್ಲ ಆದಷ್ಟು ಜನರಿಗೆ ಕಳಿಸ್ತಾ ಇದ್ದೀನಿ, ಯಾಕಂದ್ರೆ ನಾನು ಎಲ್ರು ಚೆನ್ನಾಗ್ ಕ್ಲಾಸ್ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಬಟ್ ನೀವು ತುಂಬಾ ಸಾಫ್ಟ್ ಆಗಿ ಅರ್ಥ ಆಗೋ ಹಾಗೆ, ಮಗುಗೆ ನಾವು ಮಕ್ಳಿಗೆ ಯಾವ ತರ ಹೇಳ್ತೀವಿ ಅದೇ ತರ ಹೇಳ್ತೀರ. ಹಾಗಾಗಿ ತುಂಬಾ ಮನ್ಸಿಗೆ ನಾಟತ್ತೆ ನೀವು ಹೇಳೋದು, ತುಂಬಾ ಖುಷಿ ಆಗತ್ತೆ. ಎಲ್ಲ ನಮ್ ಹಿರಿಯರು, ನಮ್ ಗುರುಗಳೆಲ್ಲ ಪಾಠ ಮಾಡಿದ್ದು ಕೃಷ್ಣನ ಇಚ್ಛೆ ಮಾತಾಜಿ. ನಂದೇನು ಇಲ್ಲ, ನಾನ್ ಬರೀ ಒಂದ್ ಸಾಧನ ಅಷ್ಟೇ. ನಿಮ್ಗೆಲ್ಲ ತಿಳಿಬೇಕು ಅಂತ ಭಗವಂತ ನಾನು ಉಪಯೋಗಿಸ್ಕೊಂತ ಇದ್ದಾನೆ ಅಷ್ಟೇ, ನನ್ನಲ್ಲಿ ಏನಿಲ್ಲ. ಕೃಷ್ಣನ ಆಶೀರ್ವಾದ ಅಂತೂ ತುಂಬಾ ಇದೆ ನಿಮ್ ಮೇಲೆ, ನಿಮ್ ನೋಡುವಾಗ್ಲೇ ಗೊತ್ತಾಗತ್ತೆ. ತುಂಬಾ ಸಂತೋಷ ಮಾತಾಜಿ. ಕ್ವಶನ್, ಇವಾಗ ಮನುಷ್ಯ ಜನ್ಮ ಅಂದ್ಮೇಲೆ ನಾವು ಹುಟ್ಟಿರೋದೇ ಭಗವಂತನ ಸೇವೆಗೋಸ್ಕರ ಅಂತ. ಸೊ ಈ ಭೌತಿಕ ಜಗತ್ತಿನಲ್ಲಿ ಕೃಷ್ಣನ ಸೇವೆ ಮಾಡೋದಕ್ಕೆ ನಮ್ ಕೆಲ್ಸ ಅಡಚಣೆ ಮಾಡ್ತಾ ಇದೆ ಅಂದ್ರೆ ಆ ಕೆಲ್ಸನ ಬಿಟ್ಟು ಬಿಡೋದು ಒಳ್ಳೇದಾ ಅಂತ ಬಿಟ್ಬಿಡ್ಬೋದಾ ಅಂತ? ನಾವು ನಿಂಗ್ ಮುಂಚೆನೂ ಹೇಳಿದ್ದೆ, ಮತ್ತೆ ಅದನ್ನೇ ಹೇಳ್ತಾ ಇದ್ದೇನೆ. ಈ ಕೃಷ್ಣ ಇಂದಿನ ಅಧ್ಯಾಯದಲ್ಲೂ ತಿಳಿಸ್ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಯಾರೂ ಸಹ ತಮ್ಮ ಕರ್ಮಗಳನ್ನ ಮಾಡದೆ ಇರ್ಲೇಬಾರ್ದು, ಮಾಡ್ಲೇಬೇಕು. ಕೃಷ್ಣ ಹೇಳ್ತಾರೆ, ನಾನೂ ಸಹ ಭೂಮಿಗೆ ಬಂದಾಗ ತನ್ನ ಕರ್ಮವನ್ನ ಮಾಡ್ತಾರೆ. ಏನ್ ಮಾಡ್ಲಿಕ್ಕೆ ಬಂದ್ರು ಭಗವಂತ ಭೂಮಿಗೆ? ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ, ಅಧರ್ಮವನ್ನ ತೆಗ್ದಾಕಕ್ಕೆ, ಶಿಷ್ಟರನ್ನ ಶಿಕ್ಷಿಸೋಕೆ, ಭಕ್ತರನ್ನ ಕಾಪಾಡಕ್ಕೆ, ಅಂದ್ರೆ ಒಳ್ಳೆಯವರನ್ನ ಕಾಪಾಡ್ಲಿಕ್ಕೆ. ಅವ್ರ ಕೆಲ್ಸವನ್ನ ಅವ್ರು ಬಂದಾಗ ಮಾಡ್ತಿರ್ಬೇಕಾರೆ ನಾವ್ ಲೆಕ್ಕ? ನಮ್ಗೆ ಏನೇ ಕರ್ಮ ಇರ್ಬೋದು ಮಾತಾಜಿ, ನೀವ್ ಮದ್ವೆ ಆಗಿದಾರ, ನೀವ್ ಹೆಂಡತಿಯಾಗಿ ನಿಮ್ ಕೆಲ್ಸ ಏನೋ ಅದ್ ನೀವ್ ಮಾಡ್ಲೇಬೇಕು.
ನೀವು ತಾಯಿ ಆಗಿದ್ದೀರಾ, ತಾಯಿಯಾಗಿ ನಿಮ್ ಮಕ್ಳಿಗೆ ನೀವ್ ಏನೇನ್ ಮಾಡ್ಬೇಕು ಆ ಕರ್ತವ್ಯ ಮಾಡ್ಲೇಬೇಕು, ಯಾವುದೇ ಆದ್ರೂ. ಅಥವಾ ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ನಾನು ಒಂದು ಲೆಕ್ಚರರ್ ಆಗಿ ಕೆಲಸ ಮಾಡಿ ನಂಗೆ ಸಂಬಳ ಕೊಡ್ತಾ ಇದ್ದಾರೆ ಅಂದ್ಮೇಲೆ ನಾನು ಪಾಠವನ್ನ ಸರಿ ಮಾಡ್ಬೇಕು. ಅವ್ರ ಎಕ್ಸ್ಪೆಕ್ಟೇಷನ್ಗೆ ನಾನು ಏನೇನ್ ಕೆಲಸ ಇದೆಯೋ ನಾನು ಆ ಕೆಲಸವನ್ನ ಮಾಡ್ಬೇಕು. ಭಗವಂತ ನನ್ಗೆ ಈ ಜನ್ಮದಲ್ಲಿ ಈ ಬುದ್ಧಿವಂತಿಕೆನ ಕೊಟ್ಟು ಈ ವಿದ್ಯಾಭ್ಯಾಸವನ್ನ ಸಂಪಾದನೆ ಮಾಡಿ ಈ ಸರ್ವಿಸ್ ಮಾಡ್ಬೇಕು ಅಂತ ಕೊಟ್ಟಾಗ ನಾನು ಈ ದೇಹವನ್ನ ಉಪಯೋಗಿಸ್ಕೊಂಡು, ಬುದ್ಧಿವಂತಿಕೆನ ಉಪಯೋಗಿಸ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ಆಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಅದ್ರ ಮಧ್ಯೆ ಭಗವಂತನ ಸೇವೆ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ನೀವ್ ಮಾಡ್ತಿರೋ ಈ ಕೆಲಸವನ್ನ ಭಗವಂತನ ಸೇವೆ ಅಂತ ಮಾಡಿ. ನೀವೇನ್ ಕೆಲಸ ಮಾಡ್ತಿದ್ದೀರೋ ಆ ಕೆಲಸವನ್ನ ಭಗವಂತನ ಸೇವೆ ಅಂತ ಮಾಡಿ. ಮತ್ತೆ ಟೈಮ್ ಮಾಡ್ಕೋಬೇಕು, ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಟೈಮ್ ಮಾಡ್ಕೋಬೇಕು. ಸೊ ಭಗವದ್ಗೀತೆನ ಪ್ರತಿದಿನ ಅಟ್ಲೀಸ್ಟ್ 2 ಪೇಜ್ ಏನಾದ್ರು ಓದಿ, 1 hour ಆದ್ರೂ ಭಗವಂತನ ಬಗ್ಗೆ ಭಾಗವತಮೋ ಅಥವಾ ಯೂಟ್ಯೂಬ್ ಅಲ್ಲೋ ಅಥವಾ ನೀವೆಲ್ಲಾದ್ರೂ ಭಗವಂತನ ಬಗ್ಗೆ ಶ್ರೀಮದ್ ಭಾಗವತನ ಬಗ್ಗೆ ಎಲ್ಲೋ ಒಂದ್ ಕಡೆ ಕೇಳಿ ಮನಸ್ಸನ್ನ ಯಾವಾಗ್ಲೂ ಭಗವಂತನಲ್ಲಿ ಇಡ್ಬೇಕು, ತಿಳ್ಕೋಬೇಕು ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರಾದ್ರೂ ಹುಡುಗ ಹುಡುಗಿ ಇಷ್ಟ ಆದ್ರು, ಹೀರೋ ಹೀರೋಯಿನ್ ಇಷ್ಟ ಆದ್ರು, ಅಥವಾ ಯಾರೋ ಕ್ರಿಕೆಟರ್ ಇಷ್ಟ ಆದ್ರೆ ಏನ್ ಮಾಡ್ತೀರಾ? ಅವ್ರು ಹುಟ್ಟಿದಲ್ಲಿ ಅವ್ರ ಅಪ್ಪ ಯಾರು, ಅವ್ರ ಅಮ್ಮ ಯಾರು, ಅವ್ರ ವಯಸ್ಸು ಏನು, ಅವ್ರಿಗೆ ಇಷ್ಟವಾಗಿರೋ ಕಲರ್ ಯಾವ್ದು ಎಲ್ಲ ತಿಳ್ಕೊಂತೀವಲ್ವಾ. ಹಂಗೇನೆ ವೆರಿ ಸಿಂಪಲ್. ನಿಮ್ಗೆ ಏನಾದ್ರು ಕೃಷ್ಣ ಇಷ್ಟ ಆದ್ರೆ ಅಫ್ಕೋರ್ಸ್ ನೀವು ಕೃಷ್ಣನ್ ಬಗ್ಗೆ ತಿಳ್ಕೊಳ್ಳಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತೀರಾ. ಸೊ ನಾವು ಸಮಯವನ್ನ ಮಾಡ್ಕೊಂತೇವೆ. ಈಗ ಯಾರು ಒಂದ್ ಹುಡುಗ ಒಂದ್ ಹುಡುಗಿನ ಲವ್ ಮಾಡ್ಬಿಟ್ರೆ, ಅದು ಹುಡುಗಿ ಒಂದ್ ಹುಡುಗನ್ ಲವ್ ಮಾಡ್ಬಿಟ್ರೆ, ಓಹೋ ಇಡೀ ದಿನ ಜೊತೆಗಿರ್ತಾರೆ. ನೆಕ್ಸ್ಟ್ ದಿನ ಯಾವಾಗ ಬೆಳಗ್ಗೆ ಆಗುತ್ತೋ, ಯಾವಾಗ ಮತ್ತೆ ಮೀಟ್ ಆಗ್ತೀವೋ ಅನ್ನೋ ತರ ಇರುತ್ತಲ್ವಾ. ಸೊ ಹಾಗೇನೆ ಯಾವಾಗ ನಮ್ಗೆ ಕೃಷ್ಣನ್ ಮೇಲೆ ಪ್ರೀತಿ ಬರುತ್ತೋ, ನಮ್ಮ ಪೂರ್ತಿ ಜೀವನದ ಸಮಯ ಇರುತ್ತಲ್ಲ ಆ ಸಮಯದಲ್ಲೂ, ಅಂದ್ರೆ ಸಮಯ ಇಲ್ದ ಹೋದ್ರೂ ಸಮಯವನ್ನ ಮಾಡ್ಕೊಂಡು ಕೃಷ್ಣನ್ ಬಗ್ಗೆ ತಿಳ್ಸ್ಕೊಂತೇವೆ. ಸೊ ಅದಕ್ಕೆ ಕಾರಣ ಏನು? ವೆರಿ ಇಂಪಾರ್ಟೆಂಟ್, ನಿಮ್ಗೆ ಕೃಷ್ಣನ್ ಮೇಲೆ ಪ್ರೀತಿ ಬರ್ಬೇಕು. ಸೊ ಪ್ರೀತಿ ಬರ್ಬೇಕಂದ್ರೆ ಕೃಷ್ಣನ್ ಬಗ್ಗೆ ನೀವು ತಿಳ್ಕೋಬೇಕು. ಸೊ ಅದಕ್ಕೆ ನೀವು ಸ್ವಲ್ಪ ಕಷ್ಟ ಪಡ್ಬೇಕು. ಸೊ ಅವಾಗ ನೀವು ಕಷ್ಟಪಟ್ಟಾಗ ನಿಮ್ ದಿನನಿತ್ಯದ ಕೆಲಸಗಳಲ್ಲೂ ಸಹ ಭಗವಂತನಿಗೆ ಟೈಮ್ ಮಾಡ್ಕೊಳ್ಳಿಕ್ಕೆ ಅದಾಗದೆ ಭಗವಂತ ಎಲ್ಲಾ ಅರೇಂಜ್ಮೆಂಟ್ ಮಾಡ್ಕೊಡ್ತಾನೆ. ಓಕೆನಾ ಮಾತಾಜಿ? ಮಾತಾಜಿ, ನಮ್ಗೆ ದಿನಕ್ಕೆ ಎಷ್ಟು ನಿದ್ದೆ ಅವಶ್ಯಕತೆ? 5 ಗಂಟೆ ಸಾಕಾಗತ್ತಲ್ಲ? ಅದು ನಿಮ್ಮ ದೇಹಕ್ಕೆ ಅನುಗುಣವಾಗಿ ಮಾತಾಜಿ. ಸ್ವಲ್ಪ ಜನ ಅಂದ್ರೆ ನಾವೆಲ್ಲ ಈಗ ರಾತ್ರಿ ಒಂದು 9 ಗಂಟೆಗೆ ಮಲ್ಕೊಂತೇವೆ, 9-9:30 ಆಗುತ್ತೆ. ಬೆಳಿಗ್ಗೆ 3 ಗಂಟೆಗೆ ಎದ್ಬಿಡ್ತೇವೆ. ಯಾಕಂದ್ರೆ ನಮ್ಗೆ ಬೆಳಿಗ್ಗೆ ಚಾಂಟಿಂಗ್ ಮಾಡೋದಿರುತ್ತೆ, ಮತ್ತೆ ದೇವ ಪೂಜೆ ಇರುತ್ತೆ, ಶ್ರೀಮದ್ ಭಾಗವತಂ ಓದೋದಿರುತ್ತೆ. ಸೊ 2 hour ಚಾಂಟಿಂಗ್ ಮಾಡ್ತೇವೆ. ನಾವೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಆಗಿದೇವಲ್ಲ, 1-1.5 ಗಂಟೆಲಿ ನಾವು 16 ಮಾಲೆನ ಮಾಡಿ ಮುಗಿಸ್ಬಿಡ್ತೇವೆ. ಅದಾದ್ಮೇಲೆ ನಮ್ ಆಹಾರ ಮಾಡಿ ಭಗವಂತನ್ ಕೊಡೋದಿರುತ್ತೆ, ಮತ್ತೆ ಕೆಲ್ಸಕ್ಕೆ ಹೋಗೋದಿರುತ್ತೆ. ಅದಾದ್ಮೇಲೆ ಬಂದು ಈಗ ಭಗವದ್ಗೀತೆ ಕ್ಲಾಸ್ ತಗೊಳೋದಿರುತ್ತೆ, ಮತ್ತೆ ಭಗವದ್ಗೀತೆ ಓದೋದಿರುತ್ತೆ. ಸೊ ನಿಮ್ ಮೇಲೆ ಡಿಪೆಂಡ್ ಮಾತಾಜಿ. ನಿಮ್ ದೇಹಕ್ಕೆ ಎಷ್ಟು ಟೈಮ್ ಕೊಟ್ರೆ ಸುಖ, ನೆಮ್ಮದಿ, ಶಾಂತಿ ಇರುತ್ತೆ, ಅದು ಡಿಪೆಂಡೆಂಟ್ ಮಾತಾಜಿ. ಪ್ರಭುಪಾದ್ನ ತಗೊಂಡ್ರೆ ಅವ್ರು 2 hour ಮಲ್ಕೊಂತಿದ್ರು ಅಂತ. ಮಿಕ್ಕಿದವರಲ್ಲೆಲ್ಲ ಭಾಗವತಂ ಭಗವದ್ಗೀತೆನ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು ಇಂಗ್ಲಿಷ್ಗೆ. ಸೊ ಇಟ್ ಡಿಪೆಂಡ್ಸ್, ನಿಮ್ಗೆ ಯಾವ್ದು ನಿಮ್ ದೇಹಕ್ಕೆ ಯಾವಾಗ ಓಕೆ ಅನ್ಸುತ್ತೋ ಅಷ್ಟು ಟೈಮ್ ನೀವು ಮಲ್ಕೊಳ್ಳಿ. ಆರೋಗ್ಯ ಮುಖ್ಯ. ಯಾಕಂದ್ರೆ ಭಗವಂತ ಈ ಕೊಟ್ಟಿರೋ ದೇಹ ಭಗವಂತಂದಿದು, ಅದನ್ನ ನಾವು ಆರಾಮಾಗೆ ಹುಷಾರಾಗೆ ಕಾಪಾಡ್ಕೋಬೇಕು, ಅವಾಗ್ಲೇ ಸೇವೆ ಮಾಡ್ಲಿಕ್ಕೆ ಆಗೋದಲ್ವಾ. ಸೊ ದೇಹದ ಬಗ್ಗೆನೂ ಸ್ವಲ್ಪ ಜ್ಞಾನ ಇರ್ಬೇಕು ಮಾತಾಜಿ. ಸೊ ನೋಡಿ ನಿಮ್ಗೆ ಆ ಟೈಮ್ ಎಷ್ಟು ಟೈಮ್ ಸಾಕಾಗುತ್ತೆ ನಿದ್ದೆ ಅಂತ ನೀವೇ ಯೋಚನೆ ಮಾಡಿ. ಮಾಡ್ಬೇಕಂತ ಆಸೆ ಮಾತಾಜಿ, ಬಟ್ ನಮ್ ಕಡೆ ಹಳ್ಳಿ ಕಡೆ ಕೆಲ್ಸ ಜಾಸ್ತಿ, ಹಸು ಕರು ಅಂತ. ಬಟ್ ಹಾಗಾಗಿ ಬೆಳಿಗ್ಗೆನೆ ಹೇಳ್ಬೇಕಷ್ಟೇ, ಬೇರೆ ಯಾವ ಟೈಮು ಸಿಗಲ್ಲ ಅಷ್ಟೇ ಮಾತಾಜಿ, ಬೇರೆ ಏನಿಲ್ಲ. ನಾವು ಇಷ್ಟ ಆದ್ರೆ ಕೃಷ್ಣನ ಕಷ್ಟಪಟ್ಟಾರು ಮಾಡ್ಕೊಂತೀವಿ ಎಲ್ಲ ಪರಿಸ್ಥಿತಿನ. ಓಕೆನಾ? ಮೈಕ್ ಇಶ್ಯೂ ಆಯ್ತಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ಟ್ರಕ್ ಆಯ್ತು, ಹೇಳಿ ಮಾತಾಜಿ. ಆಯ್ತಾ? ಓಕೆ ಮಾತಾಜಿ, ನಂಗೆ ಲಾಸ್ಟ್ ಏನೋ ಹೇಳಿದ್ರೆ ಅದು ಅರ್ಥ ಆಗ್ಲಿಲ್ಲ, ಸ್ಟ್ರಕ್ ಆಗ್ಬಿಡ್ತು. ಅಲ್ಲ, ಕೃಷ್ಣ ಇಷ್ಟ ಆದ್ರೆ ಕಷ್ಟಪಟ್ಟಾರು ಕೆಲಸ ಮಾಡ್ತೀವಿ ಅಂತ ಅಂದೆ. ಖಂಡಿತ ಅಲ್ವಾ? ಹೌದು ಹೌದು ಮಾತಾಜಿ, ಹಂಗೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹಾಗೆ ಅಮ್ಮ ಪ್ರಭುಗೂ ಹರೇ ಕೃಷ್ಣ. ಅವ್ರು ಕೇಳೋ ಪ್ರಶ್ನೆ ನಮ್ ಪ್ರಶ್ನೆನೂ ಆಗಿರುತ್ತೆ ಕೆಲವೊಂದ್ಸಲ. ಹೌದೌದು, ನಾನ್ ನೆನ್ನೆನೆ ಹೇಳ್ದೆ, ಅರ್ಜುನ ಕೃಷ್ಣನ ಪ್ರಶ್ನೆ ಕೇಳೋ ತರ ನಮ್ ಕ್ಲಾಸಿಗೆ ನಮ್ಗೆ ಅಮೋಘ ಪ್ರಭು ಇದಾರೆ. ಅವ್ರು ಕೇಳೋ ಪ್ರಶ್ನೆಯಿಂದ ಎಷ್ಟೋ ಜನಕ್ಕೆ ಉತ್ತರ ಸಿಗ್ತಾ ಇದೆ. ತುಂಬಾ ಸಂತೋಷ ಮಾತಾಜಿ. ಹರೇ ಕೃಷ್ಣ. ನನ್ ಮಗ ಒಂದ್ಸಲ ನಿಮ್ಗೆ ಹರೇ ಕೃಷ್ಣ ಮಾತಾಜಿ ಅಂತ ಹೇಳ್ಬೇಕಂತೆ.
ಹೇಳಿ ಹೇಳಿ. ಕೃಷ್ಣ ಬನ್ಲೆ ಹರೇ ಕೃಷ್ಣ ಮಾತಾಜಿ ಬನ್ಲೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಎಂಚೊಲ್ಲಾರ್ ಹುಷಾರಲ್ಲೇ ಬನ್ಲೆ. ಹುಷಾರಲ್ಲಾರ ಪುದರ್ ಎಂತ ಕೃಷ್ಣ. ವೆರಿ ಗುಡ್ ಮಗ್ನೆ. ಹರೇ ಕೃಷ್ಣ ಚಿನ್ನ. ಹರೇ ಕೃಷ್ಣ ಬಂದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಸರಿ ಕೃಷ್ಣ. ಮಾತಾಜಿ, ಸಂತೋಷ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವು ಹೀಗೆ ಸಮಯ ಮಾಡ್ಕೊಳ್ಳೋದು ಎಷ್ಟೋ ಜನಕ್ಕೆ ತುಂಬಾ ಕಷ್ಟದ ಪರಿಸ್ಥಿತಿ. ನನ್ಗೂ ಫಸ್ಟ್ ಹಂಗೆ ಅನ್ನಿಸ್ತಾ ಇತ್ತು, ಹೇಗಪ್ಪ 2 ಅವರ್ ಚಾಂಟಿಂಗ್ ಮಾಡ್ತಾರೆ ಇವರು, ಬೆಳಗ್ಗೆ ಭಾಗವತಂ ಕ್ಲಾಸ್ ಕೇಳ್ತಾರೆ, ಸಾಯಂಕಾಲ ಭಗವದ್ಗೀತೆ ಕ್ಲಾಸ್ ಕೇಳ್ತಾರೆ, ಹೆಂಗ್ ಮಾಡ್ಕೊಂತಾರೆ ಇವರೆಲ್ಲ ಟೈಮು ಅಂತ ನಂಗೆ ಮುಂಚೆ ತುಂಬಾ ಆಶ್ಚರ್ಯ ಆಗ್ತಾ ಇತ್ತು. ಅದು ಅಲ್ಲದೆ ಸ್ಯಾಟರ್ಡೆ ಸಂಡೇ ದೇವಸ್ಥಾನಕ್ಕೆ ಬೇರೆ ಹೋಗಿ, ದೇವಸ್ಥಾನದಲ್ಲಿ ಅಡ್ಗೆ ಬೇರೆ ಮಾಡಿ, ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಸರ್ವಿಸ್ ಎಲ್ಲ ಮಾಡಿ, ಬುಕ್ ಡಿಸ್ಟ್ರಿಬ್ಯೂಷನ್ ಭಗವದ್ಗೀತೆ ಬುಕ್ ಅನ್ನ ಎಲ್ಲರಿಗೂ ಮಾರೋದಾಗ್ಲಿ, ಮನೆ ಮನೆಗೆ ಹೋಗಿ ಕೊಡೋದಾಗ್ಲಿ. ಈಗ ನೋಡಿದ್ರೆ ಬ್ಯಾಚಸ್ ಎಲ್ಲ ಶುರು ಆಗಿದೆ ಅಲ್ಲ, ಎಷ್ಟೊಂದ್ ಜನ ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಮತ್ತೆ ಹೌಸ್ ವೈಫ್ಸ್ ಇದ್ದಾರೆ, ಎಷ್ಟು ಸೈಂಟಿಸ್ಟ್ ಗಳಿದ್ದಾರೆ, ಎಂತೆಂಥವ್ರೆಲ್ಲ ಭಗವದ್ಗೀತೆ ಕ್ಲಾಸ್ ತಗೊಂತಾ ಇದಾರೆ ಗೊತ್ತಾ. ಅಂದ್ರೆ ಅವರ ಟೈಮಲ್ಲಿ, ಅವರ ಬ್ಯುಸಿ ಟೈಮಲ್ಲಿ ಭಗವಂತನ ಸೇವೆಗೆ ಅಂತ ಹೇಳಿ ಕುತ್ಕೊಂತಾರೆ. ಫ್ರೀ ಕ್ಲಾಸಸ್ 1 ಅವರ್ಗೆ ಮುಗಿಸ್ಬಿಡ್ಬೋದು ಅವರು. ಎಷ್ಟು ಶ್ರದ್ಧೆಯಿಂದ 2 ಅವರ್ ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಕೊಂಡು ಸಮಾಧಾನವಾಗಿ ನಗ್ನಗ್ತಾ, ನಿಜ ಭಕ್ತಿಲಿ ಅವರೆಲ್ಲ ಸೇವೆ ಮಾಡ್ತಾ ಇರ್ತಾರಲ್ಲ, ಅದನ್ನ ನೋಡ್ತಾ ಇದ್ರೆ ಬೇರೆಯವರಿಗೆ ಹೌದಪ್ಪ ನಾವು ಸೇವೆ ಮಾಡ್ಬೇಕು, ಹಿಂಗೆ ಅವರೇ ಇಷ್ಟ ಮಾಡ್ತಿದಾರೆ ಅಂದ್ರೆ ನಮ್ ಕೈಲೂ ಆಗತ್ತೆ. ಅಂದ್ರೆ ಇದಕ್ಕೆಲ್ಲ ಭಗವಂತನೇ ಆಲ್ರೆಡಿ ನಮ್ಗೆ ಉತ್ತರ ತಂದ್ಕೊಟ್ಟಿದ್ದಾನೆ. ಏನಂತ ಹೇಳಿದ್ರು, ಈ ಮಾರ್ಗದಲ್ಲಿ ನಡೆಯುವವರು ಅಲ್ಪ ಸೇವೆ ಮಾಡಿದ್ರು ಮಹಾಭಯದಿಂದ ಕಾಪಾಡ್ತಾರೆ ಅಂತ ಅಲ್ವಾ. ಅದ ಮಹಾಭಯದಿಂದನೂ ನಾವೆಲ್ಲ ದೂರ ಆಗ್ತೇವೆ ಅಂತ. ಸೊ ಭಗವಂತ ಮುಂದಿನ ಅಧ್ಯಾಯಗಳಲ್ಲೂ ಮತ್ತೆ ಒತ್ತಿ ಒತ್ತಿ ತಿಳಿಸ್ಕೊಡ್ತಾರೆ. ನಾವೇನಾದ್ರೂ ಒಂದ್ ಸ್ವಲ್ಪ ಪ್ರಯತ್ನ ಪಟ್ರೆ ಸಾಕು, ಭಗವಂತ ಎಲ್ಲದಕ್ಕೂ ಅವಕಾಶ ಮಾಡ್ಕೊಡ್ತಾನೆ. ಉದಾಹರಣೆಗೆ ನಾವು ಚಾಂಟಿಂಗ್ ಮಾಡ್ತೇವೆ, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಮಾಲೆ ಮೇಲೆ ಚಾಂಟಿಂಗ್ ಮಾಡ್ತೇವೆ. ನಾಳೆ ನಿಮ್ಗೆ ಅದನ್ನ ಡೀಟೇಲ್ ಆಗಿ ತಿಳ್ಸ್ಕೊಡ್ತೇನೆ. 1 ರೌಂಡ್ ಮಾಡ್ಲಿಕ್ಕೆ ಅಟ್ಲೀಸ್ಟ್ ನಮ್ಗೊಂದು 10 ನಿಮಿಷ, ನಿಧಾನಕ್ಕೆ ಮಾಡಿದ್ರೆ 1 ರೌಂಡಿಗೆ 10 ನಿಮಿಷ ಹಿಡಿಯುತ್ತೆ. ಸ್ಟಾರ್ಟಿಂಗ್ ಎಲ್ಲ 1 ರೌಂಡ್ ಮಾಡ್ಬೇಕಾದ್ರೆ ನಮ್ಗ 10 ನಿಮಿಷ 10 ಗಂಟೆ ತರ ಆಗ್ಬಿಡುತ್ತೆ. ಯಾವಾಗ 10 ನಿಮಿಷ ಮುಗಿಸುತ್ತೆ, ಇನ್ನೂ ಇಷ್ಟೊಂದು ಮಣಿ ಇದೆಯಾ, ಇನ್ನೂ ಮುಗ್ದಿಲ್ವಾ. 10 ನಿಮಿಷ ಮನ್ಸಿಡ್ಲಿಕ್ಕೆ ಆಗೋದಿಲ್ಲ. ಮನ್ಸು ಒಂದು ಫುಲ್ ವರ್ಲ್ಡ್ ಟೂರ್ ಮಾಡಿ ಬಂದಿರುತ್ತೆ. ಆದ್ರೆ ಯಾವಾಗ ನಿಧಾನಕ್ಕೆ ಭಕ್ತಿಯಿಂದ ಪ್ರೀತಿಯಿಂದ ಮಾಡಕ್ ಟ್ರೈ ಮಾಡ್ತೀವೋ, ಸ್ಟಾರ್ಟಿಂಗ್ ಅಂತೂ ಮನ್ಸಿರೋದೇ ಇಲ್ಲ, ಪೂರ್ತಿ ನಾಮಪ್ರಾದ ಮಾಡ್ತಾ ಇರ್ತೇವೆ, ಭಗವಂತನ ನಾಮ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಿರ್ಬೇಕಾದ್ರು. ಆದ್ರೆ ಯಾವಾಗ ದಿನೇ ದಿನೇ ಸ್ವಲ್ಪ ಜಾಸ್ತಿ ಮಾಡಿ 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 ಚಾಂಟಿಂಗ್ ಮಾಡ್ತೀವೋ, ನಿಜ 1.5 ಗಂಟೆ, ಈಗ ನಾರ್ಮಲಿ ಯೂಶಲಿ ಎಲ್ಲರಿಗೂ 2 ಅವರ್ ಆಗುತ್ತೆ, ಬಟ್ ರೆಗ್ಯುಲರ್ ಆಗಿ ಚಾಂಟಿಂಗ್ ಮಾಡೋರ್ಗೆ, ಜಪ ಮಾಡೋರ್ಗೆ 1.5 ಗಂಟೆ 1.75 ಗಂಟೆಲಿ ಮುಗಿಸ್ಬಿಡ್ತೇವೆ 16 ಸುತ್ತನ. ನಮ್ಮ ಜೀವನದಲ್ಲಿ 1.5 ಗಂಟೆ 2 ಗಂಟೆ ಇದೆಯಲ್ಲ, ಆ ಸುಖ ಸಿಗುತ್ತಲ್ಲ, ನೆಮ್ಮದಿ ಸಿಗುತ್ತಲ್ಲ ನಮ್ಮ ಮನ್ಸಿಗೆ, ಆ ಟೈಮಲ್ಲಿ ಅಮೃತ. ಅದನ್ನ ಅನುಭವಿಸ್ದವ್ರಿಗೆ ಗೊತ್ತಾಗುತ್ತೆ. ಅದನ್ನ ನೀವು, ನಾವೊಂದು ಪದದಲ್ಲಿ ನಾನು ಅದನ್ನ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಆ 2 ಗಂಟೆ ಎಷ್ಟು ಸಮಾಧಾನ ಸುಖ ಸಿಗುತ್ತೆ ಅಂದ್ರೆ, ಬೆಳಿಗ್ಗೆ ಹೊತ್ತೇನಾದ್ರೂ ನೀವು ಜಪವನ್ನ ಮಾಡ್ಬಿಟ್ರು ಅಂದ್ರೆ ಇಡೀ ದಿನ ನಿಮ್ ಮುಖ ಹೇಗಿರುತ್ತೆ ಅಂದ್ರೆ, ಆಕ್ಚುಲಿ ಜಪ ಮಾಡೋರ್ ಮುಖ ಗೊತ್ತಾಗ್ಬಿಡುತ್ತೆ. ನಮ್ಮ ಗುರುಗಳಿಗೂ ಅಷ್ಟೇ, ನಮ್ಮ ರಾಮೇಶ್ ದಾಸರಿಗೂ ಅಷ್ಟೇ, ನಾವು ಜಪ ಮಾಡ್ತಿದೀವೋ ಇಲ್ವೋ ಅಂತ ನಮ್ ಮುಖ ನೋಡೇ ಹೇಳ್ಬಿಡ್ತಾರೆ. ಯಾಕಂದ್ರೆ ಆ ಮುಖದಲ್ಲಿ ಆ ಕಾಂತಿ ಇರುತ್ತೆ, ಆ ಖುಷಿ ಅನ್ನೋದು ಕಾಣಿಸುತ್ತೆ, ನೆಮ್ಮದಿ ಅನ್ನೋದು ಕಾಣಿಸುತ್ತೆ. ಅಷ್ಟು ಅಂದ್ರೆ ಅಷ್ಟು ಎಫೆಕ್ಟಿವ್, ಅಷ್ಟು ಶಕ್ತಿಶಾಲಿ ಆ ಜಪ ಮಾಡೋದು. ಸೊ ನಿಧಾನಕ್ಕೆ ಅಭ್ಯಾಸ ಮಾಡ್ತಿದ್ರೆ ಆಗತ್ತೆ. ಒಂದೇ ಸರಿಗೆ ನನ್ ಪರಿಸ್ಥಿತಿ ಹಿಂಗಿದ್ಯಪ್ಪ, ಕೃಷ್ಣನ್ಗೆ ಅಡಿಗೆ ಮಾಡಕ್ಕಾಗಲ್ಲ, ಭಗವದ್ಗೀತೆಗೆ 1 ಅವರ್ ಕ್ಲಾಸ್ ಮಾಡ್ಕೊಳ್ಲಿಕ್ಕಾಗಲ್ಲ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ನಿಮ್ಗೊಂದು ಪುಟ್ಟ ಉದಾಹರಣೆ, ನಾವೆಲ್ಲ ಮನೇಲಿದ್ದೀವಿ, ಆರಾಮಾಗಿದ್ದೀವಿ, ಯಾರು ಮದ್ವೆ ಫಂಕ್ಷನ್ಗೆ ಕರೆದ್ರೆ ಎಲ್ಲ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮದ್ವೆಗೆ ಹೋಗಿ ಬರ್ತೀವಲ್ವಾ. ಮನೇಲಿ ದಿನಾ ಕೆಲ್ಸ ಇರುತ್ತೆ, ಕ್ರಿಕೆಟ್ ಮ್ಯಾಚ್ ನೋಡ್ಬೇಕು, ಕ್ರಿಕೆಟ್ ಮ್ಯಾಚ್ ಇದೆ ಇವತ್ತು, RCB ಮತ್ತೆ ಇನ್ಯಾವುದೋ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಮ್ಯಾಚ್ ಇದೆ ಅಂದ್ರೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂತೀವಲ್ವಾ ಅಲ್ವಾ. ಹಾಗೇನೆ ಇನ್ನೊಂದು ವಾರ ನಮ್ಗೆ ಎಕ್ಸ್ಟ್ರಾ ಕ್ಲಾಸಸ್ ಇದೆ, ಎಕ್ಸಾಮ್ಸ್ ಇದೆ, ಅಥವಾ ಓವರ್ ಡ್ಯೂಟಿ ಮಾಡ್ಬೇಕು, ಟಾರ್ಗೆಟ್ ಇದೆ ನಮ್ಗೆ, ಮಕ್ಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂತೀವಲ್ವಾ. ಇಡೀ ದಿನ ಇರೋ ಕೆಲ್ಸನೇ ಅಡ್ಜಸ್ಟ್ ಮಾಡ್ಕೊಂತೀವಿ. ಯಾವ್ದು ಬೇಡ, ನಿಮ್ ಜೀವನದಲ್ಲಿ ಎಷ್ಟು ಬ್ಯುಸಿ ಆಗಿರ್ತೀರಾ ಅಂದ್ರೆ, ನಿಮ್ ಆರೋಗ್ಯ ಹಾಳಾದ್ರೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದಾಗ ಕೆಲಸ ಮಾಡ್ಬೇಕು ಅಂತ ಹಾಸ್ಪಿಟ್ಲ್ ಬಿಟ್ಟು ಬರ್ತೀರಾ? ಇಲ್ಲ, ಯು ಟೇಕ್ ಎ ರೆಸ್ಟ್. ಹಂಗೇನೆ ಮನಸ್ಸಿದ್ರೆ ಈ 24 ಗಂಟೆಯಲ್ಲಿ ಭಗವಂತ ನಮ್ಗೆ ಎಲ್ಲವನ್ನ ಕೊಟ್ಟಿದ್ದಾನೆ. ಈ 24 ಗಂಟೆಯಲ್ಲಿ ನಾವು ಅವನಿಗೋಸ್ಕರ 2 ಅವರ್ ಕೊಡ್ಲಿಕ್ಕೆ ಆಗೋದಿಲ್ಲ.
ಅನ್ನೋ ಪರಿಸ್ಥಿತಿಗೆ ನಾವು ಬರೋದಿಲ್ಲ. ಯಾವಾಗ ಈ ಪರಿಸ್ಥಿತಿ ನಮಗ್ ಬರುತ್ತೆ, ಯಾವಾಗ ನಾವು ಕೃಷ್ಣ ಯಾರು ಅಂತ ತಿಳ್ಕೊಂಡಾಗ. ಕೃಷ್ಣ ಯಾರು ಅಂತ ತಿಳ್ಕೊಳ್ದೆ ಇದ್ದಾಗ ಯಾಕಪ್ಪ ಸುಮ್ನೆ 2 ಅವರ್ ಚಾಂಟಿಂಗ್ ಮಾಡ್ಬೇಕು, ಭಗವದ್ಗೀತೆ ಓದ್ಬೇಕು, ಅದೇ 2 ಅವರಲ್ಲಿ ನಾನು ಆರಾಮಾಗಿ ಟಿವಿ ನೋಡ್ಬೋದು, ಏನೋ ಒಂದ್ ಕೆಲ್ಸ ಮಾಡ್ಬೋದು, ಎಕ್ಸ್ಟ್ರಾ ಡ್ಯೂಟಿ ಮಾಡಿ ಎಕ್ಸ್ಟ್ರಾ ಸಂಬಳ ತಗೋಬಹುದು ಅಲ್ವಾ? ಈ ತರ ಮನಸ್ಸುಗಳು ಭೌತಿಕ ಜಗತ್ತಿನ ಮೇಲೆ ಹೋಗುತ್ತೆ. ಹಾಗಂತ ನಾವು ಕೆಲಸ ಮಾಡಬಾರ್ದು ಅಂತಲ್ಲ, ನಮ್ಮ ಕೆಲಸಗಳನ್ನ ಮಾಡ್ಬೇಕು. ಎಷ್ಟೋ ಜನ ಭಕ್ತರು ಈಗ ನೀವು ಇಸ್ಕಾನ್ ಅಲ್ಲಿ ನೋಡ್ಬೋದು, ಸ್ವಲ್ಪ ಜನ ಸನ್ಯಾಸಿಗಳಾಗಿದ್ದಾರೆ, ಅವರು ಸುಮ್ನೆ ಕುತ್ಕೊಳ್ಳಲ್ಲ, ಅವ್ರು ಮಾಡೋಷ್ಟು ಕೆಲಸ ನಮ್ ಕೈಲಿ ಮಾಡ್ಲಿಕ್ಕೆ ಆಗಲ್ಲ. ತುಂಬಾ ಸಂಸಾರಿಗಳು ಸಹ, ಗೃಹಸ್ಥರು ಸಹ ಭಗವಂತನ ಸೇವೆ ಮಾಡ್ತಾರೆ. ಅವರ ಪರಿಸ್ಥಿತಿಗೆ ತಕ್ಕ ಹಾಗೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆಗಳನ್ನ ಮಾಡ್ತಾರೆ. ಸೊ ನೀವು ಅಷ್ಟೇ, ಭಗವಂತ ನಮ್ಮ ಪ್ರಯತ್ನವನ್ನ ನೋಡ್ತಾನೆ, ನಾವು ಎಷ್ಟು ಟ್ರೈ ಮಾಡ್ತಾ ಇದೀವಿ ಅಂತ ನೋಡ್ತಾರೆ. ನಾವು ಮಾಡುವ ಪ್ರಯತ್ನಕ್ಕೆ ಭಗವಂತ ನಿಜವಾಗ್ಲು ನಮ್ಗೆ ಪರಿಸ್ಥಿತಿಗಳನ್ನ, ಅವಕಾಶಗಳನ್ನ ತಂದ್ಕೊಟ್ಟು ಅವನ ಸೇವೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಸೊ ನಾವ್ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕಾದ್ರೆ ಅರ್ಥ ಅದೇನೆ, ಕೃಷ್ಣ ನಿನ್ ಸೇವೆ ಮಾಡೋ ಭಾಗ್ಯ ಕೊಡಪ್ಪ. ನಾವು ದೇವತೆಗಳಿಗೆಲ್ಲ ಪೂಜೆ ಮಾಡ್ತೀವಿ, ಅವ್ರನ್ನೆಲ್ಲ ಹೋಗಿ ಬೇಡ್ಕೊಂತೀವಿ. ಒಬ್ಬ ಸಾಮಾನ್ಯ ಮನುಷ್ಯ ಏನ್ ಮಾಡ್ತಾನೆ, ಭೌತಿಕ ವಸ್ತುಗಳನ್ನ ಬೇಡ್ಕೊಂತಾನೆ. ಆದ್ರೆ ಭಗವಂತನ ಭಕ್ತರು ಹೋಗ್ಬಿಟ್ಟು ಅವ್ರನ್ನೆಲ್ಲ ಏನಂತ ಬೇಡ್ಕೊಂತೇವೆ, ಎಷ್ಟು ಜನ್ಮ ಎತ್ತು ಬಂದ್ರು ನಮ್ಮ ಉಸಿರು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮ ನಾಲ್ಗೆಯ ಮೇಲೆ ಕೃಷ್ಣನ ಹೆಸರಲ್ಲಿ ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಮನಸ್ಸು, ನಮ್ಮನ್ನ ನಾವು ಭಗವಂತನ ಸೇವೆಯಲ್ಲೇ ಇಡೋ ಹಾಗೆ ಮಾಡಿ ಅಂತ ಹೇಳಿ ಬೇಡ್ಕೊಂತೇವೆ. ಸೊ ಇದು ನಮ್ಮೆಲ್ಲರಿಗೂ ಇರುವ ವ್ಯತ್ಯಾಸ. ಸೊ ದಯವಿಟ್ಟು ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮ್ ಜೀವನವನ್ನ ಚೇಂಜ್ ಮಾಡ್ಕೊಳ್ಳಿ. ಡ್ರಾಸ್ಟಿಕ್ ಆಗಿ ಚೇಂಜ್ ಮಾಡ್ಕೊಳ್ಳೋದು ಬೇಡ, ಯಾಕಂದ್ರೆ ಅದರಿಂದ ಸೋತು ಕೈ ಬಿಟ್ಟು ವಾಪಸ್ ಬರೋದು ಜಾಸ್ತಿ. ನಿಧಾನವಾಗಿ ಹಂತವಾಗಿ ಮಾಡ್ಕೊಳ್ಳಿ. ಕವಿತಾ ಶೆಟ್ಟಿ ಮಾತಾಜಿ, why do you chant 16 ಮಾಲಾ? ಎನಿ ರೀಸನ್? ಆಕ್ಚುಲಿ ಮಾತಾಜಿ ನಾವು 64 ಸುತ್ತು ಮಾಡ್ಬೇಕು, 108 × 64 ಅಷ್ಟು ಸರಿ ನಾವು ಭಗವಂತನ ನಾಮವನ್ನ ಹೇಳ್ಬೇಕು. ಅಂದ್ರೆ ನಮ್ಮ ಮನಸ್ಸನ್ನ ಟ್ರೈನಿಂಗ್ ಕೊಡ್ತಾ ಇದೀವಿ, ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ ನಾವು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಆದ್ರೆ ನಾವೆಲ್ಲ ಈಗ ಕಲಿಯುಗದಲ್ಲಿದ್ದೀವಿ, ನಾವೆಲ್ಲ ನಮ್ಮ ಕರ್ತವ್ಯಗಳು, ಕರ್ಮಗಳು ಇನ್ನೂ ಜಾಸ್ತಿ ಇರುತ್ತೆ, ಭೌತಿಕ ಕ್ರಿಯೆಗಳೆಲ್ಲ. ಅದಕ್ಕೆ ಪ್ರಭುಪಾದವರು ನಮಗೋಸ್ಕರ ಅದನ್ನ ಕಡಿಮೆ ಮಾಡಿ ಅಟ್ಲೀಸ್ಟ್ 16 ರೌಂಡ್ ಆದ್ರೂ ಹೇಳಿ, ಮಿನಿಮಮ್ 16 ರೌಂಡ್. ಸೊ ನೀವ್ ನೋಡಿದ್ರೆ ತುಂಬಾ ಜನ ಆತರ ಗೃಹಸ್ಥರಿದ್ದಾರೆ, ಸ್ವಲ್ಪ ಜನ ಅಂತೂ 100 ರೌಂಡ್ ಮಾಡ್ತಾರೆ. ಏಕಾದಶಿ ದಿನ ಅಂತೂ 100 ರೌಂಡ್ ಮಾಡ್ತಾರೆ. 100 × 108 ಸಲ. ಒಂದು ಮಾಲೆ ಅಂದ್ರೆ 108 ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು. 100 ರೌಂಡ್, ಮಿನಿಮಮ್ 100 ರೌಂಡ್ ಮಾಡ್ತಾರೆ. ಸೊ ಪ್ರಭುಪಾದ್ ಹೇಳ್ದಾಗೆ ನಿಮ್ಮ ಕರ್ಮಗಳನ್ನ, ಪ್ರತಿದಿನ ಇರುವ ನಿಮ್ಮ ಗೃಹಸ್ಥ ಕರ್ತವ್ಯಗಳನ್ನ ಮಾಡಿ, ಅದ್ರ ಜೊತೆಗೆ ಅಟ್ಲೀಸ್ಟ್ 16 ರೌಂಡ್ ಅನ್ನ ಮಾಡ್ಬೇಕು ಅಂತ ಹೇಳಿ ಅದನ್ನ ಫಿಕ್ಸ್ ಮಾಡಿದ್ದಾರೆ. ಅಷ್ಟೇ ಮಾಡ್ಬೇಕಂತಿಲ್ಲ, ಅದಕ್ಕಿಂತ ಜಾಸ್ತಿ ಮಾಡ್ಬೋದು. ಓಕೆ ಮಾತಾಜಿ. ವೇಣು ಪ್ರಭುಜಿ ಯಾಕೋ ಕೈ ರೇಸ್ ಮಾಡಿದ್ದಾರೆ. ಪ್ರಭುಜಿ ಪ್ರಶ್ನೆ ಇತ್ತಾ? ವೇಣು ಪ್ರಭುಜಿ ಇಲ್ವಾ ಅಂತ. ಗೀತಾ ಮೋಹನ್ ಮಾತಾಜಿ ಆಯ್ತಾ ನಿಮ್ದು ಪ್ರೆಸೆಂಟೇಶನ್ ಮಾತಾಜಿ? ಗೀತಾ ಮೋಹನ್ ಮಾತಾಜಿ ಅದು ಪ್ರೆಸೆಂಟೇಶನ್ ಇದೆ ಅನ್ಸುತ್ತೆ. ಯಾಕೆಂದ್ರೆ ವಾಟ್ಸಪ್ ಅಲ್ಲಿ ಅವರು ಕ್ವಿಜ್ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ನೋಡಿ, ಕ್ವಿಜ್ ವರ್ಕ್ ಆಗ್ತಾ ಇದೆ ಇವಾಗ. ಸೊ ದಯವಿಟ್ಟು ಕ್ವಿಜ್ ಅನ್ನ ಅಟೆಂಡ್ ಮಾಡಿ ಎಲ್ಲರೂ. ಆಲ್ರೆಡಿ ಇವತ್ತು 6ನೇ ಅಧ್ಯಾಯ. ಸೊ ಇಂದಿನ ಅಧ್ಯಾಯದಲ್ಲ ಕ್ವಿಜಸ್ ನ ಅಟೆಂಡ್ ಮಾಡಿ. ಓಕೆ ಸಾರಿ, ನೀವು ಮೀಟಿಂಗ್ ಬಿಟ್ಟು ಬಂದ್ರ ಅಂತ ಅದಕ್ಕೆ. 1 ಸೆಕೆಂಡ್ ಮಾತಾಜಿ. ಕ್ವಿಜ್ ಓಪನ್ ಇದೆ ಅಲ್ಲ ಗೀತಾ ಮೋಹನ್ ಮಾತಾಜಿ? ಹಾ ಮಾತಾಜಿ ಓಪನ್ ಇದೆ, ಮೆಸೇಜ್ ಮಾಡಿದ್ದಾರೆ. ಇವತ್ತಿದ್ದ ಟ್ರೈ ಮಾಡ್ಬೋದು ಎಲ್ಲರೂ. ದಯವಿಟ್ಟು ಎಲ್ಲರೂ ಕ್ವಿಜ್ ಅನ್ನ ಅಟೆಂಡ್ ಮಾಡಿ. ತುಂಬಾ ಸುಲಭವಾದ ಪ್ರಶ್ನೆಗಳಿದ್ದಾವೆ. ನಾವೇನ್ ಪಾಠ ಮಾಡಿದೀವೋ ಅದ್ರ ಆಧಾರದ ಮೇಲೆ ಪ್ರಶ್ನೆಗಳಿದ್ದಾವೆ. ನಿಮ್ಗೆ ಏನಾದ್ರೂ ಕಷ್ಟ ಆಯ್ತು ಉತ್ತರಿಸ್ಲಿಕ್ಕೆ ಅಂದ್ರೆ ಮೆಟೀರಿಯಲ್ ಸಹ ಅಲ್ಲೇ ಇರುತ್ತೆ, ಅಥವಾ ನಮ್ ಕ್ಲಾಸ್ ಅನ್ನ ಮತ್ತೆ ಕೇಳಿ ನೀವು ಉತ್ತರಿಸ್ಬೋದು. ದಯವಿಟ್ಟು ಎಲ್ಲ ಕ್ವಿಜ್ ಅನ್ನ ಅಟೆಂಡ್ ಮಾಡಿ. ಜಾಸ್ತಿ ಮಾರ್ಕ್ಸ್ ಅನ್ನ ತಗೊಂಡ್ರೆ ಸರ್ಟಿಫಿಕೇಟ್ ಬರುತ್ತೆ, ಲೆವೆಲ್ 2ಗೆ ಹೋಗ್ಲಿಕ್ಕೆ ಆಗುತ್ತೆ. ಇರ್ಬೇಕಲ್ಲ ಮಿನಿಮಮ್, ಯಾಕಂದ್ರೆ ಕೇಳ್ತಾ ಇದ್ದೀರಾ, ಸೊ ಪ್ರತಿಕ್ರಿಯೆ ಇರ್ಬೇಕಲ್ವಾ. ಸೊ ಹಾಗಾಗಿ ನೀವು ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್, ಎಷ್ಟು ಮಾತಾಜಿ? 80%? 80% ಬಂದ್ರೆ ಪಾಸ್.
80% ಕೊಟ್ರೆ ಬಂದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಬರ್ತೀರಾ. 80% ಬರ್ತಿಲ್ಲ ಮತ್ತೆ ಟ್ರಯಲ್ ಮಾಡ್ಬೋದು ಮಾತಾಜಿ. ಹೌದು, ಮತ್ತೆ ಟ್ರೈ ಮಾಡ್ಬೋದು. ನೀವು ಒಂದ್ಸರಿ ರಾಂಗ್ ಆನ್ಸರ್ ಕೊಟ್ರು ಅಂದ್ರೆ ಹೋದ್ರಿ ಅಂತಲ್ಲ, ಮತ್ತೆ ನಿಮ್ಗೆ ಅವಕಾಶ ಇದೆ, ಮತ್ತೆ ಟ್ರೈ ಮಾಡಿ. 80% ಅಟ್ಲೀಸ್ಟ್ ಮಿನಿಮಮ್ ತಗೊಳ್ಳಿ, ನೆಕ್ಸ್ಟ್ ಲೆವೆಲ್ ಹೋಗ್ಲಿಕ್ಕೆ ನಮ್ಗೆ ಈಸಿ ಆಗುತ್ತೆ. ಸೊ ಇದನ್ನ ಹೇಳ್ತಾ ಬೇರೆ ಏನಾದ್ರು ಇದೆಯಾ ಗೀತಾ ಮೋಹನ್ ಮಾತಾಜಿ? ಇಲ್ಲ ಮಾತಾಜಿ, ಅಷ್ಟೇ. ಅದೇ ಕ್ವಿಜ್ ಓಪನ್ ಇದೆ ಅಂತ ಹೇಳ್ಬೇಕಿತ್ತು ಅಷ್ಟೇ. ಕ್ವಿಜ್ ಓಪನ್ ಇದೆ. ಸೊ ಇದನ್ನ ಹೇಳ್ತಾ ಇವತ್ತಿನ ಅಧ್ಯಾಯದ ಮೊದಲನೇ ಭಾಗನ ಮುಗಿಸ್ತಾ ಇದ್ದೇವೆ. ಈ ಅಧ್ಯಾಯದ 2ನೇ ಭಾಗ ಇನ್ನ ಸ್ವಲ್ಪ ಮಿಕ್ಕಿದೆ. ಕೃಷ್ಣ ಹೇಳ್ತಾರೆ ಯಾರು ಶ್ರೇಷ್ಠ ಯೋಗಿ, ಮತ್ತೆ ಏನ್ ಮಾಡ್ತಾನೆ ಯೋಗಿ ಅಂತ ಎಲ್ಲ ತಿಳಿಸ್ಕೊಡ್ತಾರೆ. ಯಾರ್ಯಾರು ಯೋಗ ಮಾಡ್ತಾ ಅರ್ಧದಲ್ಲೇ ನಿಂತು ಬಿಡ್ತೋ ಅಂದ್ರೆ ಅವರು ಈ ದೇಹನ, ಈ ಜನ್ಮದಲ್ಲಿ ಈ ಪಡ್ಕೊಂಡಿರೋ ದೇಹನ ಕಳ್ಕೊಂಡ್ಬಿಡ್ತಾರೆ. ಯೋಗಿಗಳಾಗ್ಲಿಲ್ಲ, ಆ ದಾರಿಯಲ್ಲಿ ಅರ್ಧ ಸಾಧನೆ ಮಾಡಿದ್ವು ಅಥವಾ ಮುಕ್ಕಾಲ್ ಸಾಧನೆ ಮಾಡಿದ್ವು, ಅವ್ರ ಕತೆ ಏನಾಗುತ್ತೆ, ಎಲ್ಲಿ ಹೋಗ್ತಾರೆ ಏನು ಅಂತೆಲ್ಲ ಅರ್ಜುನ ಪ್ರಶ್ನೆ ಕೇಳ್ತಾರೆ. ಇವೆಲ್ಲವನ್ನ ಭಗವಂತ ನಾಳೆ ಉತ್ತರಿಸ್ತಾರೆ. ಅಂದ್ರೆ ನಾಳೆ ಅಧ್ಯಾಯದಲ್ಲಿ ಅವ್ರು ಉತ್ತರಿಸಿರೋ ಭಾಗವನ್ನ ನಾವು ಡಿಸ್ಕಸ್ ಮಾಡ್ತೇವೆ. ನಾವು ಹೇಗೆ ಕಲಿಯುಗದಲ್ಲಿ ಇದ್ದವರು, ಈ ಕಲಿಯುಗದಲ್ಲಿ ಇರೋರು ಯಾವ ಯಜ್ಞವನ್ನ ಮಾಡಿ ಹೇಗೆ ನಮ್ಮ ಮನಸ್ಸನ್ನ, ಕೃಷ್ಣ ಇವತ್ತು ತಿಳಿಸ್ಕೊಟ್ರಲ್ವಾ, ನಾವು ನಿಗದಿತವಾದ ಅಥವಾ ಯಾವುದು ನಮ್ಗೆ ಶ್ರೇಷ್ಠನೋ, ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ್ದು ಉಪಯೋಗ ಆಗುತ್ತೋ ಅಂತವುಗಳನ್ನ ಹೇಗೆ ತ್ಯಾಗ ಮಾಡಿ, ಮತ್ತೆ ಹೇಗೆ ನಾವು ಅಭ್ಯಾಸ ಮಾಡ್ಕೊಂಡು ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬಹುದು ಅನ್ನೋದನ್ನ ನಾಳೆ ನಾವು ಡಿಸ್ಕಸ್ ಮಾಡೋಣ. ಸೊ ಬೇರೆ ಯಾರ್ದು ಪ್ರಶ್ನೆ ಇಲ್ಲ ಅನ್ಸುತ್ತೆ, ಚಾಟ್ ವಿಂಡೋದಲ್ಲೂ ಇಲ್ಲ. ಓಕೆ, ಕವಿತಾ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ನಾಳೆ ಎಲ್ಲರೂ ಮತ್ತೆ ಭೇಟಿಯಾಗೋಣ. ಸೊ ಇವತ್ತು ಭಾನುವಾರ, ಎಷ್ಟೋ ಜನ ಬ್ಯುಸಿ ಇರ್ತಾರೆ, ಏನೇನೋ ಶೆಡ್ಯೂಲ್ಸ್ ಇರುತ್ತೆ. ಸೊ ಎಲ್ಲರೂ ಯೂಟ್ಯೂಬಲ್ಲಿ ನೋಡೋರೆಲ್ಲ ದಯವಿಟ್ಟು ನೋಡಿ. ನಾಳೆ ನಾನು ಮಾತಾಡೋದು ನಿಮ್ಗೆ ಇವತ್ತಿನ ಅಧ್ಯಾಯ ಕೇಳಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಅರ್ಥ ಆಗುತ್ತೆ. ಮಿಸ್ ಮಾಡ್ಕೊಂಡಿರೋರೆಲ್ಲ ದಯವಿಟ್ಟು ವಿಡಿಯೋವನ್ನ ನೋಡಿ. ಮತ್ತೆ ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೋ ದಯವಿಟ್ಟು ಅದು ಟೆಂಪಲ್ದು ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಎಲ್ಲ ಯಾರ್ಯಾರು ಪಾಠ ಮಾಡ್ತಿದ್ದಾರೋ, ಯಾವ್ಯಾವ ಭಾಷೆಯಲ್ಲಿ ಇದೆಯೋ, ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ಲಾರ್ಗು ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ಬೇರೆಯವ್ರಿಗೂ ತಿಳಿಲಿ. ನಮ್ಮ ನಾಮನಿಷ್ಠ ಪ್ರಭು ಅವ್ರ ಕ್ಲಾಸ್ ಇದೆ, ಶೋಭಾ ಮಾತಾಜಿದು ಕ್ಲಾಸಸ್ ಇದೆ, ಮತ್ತೆ ಬೇರೆ ಭಾಷೆಯಲ್ಲೂ ತುಂಬಾ 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 ಟೀಚರ್ಸ್ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ದಯವಿಟ್ಟು ಇದನ್ನ ಬೇರೆಯವ್ರಿಗೂ ತಿಳಿಸ್ಕೊಡಿ, ಶೇರ್ ಮಾಡಿ. ಅವರು ಸಹ ಈ ಪ್ರಯೋಜನವನ್ನ ಪಡ್ಕೊಳ್ಳಿ. ಅವ್ರಿಗೂ ಸಹ ಭಗವಂತನ ಸೇವೆ ಮಾಡ್ತಾ ತಮ್ಮ ಜೀವನವನ್ನ ಸರಿಯಾದ ದಾರಿಗೆ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡಿ. ಸೊ ಅದನ್ನ ತಿಳಿಸ್ಕೊಡಿ ಅವ್ರಿಗೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೇನೆ. ದ್ವಾರಕನಾಥ್ ಪ್ರಭುಜಿ, ಹರೇ ಕೃಷ್ಣ. ಮತ್ತೆ ನಾಳೆ ಭೇಟಿಯಾಗೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ.